ಶ್ರೀ ಗುರುಗಣಾಧಿಪತೈ ನಮಃ. ಮುದದಿಯುಗ ಆ
ಮಲಗೊಂಡು ಭಕ್ತಿಯುಳು ಅಂಬಿಕಾ ಸುತ ವಿಘ್ನರಾಜನ ತಿರಿದು ಸಂಸುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಗೆ ಗುಣಮಡುತ್ತ ವರ್ಣಿಪೆನಿ ಕಥಾಮೃತವ ಪರಾಕ್ರಮ ಗಂಭೀರವ ಇರುವಂತಹ ಸ್ಥಳ ದೇವಲೋಕಕ್ಕೆ ಯಾರೆಂದುಕೊಂಡಿದ್ದೀರಿ? ಅಮರೇಂದ್ರನೆಂದು ಕೇಳಿ ಬಲ್ಲೆವು. ಹಾಗೆಂದುಕೊಳ್ಳಬಹುದು. ಮೂಲಗವಿದ್ದ ವಿಚಾರ ಅನೇಕವಿದೆ, ಅನೇಕವಿದೆ. ಧರಣಿ ಪಾಲಕ ಕೀಳು ಧರಣಿ
ಪ್ರಯತ್ನದಿಂದಾಗಿ ಉನ್ನತವಾದ ಪದವಿಯನ್ನು ಪಡೆಯಬಹುದು ಎನ್ನುವುದಕ್ಕೆ ದೇವೇಂದ್ರನಾದಂತಹ ನಾನೇ ಸಾಕ್ಷಿ. ಮೇಘಾವಂತ ಪರ್ವತವನ್ನು ಏರಿ ಶತ ಯಾಗಗಳನ್ನು ಮಾಡುವುದರ ಮೂಲಕ ತ್ರಿಮೂರ್ತಿಗಳನ್ನು ಮೆಚ್ಚಿಸಿ ಸ್ವರ್ಗಾಧಿಪತ್ಯವನ್ನು ಪಡೆದುಕೊಂಡಿದ್ದೇನೆ. ಇಲ್ಲಿಯ ವಿಶೇಷತೆಗಳು ಸಾಮಾನ್ಯವಾದುದಲ್ಲ. ಭೂಮಿಯಲ್ಲಿ ಋಷಿ ಮುನಿಗಳು ನೀಡುವ ಹವಿರ್ಭೋಜನವನ್ನು ಸ್ವೀಕರಿಸಿ ಇಳೆಗೆ ಕಾಲ ಕಾಲಕ್ಕೆ ಮಳೆಯನ್ನು ಸುರಿಸಿ ಆ ಮೂಲಕವಾಗಿ ಬೆಳೆಯನ್ನು ಬೆಳೆದು ಈ ಭೂಮಿಯನ್ನು ಸಂತೃಪ್ತಿಯಿಂದ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದು. ಈ ದೇವಲೋಕದ ವಿಶೇಷತೆಗಳು ಸಾಮಾನ್ಯವಾದುದಲ್ಲ. ಕಲ್ಪಿಸಿದ್ದನ್ನು ನೀಡುವ ಕಲ್ಪವೃಕ್ಷ, ಕಾಮಿಸಿದ್ದನ್ನು ನೀಡುವ ಕಾಮಧೇನು, ಚಿಂತಿಸಿದ್ದನ್ನು ನೀಡುವ ಚಿಂತಾಮಣಿ, ಇವುಗಳೆಲ್ಲ ಈ ದೇವಲೋಕದ ಶೋಭೆಗಳು. ಅಷ್ಟೇ ಅಲ್ಲ, ಮನವನ್ನು ಮುದಗೊಳಿಸುವಂತಹ ರಂಭಾದಿ ನಾರಿಯರ ನರ್ತನ, ಚಿತ್ರಸೇನನ ಗಾಯನ, ಇವೆಲ್ಲವೂ ಈ ದೇವೇಂದ್ರನ ಸುಧರ್ಮ ಸಭೆಯ ಶೋಭೆಗಳು ಹೌದು. ಕಿನ್ನರರು, ಕಿಂಪುರುಷರು, ಸಿದ್ಧರು, ಸಾಧರು, ಗಂಧರು, ಮನು ಮುನಿಗಳು ಸೇರಿದಂತಹ ಈ ಸಭೆಯಲ್ಲಿ ಸುಮನಸರೇ, ನೀವೆಲ್ಲರೂ ಕೇಳಬೇಕಾದಂತಹ ವಿಚಾರ ಸ್ವರ್ಗಲೋಕಕ್ಕೆ ಆ ದಾನವರು ಅದೆಷ್ಟೋ ಬಾರಿ ದಾಳಿಯನ್ನು ಮಾಡಿದ್ದಾರೆ. ಒಂದೊಮ್ಮೆಗೆ ಅವರನ್ನು ನಾವು ಎದುರಿಸಿದ್ದೇವೆ. ಆದರೆ ಅವರು ಅವರದ್ದೇ ಆದ ಬರಬಲದಿಂದ ನಮ್ಮೊಂದಿಗೆ ಹೋರಾಡಿ ನಮಗೆ ಸೋಲನ್ನು ಅನುಭವಿಸಲು ಬಿಟ್ಟಿದ್ದಾರೆ. ಆದರೆ ಶ್ರೀಹರಿಯ ಕೃಪಾ ಕಟಾಕ್ಷದಿಂದ ನಮಗೆ ಅಪಜಯ ಎನ್ನುವುದು ಇಲ್ಲ ಎಂಬುದು ಸತ್ಯವಾದಂತಹ ವಿಚಾರ. ಆ ದಾನವರು ಎಷ್ಟೇ ಬರಬಲದಿಂದ ಈ ದೇವಲೋಕಕ್ಕೆ ಮುತ್ತಿಗೆಯನ್ನು ಹಾಕಿದರೂ ಕೂಡ ಆ ದೇವರು ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಆ ದಾನವರನ್ನು ಕೊಂದು ನಮಗೆ ಈ ದೇವಲೋಕವನ್ನು ಸ್ಥಿರವಾಗಿ ಅನುಗ್ರಹಿಸಿದ್ದಾರೆ. ಆದರೆ ಸುಮನಸರೇ, ಮುಂದೆಯೂ ಆ ದಾನವರು ನಮ್ಮ ಈ ಲೋಕಕ್ಕೆ ದಾಳಿ ಮಾಡಲೂಬಹುದು. ಒಂದು ವೇಳೆ ಆ ದಾನವರು ನಮ್ಮ ಈ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದರೆ ನೀವೇನು ಮಾಡುವಿರಿ?
ನಮ್ಮಲ್ಲಿರುವಂತಹ ದಾನವರು ಹಾ ಎಷ್ಟೇ ಪರಿಕ್ರಮಿಗಳಾದರೂ ಹಾ ಅವರನ್ನು ಶಕ್ತಿ ಸಾಮರ್ಥ್ಯದಿಂದ ಚಿಂತಿಸಬೇಡಿ ದೇವೇಂದ್ರ. ಅಗ್ನಿ. ಬರುವಂತಹ ದಾನವರು ಹಾ. ಎಷ್ಟೇ ವರಬಲವನ್ನು ಪಡೆದಿದ್ದರೂ ಹಾ. ಅವರ ವರಬಲವನ್ನು ದುರ್ಬಲಗೊಳಿಸಿ ಹಾ. ಲೋಕವನ್ನು ರಕ್ಷಿಸುತ್ತೇನೆ, ಧೈರ್ಯಸ್ಥನಾಗು. ದೇವೇಂದ್ರ, ವಾಯು ತುಂಬಿದಂತಹ ಈ ಸುಧರ್ಮ ಸಭೆಯಲ್ಲಿ ಹಾ ಯೋಗ್ಯವಾದ ಪ್ರಶ್ನೆಯನ್ನೇ ಮುಂದಿರಿಸಿದ್ದೀಯ. ಹಾ ಒಂದು ವೇಳೆ ಹಾ. ನಮ್ಮಲ್ಲಿರುವಂತಹ ಸಿರಿ ಸಂಪತ್ತನ್ನು ಬಯಸಿ ಹಾ ಆ ದಾನವರು ದಾಳಿ ಮಾಡಿದರೆ ಹಾ ಅವರನ್ನು ಕೊಂದು ಸ್ವರ್ಗವನ್ನು ನಿನಗೆ ಸ್ಥಿರವಾಗಿಸುತ್ತೇನೆ, ಧೈರ್ಯಸ್ಥನಾಗು. ಸುರಪಾಲ, ಕುಬೇರ ನಮ್ಮಿ ದೇವಲೋಕಕ್ಕೆ ದಾನವ ದಾಳಿಯ ಭೀತಿಯೇ ಹಾ ಬಿಡು ಭೀತಿಯರು. ಮೂರು ಮೂರ್ತಿಗಳ ಅನುಗ್ರಹದಿಂದ ಬರುವಂತಹ ಕಳ್ಳರನ್ನು ಯಮನಾಲಯಕ್ಕೆ ಕಳಿಸಿಕೊಡುತ್ತೇನೆ, ಧೈರ್ಯಸ್ಥನಾಗು. ಶಾಬಾಷ್. ನೀವೆಂದರಿಗೆ
ಬಹಳಷ್ಟು ಸಂತೋಷವಾಯಿತು. ಒಂದು ವೇಳೆ ಆ ದಾನವರು ನಮ್ಮ ಲೋಕಕ್ಕೆ ದಾಳಿಯನ್ನು ಮಾಡಿದರೆ ನಿಮ್ಮ ಸಾಮರ್ಥ್ಯದಿಂದ ಅವರನ್ನು ಹೊಡೆದಾಡಿಸುತ್ತೀರಿ ಎನ್ನುವ ವಿಶ್ವಾಸ ನನಗಿದೆ. ಯಾವ ಪರಿಸ್ಥಿತಿಯಲ್ಲಿಯೂ ಈ ನಾಗಲೋಕದ ಅಧಿಪತ್ಯವು ದಾನವರ ಕೈ ಸೇರದ ಹಾಗೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಅಷ್ಟೇ ಅಲ್ಲದೆ ಶ್ರೀಹರಿಯನ್ನು ದಿನನಿತ್ಯ ಜಪಿಸುವವನಿಗೆ ಯಾವ ಭಯವೂ ಇಲ್ಲ ಎನ್ನುವುದು ಸತ್ಯವಾದಂತಹ ವಿಚಾರ. ಆ ಜಗದೊಡೆಯನನ್ನು ಮನಸಾರೆ ಪ್ರಾರ್ಥಿಸುತ್ತಾ ಇಂದಿನ ಸಭೆಯನ್ನು ಮುಕ್ತಾಯಗೊಳಿಸೋಣ. ಸೋನಿತಾಪುರಕ್ಕೆ ಯಾರು ಅಂತ ಕೇಳಿದ್ದೀವಿ. ವಿರೋಚನೆಂದು ತಿಳಿಬಲ್ಲೆವು. ಹಾಗೆಂದುಕೊಳ್ಳಬಹುದು. ಅನೇಕ ವಿಧಿ ಆಲಿಸಬೇಕು. ಒಂದು ಕಾಲದಲ್ಲಿ ಸತ್ಯ ಧರ್ಮ ಇವೆರಡರನ್ನು ಮೀರದೆ ಅದರಲ್ಲಿಯೇ ಪರಿಪಾಲನೆಯನ್ನು ಮಾಡುತ್ತಾ ಕಾಲ ಕಳೆದವರು ಎನ್ನಯ್ಯ ನನ್ನಪ್ಪ ಪ್ರಹ್ಲಾದ ಮಹಾಶಯರು ಹರಿಯನ್ನೇ ಧ್ಯಾನಿಸುತ್ತಾ ಕಾಲವನ್ನು ಕಳೀತಾ ಇದ್ದವರು. ಅದರ ವಿರೋಧವನ್ನು ಮಾಡಿದವರು ಎನ್ನ ಅಜ್ಜಯ್ಯ. ಅದಕ್ಕೋಸ್ಕರವಾಗಿಯೇ ಹರಿ ಎಂದರೇನು, ತೃಣ ಕಾಷ್ಟ ಸಂಗಮಗಳಲ್ಲಿ ಅನುರೇಣು ತೃಣದಲ್ಲಿ ಭಗವಂತನಿರ್ತಾನೆ ಎನ್ನುವುದನ್ನು ತೋರಿಸುವುದಕ್ಕಾಗಿಯೇ ಕಂಬವನ್ನೇ ಒಡೆದು ಹರಿಯನ್ನು ಪ್ರತ್ಯಕ್ಷೀಕರಿಸಿ ನರಸಿಂಹಾವತಾರವನ್ನು ತಾಳಿ ಉಗ್ರವಾಗಿದ್ದಂತಹ ಸ್ವಾಮಿಯನ್ನು ಭಕ್ತಿಯ ಮುಖೇನವಾಗಿ ಕಾಲಿಗೆ ಬಿದ್ದು
ಕಾಲನ್ನು ಹಿಡಿಯುವುದರ ಮುಖೇನವಾಗಿ ಸಾಂತ್ವನಗೊಳಿಸಿದವರು, ಸಮಾಧಾನಗೊಳಿಸಿದವರು ಎನ್ನ ಅಪ್ಪಯ್ಯ ಪ್ರಹ್ಲಾದ ಮಹಾಶಯರು. ಹಾಗಿದ್ರೆ ಒಬ್ಬ ದೇವನನ್ನು ರೂಪದಲ್ಲಿಯೋ ಸಿಟ್ಟುಗೊಂಡಂತಹ ಆತನನ್ನು ಶಾಂತಗೊಳಿಸಬೇಕು ಅಂತಿದ್ರೆ ಕೇವಲ ಭಕ್ತಿಯ ಮಾರ್ಗದಲ್ಲಿ ಆದ ಕಾರಣ ತಿಳಿದವರು ಆಡಿದ್ದು ಭಗವಂತನು ಭಕ್ತರಾಧೀನವೇ ಹೊರತು ಯಾವತ್ತೂ ಕೂಡ ಭಕ್ತರ ದೇವರಾಧೀನ ಅಲ್ಲ ಎನ್ನುವ ಹಾಗೆ. ಭಕ್ತರಿದ್ದರೆ ಮಾತ್ರ ದೇವರು, ದೇವರಿಲ್ಲ ಅಂತಾದ್ರೆ ಭಕ್ತರಿದ್ದಾರೆ. ಎಲ್ಲಿ ಬೇಕಾದ್ರೂ ಹೋಗಿ ಹೇಗೆ ಬೇಕಾದರೂ ನೋಡಿ, ದೇವರು ಇರಬೇಕು ಅಂತ ಇದ್ರೆ, ದೇವರನ್ನು ಆರಾಧಿಸಬೇಕು ಅಂತ ಇದ್ರೆ ಅದಕ್ಕೆ ಕಾರಣ ಯಾರು? ಭಕ್ತರು. ಭಕ್ತರಿರುವ ಕಾರಣವೇ ದೇವ. ಹಾಗೆಂದ್ರೆ ಮಾತಕ್ಕೆ ಭಕ್ತನೇ ಶ್ರೇಷ್ಠ ಅಂತಲ್ಲ. ಯಾವುದೇ ಒಂದು ವಿಷಯವನ್ನಾಗಲಿ ಯಾವುದೇ ಒಂದು ವ್ಯಕ್ತಿಯಾಗಲಿ ಪ್ರಸ್ತುತವನ್ನು ಪಡಿಸುವರೆ ಅದಕ್ಕೆ ಸರಿಯಾದಂತಹ ಒಂದು ನಿರ್ದೇಶನ ಬೇಕು. ಈ ಪ್ರಪಂಚದಲ್ಲಿ ನಾವೆಲ್ಲರೂ ಕೂಡ ಕಂಬಸೂತ್ರದ ಗೊಂಬೆಯಂತೆ. ಈ ಗೊಂಬೆಯನ್ನು ಆಡಿಸುವವ ಯಾರು ಅಂತ ಕೇಳಿದ್ರೆ ಮೇಲಿರುವಂತಹ ಭಗವಂತ. ಆತನ ನಿರ್ದೇಶನ, ನಮ್ಮ ಪ್ರದರ್ಶನ. ಆತ ಯಾವ ರೀತಿಯಲ್ಲಿ ನಮ್ಮನ್ನು ಕುಣಿಸುತ್ತಾನೋ ಆ ರೀತಿಯಾಗಿ ನಾವು ಆಡುತ್ತೇವೆ. ಆದ ಕಾರಣವೇ ಹೇಳಿದ್ದಲ್ವೇ, ದಿಂಬಾದಲ್ಲಿರುವ ಜೀವ ಕಂಬಸೂತ್ರದ ಗೊಂಬೆಯಂತೆ. ಈವ ಜೀವ ಎನ್ನುವಂತಹದಿರುವುದು ಕಂಬಸೂತ್ರದ ಗೊಂಬೆಯಲ್ಲಿ ಎನ್ನುವ ಕಾರಣಕ್ಕಾಗಿ ಈ ರೀತಿಯಾಗಿ ಸದಾ ರೀತಿಯಲ್ಲಿ ಕೂಡ ಸತ್ಯ ಧರ್ಮದ ಪಾಲನೆಯನ್ನು ಮಾಡುತ್ತಾ ನಮ್ಮ ಜನರಲ್ಲೆಲ್ಲರನ್ನು ಕೂಡ ಸುಭೀಕ್ಷೆಯನ್ನು ನೋಡುವುದರ ಮುಖೇನವಾಗಿ ಈ ಕಾಲಕ್ಕೆ ನನ್ನ ತಂದೆಯ ಹೆಸರನ್ನು ಅಜರಾಮರಾಗಿರುವಂತೆ ನಾನು ನೋಡಿಕೊಂಡು ಬಂದಿದ್ದೇನೆ. ತಿಳಿದವರು ಒಂದು ಮಾತನ್ನು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಹಿರಿಯರು ಆರಾಧಿಸಿಕೊಂಡು ಬಂದಂತೆ ಹಿರಿಯರು ನಡೆದುಕೊಂಡು ಬಂದ ದಾರಿ ಅದನ್ನು ಯಾವತ್ತೂ ಕೂಡ ಮೀರಿ ನಡೆಯಕೂಡದು. ಕೆಲವರೆಲ್ಲ ಆವಾಗ ನಮ್ಮವರು ನಮಗೆ ಗುಯ್ಗುಟ್ಟುವುದುಂಟು, ದೇವಲೋಕವನ್ನು ದಾಳಿ ಮಾಡುವ, ಅಸುರರನ್ನು ಬಡಿಯುವ ಎನ್ನುವ ಹಾಗೆ. ಆ ಕಾಲಕ್ಕೆ ನಾವು ಹೋಗುವುದಿಲ್ಲ. ಯಾಕೆ? ನಮಗೆ ದ್ವೇಷ ಬೇಡ ಎನ್ನುವುದಕ್ಕಾಗಿ ಅಲ್ಲ, ನಮಗೆ ಅವರಿಂದ ಯಾವುದೇ ತಪ್ಪು ಕಾರಣ ಸಿಗಲಿಲ್ಲ, ಆ ಕಾರಣಕ್ಕಾಗಿ ಬೇಡ ಎನ್ನುವ ಹಾಗೆ. ಕೆಲವರೆಲ್ಲ ಹಾಳಾಗುವುದು ಹೇಗೆ? ಇನ್ನೊಬ್ಬರ ಮಾತನ್ನು ಕೇಳಿ. ಇನ್ನು ಕೆಲವರ ಅಮ್ಮಂದಿರು ಹೇಳುವುದುಂಟು, ನನ್ನ ಮಗ ಅವರ ಮಾತನ್ನು ಕೇಳಿ ಹಾಳಾಗಿ ಹೋದ ಎನ್ನುವ ಹಾಗೆ. ಹಾಗಿದ್ರೆ ಇವ ಹಾಳಾದದಕ್ಕೆ ಯಾರು ಹೊಣೆ? ಇವನೇ ಹೊಣೆ. ಅವರ ಮಾತನ್ನು ಇವ ಕೇಳಿದ್ಯಾಕೆ? ಅಲ್ವೇ? ಒಂದು ಮಾತುಂಟು, ಅದಕ್ಕೆ ಸರಿಯಾದಂತಹ ಉಪಮೆ ನಮಗೆ ಪ್ರಕೃತಿಯಲ್ಲಿ ಕಾಣ ಸಿಗುತ್ತದೆ. ಗಂಧ ಒಂದು ಬೆಳೀತದೆ ಅಂತ ಆದ್ರೆ ಅದರ ಅಡಿಯಲ್ಲಿ ಘಟಸರ್ಪ ಒಂದಿರುತ್ತದೆ ಅಂತೆ. ಘಟಸರ್ಪವು ಯಾವತ್ತಿದ್ದರೂ ಕೂಡ ತನ್ನ ವಿಷವನ್ನೇ ಬಿತ್ತುತ್ತದೆ ಹೊರತು ಯಾವತ್ತು ಕೂಡ ಅಮೃತವನ್ನು ಬಿತ್ತುವುದಕ್ಕಿಲ್ಲ. ವಿಷವನ್ನು ಬಿತ್ತುವಂತಹ ಸಮಯದಲ್ಲಿ ಗಂಧ ಯಾವತ್ತಾದ್ರೂ ತನ್ನ ಪರಿಮಳವನ್ನು ಕಡಿಮೆ ಮಾಡಿದ್ದುಂಟು ಅಥವಾ ವಿಷವನ್ನು ಕೊಟ್ಟದ್ದುಂಟು? ಖಂಡಿತವಾಗಿಯೂ ಇಲ್ಲ. ಅದರಂತೆಯೇ ಮತ್ತೊಂದು ಉಪಮೆ ಸಿಗುತ್ತದೆ, ಕೇತಕಿ ಪುಷ್ಪ. ಕೇತಕಿ ಪುಷ್ಪದ ಅಡಿಯಲ್ಲಿ ಕೂಡ ಘಟಸರ್ಪವಿರುತ್ತದೆ. ಹಾಗೆಂದ ಮಾತ್ರಕ್ಕೆ ವಿಷ ಬೀಜವನ್ನು ಇತ್ತದೋ ವಿಷವನ್ನು ಇತ್ತದೋ? ಖಂಡಿತವಾಗಿಯೂ ಇಲ್ಲ. ಆ ಪುಷ್ಪ ದೇವರ ಮುಡಿಯನ್ನು ಸೇರುತ್ತದೆ. ಹಾಗಿದ್ರೆ ತಿಳಿದುಕೊಳ್ಳಬೇಕಾದದ್ದು ಹೇಗೆ? ಆಡಿದವರು ಆಡಿಯಾರು, ನಡೆಯುವ ದಾರಿಯ ಹೇಗೆ? ಆ ರೀತಿಯಾಗಿಯೇ ನಡೀತೇವೆ ಅಂತಾದ್ರೆ ನಮ್ಮ ಮನಸ್ಸನ್ನು ನಾವು ಹಿಡಿತದಲ್ಲಿಟ್ಟುಕೊಳ್ಬೇಕು. ಆ ರೀತಿಯಾಗಿ ಜೀವನವನ್ನು ಸಾಧಿಸಿದೆವು ಅಂತಾದ್ರೆ ನಮ್ಮ ಎದುರಾಗಿ ಬರುವವ ಮತ್ತೊಬ್ಬನಿಲ್ಲ. ಈ ರೀತಿಯಾಗಿ ಯಾರ ಮಾತನ್ನು ಕೂಡ ಕಿವಿಕೊಡದೆ ಪರಾಂಗವಾಗಿ ರಾಜ್ಯಭಾರವನ್ನು ಮಾಡ್ತಾ ಬರ್ತಾ ಇದ್ದೇನೆ. ಸಭಾಸ್ಥಾನವನ್ನು ಪ್ರವೇಶಿಸಿದ ಕಾಲಕ್ಕೆ ಚಾರಣೋರ್ವ ಆಡಿದ ಬ್ರಾಹ್ಮಣರವರು ನನ್ನನ್ನು ಕಾಣುವುದಕ್ಕಾಗಿ ಬಂದಿದ್ದಾರಂತೆ. ಅವಕಾಶ ಮಾಡಿಕೊಡಿ. ಸಭೆಗೆ ಬರಲು ಬಂದ ವಿವರಣ ಇದಿಗೊಳ್ಳುತ್ತಾವೆ. Viva
ಆಗಲೆಪ್ಪ ಕೇಳು. ಅನಿರೀಕ್ಷಿತವಾದಂತಹ ಪ್ರವೇಶ. ಆ. ಯಾಕೆ ಏನು ಎನ್ನುವ ಹಾಗೆ ತಿಳಿಯದವನಾಗಿದ್ದೇನೆ ಆ. ಸ್ವಾಮಿ. ಓ. ಅತಿಥಿ ಸತ್ಕಾರ ಎನ್ನುವಂತಹದ್ದು ಆ. ವಂಶ ಪಾರಂಪರ್ಯವಾಗಿ ಬೆಳೆದು ಬಂದಿದೆ. ಆ. ಆದ ಕಾರಣ ಆ. ಹೀಗೆ ಬರ್ಬೇಕು, ಬಂದೆ. ಹೀಗೆ ಬರ್ಬೇಕು. ಆಸನವನ್ನು ಸ್ವೀಕರಿಸಿ ಸ್ವಾಮಿ. ಯಾರಿಗೆ? ನಿಮಗೆ ತುಂಬಾ ಎತ್ತರ ಆಯ್ತು ಮಾರಾಯ. ಹಾಗೆ ಅಂತ ಈ ಕಾಲಕ್ಕೆ ಆ, ಸಣ್ಣದು ಮಾಡ್ಲಿಕ್ಕೆ ಆಗುವುದಿಲ್ಲಲ್ಲ ಸ್ವಾಮಿ. ದರ್ಬೆ ಉಂಟಾ? ದರ್ಬೆ ಉಂಟು, ಕೂತ್ಕೊಳ್ಬೇಕಾ? ಕೂತ್ಕೊಳ್ಳಿ. ದರ್ಬೆ ಹಾಕಿದ್ದೇನೆ, ನೋವಾದೀತು. ಸ್ವಾಮಿ, ಏನು ಅವಘಡ? ನಾನು ಮೊದಲೇ ಹೇಳಿದ್ದೇನೆ ಹೇಗೆ ಎತ್ತರ ಆಯ್ತು ಅಂತ. ಎತ್ತರ ಆಯ್ತು ಅಂತಲ್ಲ? ಕೂತ್ಕೊಳ್ಳುವುದಕ್ಕೆ ಆದೀತು. ಹಾಗಿದ್ರೆ ತೊಂದರೆ ಇಲ್ಲ. ತೊಂದರೆ ಇಲ್ಲ ಸ್ವಾಮಿ. ವಾ. ಅರ್ಘ್ಯ ಪ್ರದಾನವನ್ನು ಮಾಡಿದ್ದೇನೆ, ಆ. ಎಂಬ ಪಾದ ಪೂಜೆಯನ್ನು ಕೂಡ ಮಾಡಿದ್ದೇನೆ. ಆ. ಪಾದ ಪೂಜೆಯನ್ನು ಮಾಡಿದಂತಹ ನೀರನ್ನು ನನ್ನ ನೀವು ಪಾದ ಪೂಜೆಗೆ ಇಷ್ಟು ಅಂತ ಲೆಕ್ಕ ಇಲ್ಲ ಆಯ್ತಾ? ಖಂಡಿತವಾಗಿಯೂ ಭಂಡಾರದಲ್ಲಿ ಎಷ್ಟು ಉಂಟು ಅಂತ ಹೇಳಿದ್ದೇನೆ. ಎಲ್ಲವನ್ನೂ ಬೇಕಾದ್ರೂ ತಕೊಳ್ಳಿ. ನೀನು ಕೊಡ್ತಿ ಮಾರಾಯ, ಹೊತ್ತು ಕೊಡುವವನಿಗೆ ಆಗಬೇಕಲ್ಲ. ಅದಕ್ಕೆ ಕೂಡ ನಾವು ನಮ್ಮವರನ್ನೇ ನೇಮಿಸ್ತೇನೆ. ಅವ್ರಿಗೆ ನಾನೇ ಕೊಡ್ಬೇಕಾ? ಬೇಡಪ್ಪ, ನಾವು ಕೊಟ್ಟು ಕಳುಹಿಸುತ್ತೇವೆ. ನೀವು ಬಂದದ್ದಕ್ಕೆ ಆ. ಎಲ್ಲ ನಾವೇ ಮಾಡ್ತೇವೆ. ನೀವು ಏನು ಮಾಡುವುದು ಬೇಡ, ಕೂತ್ರೆ ಸಾಕಲ್ಲ. ಕೂತ್ರೆ ಸಾಕು. ಬೇಡ ಮಲಗಿ. ಸ್ವಾಮಿ, ಒಳ್ಳೆಯ ಎರಡು ನುಡಿಯನ್ನು ನೀವು ಆಡಿದ್ರೆ ಸಾಕು. ನುಡಿಗಟ್ಟು ಹೌದು. ಅದು ಮತ್ತೆ ಉಂಟು ಮಾರಾಯ ಅಲ್ಲಿ. ಅಲ್ಲಿ ಉಂಟಾ ಸ್ವಾಮಿ? ವಾ. ತೀರ್ಥ ಎನ್ನುವ ಹಾಗೆ ಸೇವಿಸಿದ್ದೇನೆ. ಆ. ಪ್ರಭೋ, ವಾ. ಬ್ರಾಹ್ಮಣನನ್ನು ಆ. ಭೂಲೋಕದಲ್ಲಿ ಕಾಣುವ ಆ. ದೇವ ಎನ್ನುವ ಹಾಗೆ ಕೊಂಡಾಡ್ತಾರೆ. ಆ. ನಡೆದಾಡುವ ಸುರರರು. ಆ. ಆ ಕಾರಣಕ್ಕಾಗಿ ಭೂಸುರರು ಎನ್ನುವ ಹಾಗೆ ಪ್ರಪಂಚದಲ್ಲಿ ಕೊಂಡಾಡ್ತಾರೆ. ಅದು ನಿನ್ನಂತವರು ಹೇಳುದು. ಕೆಲವರು ಹೇಳುದು ಭೂಸುರರು. ಅದು ಅವರವರ ಚಿತ್ತಕ್ಕೆ ವೇದ್ಯ. ಅವರ ಮನಸ್ಸಿನಲ್ಲಿ ಯಾವ ಭಾವನೆಗಳುಂಟು ಆ. ಅದನ್ನು ಅವರು ಹೊರಗೆ ಅಲ್ಲ, ಹಾಕುತ್ತಾರೆ. ಅದು ಅಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹೌದು. ಯಾಕಂದ್ರೆ ಯಾಕೆ? ಈ ಊಟ ಮಾಡುವ ಕ್ರಮ ಉಂಟಲ್ಲ, ಹೌದು. ಅದು ಬ್ರಾಹ್ಮಣರಿಂದ ಮತ್ತೊಬ್ಬರು ತಿಳಿಬೇಕು ಹೌದು. ಯಾವುದಾದ ನಂತರ ಯಾವುದು ಅಂತ. ಹಾ. ಮಿಕ್ಕವರು ದೂರುವುದಲ್ಲ, ಹಾ. ಅವರೆಲ್ಲ ಒಟ್ಟೆ ಕಲಸಿ ಅಲ್ವೇ? ಒಮ್ಮೆ ಯಾವಾಗ ಹೇಳುದು ಅಂತ. ಹೌದು. ನಾವು ಆಗಲ್ಲ, ಆಹಾ. ಎಲ್ಲ ಹಾಕಿ ಗೋವಿಂದ ಹಾಕಿದಲ್ಲಿಗೆ ಮುಕ್ತಾಯ. ಮತ್ತೆ ಮುಕ್ತಾಯ. ಯಾವುದು ಬಾರದೆ ನಾವು ಮೊದಲು ಪ್ರಾರಂಭ ಮಾಡುವುದು ಇಲ್ಲ. ಬಾರದೆ ಕೇಳಿ ಬಡಿಯುತ್ತೇವೆ. ಹೇಳಿ ಪಡೀತೇವೆ. ಎಲ್ಲ ಆ ಬಂದ ಮೇಲೆ ಹಾ. ಆಮೇಲೆ ಪ್ರಾರಂಭ. ಇಂಥದ್ದಾದ ಮೇಲೆ ಇಂಥದ್ದು ನಮ್ಗೆ ಗೊತ್ತು ಅಲ್ವೇ? ಹಾ. ಇಲ್ಲಿಯ ತನಕ ಹಾ. ನಿಮ್ಮನ್ನು ನಾನು ಹ್ಮ್. ಈ ಪ್ರದೇಶದಲ್ಲಿ ಆಗಲಿ ಹಾ. ಈ ರಾಜ್ಯದಲ್ಲಿ ಆಗಲಿ ಹಾ. ಕಂಡವನಲ್ಲ. ಹಾ, ಹಾ. ಈ ಕಾಲಕ್ಕೆ ತಾವು ಹಾ. ಅನಿರೀಕ್ಷಿತವಾಗಿ ಆಗಮಿಸಿದ್ದೀರಿ ಅಂತಾದ್ರೆ ಹಾ. ಬರುವರೆ ಕಾರಣವೇನು? ಹಾ. ಅಥವಾ ಹಾ. ಇಲ್ಲಿಗೆ ಬಂದವರೇ? ಹ್ಮ್. ಅದು ಅಲ್ಲ ಅಂತಾದ್ರೆ ಹ್ಮ್. ಎಲ್ಲಿಗಾದರೂ ಹೋಗುವವರು ಹಾ. ದಾರಿ ಮಧ್ಯದಲ್ಲಿ ಕಾಣುವುದಕ್ಕೆ ಸಿಕ್ಕಿಯಾರು ಎನ್ನುವ ಕಾರಣಕ್ಕೆ ಪುಣ್ಯಾತ್ಮ, ನಾನು ಬರುವಾಗ ದಾರಿ ತಪ್ಪಿ ಹತ್ಲಾಗ ಹೋದ ಮಾರ, ಅತ್ಲಾಗೋದ್ರೆ ಗೊತ್ತಾಗ್ಲಿಲ್ಲ. ಕೊನೆಗೂ ಬಂದ್ರಲ್ಲ ಮತ್ತೆ ದಿಕ್ಸೂಚಿಯಲ್ಲಿ ಬಂತೆ. ಅಲ್ವಾ? ಸರಿಯಾದ ಸಮಯಕ್ಕೆ ಬಂದು ತಲುಪಿದ್ದೀರಿ. ಹಾ. ಬಹಳ ಸಂತೋಷ ಅದುವೆ. ಹ್ಮ್. ಆದರೂ ಕೂಡ ವಾ. ಜೊತೆಯಲ್ಲಿ ಯಾರು ಬರ್ಲಿಲ್ವೇ? ಯಾರಿಲ್ಲ. ಏಕೆ ಒಬ್ಬರೇ ಬಂದಿದ್ದೀರಿ. ಒಬ್ಬನೇ. ಒಂಟಿ ಬ್ರಾಹ್ಮಣ ಎನ್ನುವ ಹಾಗೆ. ಅವಳು ಕಿರಿಕಿರಿ ಮಾಡಿದ್ರು, ಏನು ಅಂತ ನಾನು ಬರ್ತೇನೆ ಅಂತ. ಕರ್ಕೊಂಡು ಬರ್ಬೋದಿತ್ತಲ್ಲ. ಸುಮ್ಮನೆ ಕೂತ್ಕೊಂಡು ನಾನು ಬಂದದೇ ಕಷ್ಟದಲ್ಲಿ. ಯಾಕೆ? ನಾನೀಗಿರುವಾಗ ಅವಳು ಹೇಗಿದ್ದಾಳು? ಅಲ್ಲ, ಅವರು ಹೇಗಿದ್ರು ಕೂಡ ನಿಮಗೆ ಅವರನ್ನ ಕಟ್ಟಿಕೊಳ್ಳುವುದು ಕಷ್ಟ ಅಂತ ಆದೀತ. ಕಟ್ಟಿಕೊಂಡಲ್ಲ, ಮತ್ತೆ? ಅವಳ ಸೊಂಟಕ್ಕೆ ಹಗ್ಗಾಗಿ ಎಳ್ಕೊಂಡು ಬರ್ಬೇಕು. ಆ ರೀತಿ ಉಂಟು ಸ್ವಾಮಿ. ಹೌದು, ಹೌದು. ತೊಂದರೆ ಇಲ್ಲ. ಹಾ. ಅವರು ಇದ್ದಲ್ಲಿಗೆ ಅವರಿಗೆ ಏನೇನು ತಲುಪಬೇಕು ಹಾ. ತಲುಪಿಸುವಂತಹ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಹಾ. ಇಲ್ಲಿಗೆ ಬರುವವರು ಹೊಸುಗವೇ ಹಾ. ಕಾರಣವೇನು ಅಂತ ತಿಳಿಸಿದ್ರೆ ಹಾ. ಈಡೇರಿಸಿಕೊಡ್ತೇವಯ್ಯ. ಹೌದಲ್ಲ, ಕಾರಣ ಉಂಟು. ಏನಯ್ಯ? ಅಯ್ಯೋ ಬೇಡಿದ ದೇವ ಹಕ್ಕು ನಾಮದು. ಏನು? ಏನು ಬೇಡಿದ ಇವತ್ತ ಗುಣವದು. ದಾನವರಿಗೆ ಬಂದುದೈತೆ ದಾನವೀಯನಗೆ ದಾನವೀಯನಗೆ ನನ್ನ ಆಯುಷ್ಯವ. ದಾನವೀಯನಗೆ ನನ್ನ ಆಯುಷ್ಯವ. ಅನುಮಾನದೇ ನಮೋ ಅಯ್ಯ, ಏನು ಸ್ವಾಮಿ? ವಿರೋಚನಾನಂದ ನೀನೇ ಅಲ್ವಾ? ಖಂಡಿತವಾಗಿ
ಖಂಡಿತವಾಗಿಯೂ ನಾನು ಹಾ. ಏನು ಸ್ವಾಮಿ ಜೋರಾಗುವುದೇನು? ಕೆಮ್ಮು ಜಮ್ಮು ಓ ಅವುಗಳೊಳಗೆ ಜಟಾಪಟಿ ಅದು ಎರಡೇ ಸೊಂಟ ನೋವು, ಸೊಂಟ ನೋವು, ಅಲ್ಲಿಗೆ ಗಂಟು ನೋವು, ಗಂಟು ನೋವು, ಮತ್ತೆ ಎಂತ ಉಳಿದಿದೆ? ಎದೆ ನೋವು, ಇದ್ದ ಎರಡು ಹಲ್ಲು ನೋವು. ಅಲ್ಲ, ನಿಮ್ಮಲ್ಲಿ ಯಾವುದು ಸರಿ ಉಂಟು ಅಂತ ಕೇಳಿದ್ರೆ ಈಗ ನಾನು ನಿನಗೆ ತಲೆ ನೋವು. ವಿಷಯ ಸರಿ, ಯಾವುದು ಸರಿ ಉಂಟು ಅಂತ ಕೇಳಿದ್ರೆ ಯಾವುದೂ ಸರಿ ಇಲ್ಲ, ಯಾವುದು ಸರಿ ಉಂಟು ಯಾವುದು ಸರಿ ಇಲ್ಲ ಅಂತ ಕೇಳಿದ್ರೆ ಯಾವುದೂ ಸರಿ ಇಲ್ಲ. ಈಗ ಎರಡು ಕಾಲು ಉಂಟಲ್ಲ, ಅವುಗಳಿಗೆ ಜಟಾಪಟಿ. ಹೇಗೆ? ಇದು ಚೆಂಕಿಗೆ ಹೋಗುವಂತ, ಇದು ಬಡಗಿಗೆ ಅಂತ. ಚೆಂಕು ಇಲ್ಲ, ಬಡಗು ಇಲ್ಲ, ಬುಡುಂಬ. ಆದ್ರೂ ಸುಧಾರಿಸ್ತೀರಲ್ಲ, ಅದಕ್ಕೆ ಮೆಚ್ಚಬೇಕು. ನೋಡೋಣ, ಜೀವನ ಅಂದ್ರೆ ಆಗೋಲ್ಲ ಮಾರ್ರೆ. ಜೀವನ ಹೋಗ್ಬೇಕಲ್ಲ. ಯಾಕೆ ಬರುವ ಅದು ವಿರೋಚನ ಅಂದ್ರೆ ನಾನೇ ಅಲ್ವಾ? ನನ್ನ ಗುರುತ ನನಗೆ ಇರ್ಲಿಕ್ಕೆ ಇಲ್ಲ. ಅದೇ ಹೇಳಿದ್ದೀನಿ. ಯಾಕೆ? ಯಾಕೆ? ಇಲ್ಲಿಯವ ನಾನಲ್ಲ, ಆದ ಕಾರಣವೇ ನನಗೆ ಪರಿಚಯ ಸಿಗ್ಲಿಲ್ಲ. ಅಪರಿಚಿತ. ಹೌದು. ಆದ್ರೆ ಬಂದದ್ದು ಯಾಕೆ? ಯಾಕೆ? ನಾನೊಬ್ಬ ತಿರುಗಾಟದವ. ನೀವು ತಿರುಗಾಟದವ್ರ? ಬೇಸಿಗೆಗಾಲ ಇಡೀ ತಿರುಗಾಡುದು, ತಿರುಗಾಡುದು. ಮಳೆಗಾಲದಲ್ಲಿ ಮೂಲೆಯಲ್ಲಿ ಕರ್ದ್ರೆ ಮಾತ್ರ ಹೋಗುದು. ಕರ್ತರೆ ಮಾತ್ರ ಹೋಗುದು. ಹೇಗೆ ಈ ಸಲದ ತಿರುಗಾಟ? ಎಂಟರು ಮಾರ್ಯ ಇಲ್ಲಿವರೆಗೆ ಬಂತು, ಇನ್ಯಾಕೆ ನೋಡ್ಬೇಕು? ಹೇಗೆ ಅಂತ ನೋಡ್ಬೇಕು ಅಲ್ವೇ? ಯಾವಾಗ ಏನಾಗುತ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಲ್ಲಿ ಇನ್ನೇನಾಗ್ಲಿಕ್ಕಿಲ್ಲ, ಭರವಸೆ ಉಂಟು, ಭರವಸೆ ಉಂಟು. ಈಗ ಬಂದದ್ದು ಯಾಕೆ? ಯಾಕೆ? ನಾನು ಹೋಗದ ಊರಿಲ್ಲ ಮಾರಾಯ. ಆದ ಕಾರಣ ಇಲ್ಲಿಗೆ ಬಂದದ್ದ. ಎಲ್ಲಿ ಈ ಊರು ಒಂದು ಬಾಕಿ ಆಯ್ತು ಅಂತ ಕಾರಣಕ್ಕೆ ಎಲ್ಲಿ ಹೋದರೂ ಕಿವಿ ಬಿಡ್ಲಿಕ್ಕೆ ಆಗುದಿಲ್ಲ ಮಾರಾಯ. ಕಿವಿ ನೋವ ಅವನು ಸೋಲ್ತದೆ. ಕಿವಿ ಬಿಡ್ಲಿಕ್ಕೆ ಆಗುದಿಲ್ಲ ಅಲ್ಲ, ಮತ್ತೆ ಹೊಗಳಿಕೆ. ಹೊಗಳಿಕೆ ಹೇಗೆ? ಯಾರ್ಯಾರನ್ನಲ್ಲ, ಮತ್ತೆ ನನ್ನನ್ನು. ನನ್ನ ಪ್ರಚಾರ ಅಷ್ಟಕ್ಕುಂಟ? ನೀವೇ ಗೊತ್ತಿಲ್ಲ. ಅದು ದೇವರ ನನಗೆ ಗೊತ್ತಿರ್ಲಿಲ್ಲ. ನೀವು ಪ್ರಚಾರಕ್ಕೆ ಜನ ಮಾಡ್ಲಿಲ್ಲಲ್ಲ? ಇಲ್ಲ, ನನಗಂತ ದುರ್ಬುದ್ಧಿಯೇ ಇಲ್ಲ. ಗೊತ್ತು ನನಗೆ. ಎಲ್ಲಾ ಕಡೆ ಹೇಳುದು ಎಂತದು ಎಂತದ್ದು? ವಿರೋಚನೆಂಬವ ಇದ್ದಾನೆ, ಕೊಡುಗೈ ದಾನಿ, ಕೊಡುಗೈ ದಾನಿ. ದೇಹಿ ಅಂತ ಬಂದ್ರೆ ನಾಸ್ತಿ ಅಂತ ಹೇಳುವ ಸ್ವಭಾವ ಅಲ್ಲ. ಖಂಡಿತ ಅಲ್ಲ. ಮಾತ್ರ ಅಲ್ಲ, ಪರಂಪರೆಯನ್ನು ಉಳಿಸಿದ ವ್ಯಕ್ತಿ ನೀನು. ಹೌದಪ್ಪ. ನಿನ್ನ ಮೂಲ ಉಂಟಲ್ಲ, ಮೂಲ ಉಂಟು. ಅದಕ್ಕೆ ಧಕ್ಕೆ ಬರದಾಗ ನೋಡಿಕೊಂಡು ಬರ್ತೀನಿ. ಕೆಲವರು ಧಕ್ಕೆ ಮಾಡುವುದೇ ಮೂಲಕ್ಕೆ, ನಾವು ಮೂಲವನ್ನೇ ಉಳಿಸಿದ್ದೇವೆ. ಹೌದೌದು, ಅದು ನನಗೆ ಸಂತೋಷ ಕೊಟ್ಟಿತ್ತು. ಮತ್ತೆ ಕೊಡ್ತೀನಿ ಅಂತ ಹೇಳುವಾಗ ನಿನಗೆ ಅದು ಇದು ಅಂತ ಇಲ್ಲ ಅಂತ ಯಾವುದು? ಯಾರು ಬಂದು ಕೇಳಿದ್ರು ಸಿಕ್ಕಿದ್ದನ್ನೇ ಕೊಡುವುದು. ನಿನಗೆ ಉಂಟ ಇಲ್ವೋ? ಅಲ್ಲ, ನೀನು ಕಡಿಮೆ ಅಂತ ಅಲ್ಲ, ಮತ್ತೆ ಆಲೋಚನೆ ಮಾಡೋ ಸ್ವಭಾವ ಅಲ್ಲ. ಆಲೋಚನೆ ಇಲ್ಲ. ಬಂದವರಿಗೆ ಯಾವತ್ತು ಕಡಿಮೆ ಆಗಕೂಡದು. ಹೌದಲ್ಲ? ಅತಿಥಿ ಸತ್ಕಾರ ಆಗಬೇಕಲ್ವೇ? ಅದು ನನಗೆ ತಿಳಿಯುವಾಗ ಸ್ವಲ್ಪ ತಡ ಆಯ್ತು. ಈಗ ಗೊತ್ತಾದ ಮೇಲೆ ತಡ ಆದ್ರೂ ಬೇಗ ಬಂದಿರಲ್ಲ, ಅದು ಸಂತೋಷ. ಹಾಗಾದ್ರೆ ಬಂದದ್ದು ಯಾಕೆ? ಬಂದದ್ದು ಯಾಕೆ? ಈ ಮುದಿ ಪ್ರಾಯದಲ್ಲಿ ಆದ್ರೂ ವಿರೋಚನದ ಕೈಯಿಂದ ಏನಾದ್ರೂ ಸ್ವಲ್ಪ ದಾನ ಕೇಳಿ ಹೊತ್ತುಕೊಂಡು ಹೋಗುವ ಅಂತ ಬಂದದ್ದು. ಆದ್ದರಿಂದ ಏನಾದ್ರೂ ಸ್ವಲ್ಪ ದಾನ ಕೊಡಯ್ಯ. ದಾನ ಅಂತ ಕೇಳ್ತೀರಿ, ಏನು ಬೇಕು ಅಂತ ಕೇಳಿದ್ರೆ ಅದನ್ನೇ ನಾನು ನನ್ನ ಪ್ರಾಣ ಹೋದರೂ ಚಿಂತಿಲ್ಲ, ದಾನ ಕೊಡ್ತೇನೆ. ಅದು 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 ಮಾತು, ಅದು ಮಾತು ಕೊಡ್ತೀಯಲ್ಲ? ಹೌದು. ಏನು ಕೇಳಿದ್ರು? ಏನು ಕೇಳಿದ್ರು ಕೊಡ್ತೇನೆ. ಸತ್ಯಕ್ಕೂ ಸತ್ಯಕ್ಕೂ ಕೊಡ್ತೇನೆ. ನಂಬುವುದಲ್ಲ? ಖಂಡಿತವಾಗಿಯೂ ಖಂಡಿತ ನಂಬಬಹುದಯ್ಯ. ನೀನು ಹೇಳ್ತೀವಿ ಪುಣ್ಯಾತ್ಮ, ನನ್ನ ಒಳಗಿಂದ ಹೇಳುತ್ತಾ ಉಂಟು. ಹೇಗೆ? ಇದು ಧೈರ್ಯ ಇಲ್ಲ ಅಂತ. ನಾನೊಂದು ವಸ್ತು ಕೇಳುವುದಪ್ಪ, ಆಮೇಲೆ ನೀನು ಅದಾಗುವುದಿಲ್ಲ, ಬೇರೆ ಕೇಳು ಅಂತ ಹೇಳಿದ್ರೆ ನನ್ನ ಮಾತು ಬಂಜಾಯ್ತಾ ಇಲ್ವಾ? ಖಂಡಿತವಾಗಿ ಬಂಜೆ ಆದೀತು. ಆದ್ರೆ ನಾನು ಇಲ್ಲ ಅಂತ ಹೇಳಿದ್ರೆ ಮಾತ್ರ ಅಲ್ಲ, ಅಂತವಲ್ಲ ಗೊತ್ತುಂಟು. ಆದರೂ ವಿಶ್ವಾಸ ಬರುವುದಕ್ಕೆ ಬೇಕಾಗಿ ಇನ್ನೊಮ್ಮೆ ಕರ ತಟ್ಟುತ್ತೀಯ. ಓಹೋ, ಈ ಕಾಲಕ್ಕೆ ಕರತಟ್ಟಿ ಎನ್ನುವ ಹಾಗೆ ನೀವು ಯಾಕಾಡಿದಿರಿ ಎನ್ನುವುದು ನನಗೆ ಈಗ ವೇದ್ಯವಾಯಿತು. ಯಾಕೆ? ಕರದಲ್ಲಿ ಯಾವತ್ತು ಕೂಡ ಅಗ್ನಿ ಎನ್ನುವುದಿರ್ತದಂತೆ. ಅಗ್ನಿ ಸಾಕ್ಷಿಯಾಗಿ ಮಾತು ಕೊಡು ಎನ್ನುವ ಹಾಗೆ ಅಗ್ನಿ ಸಾಕ್ಷಿ ಎನ್ನುವಂತಹದ್ದು ಕ್ಷತ್ರಿಯರಿಗೆ ಧರ್ಮ ಅಂತೆ. ಸಂತೋಷವಾಗಿ ನಮ್ಮ ಕೈಯಲ್ಲಿ ಅಗ್ನಿ ಉಂಟು, ಅಗ್ನಿ ಉಂಟು ಅಂತ ಅಲ್ವೇ? ಖಂಡಿತವಾಗಿ ಕರತಟ್ಟಿ ಮಾತು. ಇನ್ನು ನನಗೆ ಸಂಕೋಚವೇ ಇಲ್ಲ, ಕೇಳುವುದಲ್ಲ. ಕೇಳುವುದೇ, ನನಗೆ ಹೆಚ್ಚೇನು ಕೇಳುವುದಿಲ್ಲ. ಇದು ನಿನ್ನಲ್ಲಿ ಇರುವುದರಿಂದ ಒಂದು ಅರ್ಧ ನನಗೆ ಕೊಡ್ತೀಯ. ಹೇಗೆ? ನಾವು ಹಂಚಿಕೊಳ್ಳು, ಅರ್ಧ ನಿನಗಾಯ್ತು, ಅರ್ಧ ನನಗೆ ಕೊಡು. ಸತ್ಯ ಹೇಳ್ಬೇಕಾ? ಅದರ ಅಭ್ಯಾಸವೇ ನನಗಿಲ್ಲ. ಅರ್ಧ ಎಂತದ್ದು ನೀವು ಹೇಳಿದಂತದ್ದು ಅರ್ಧ ಚಕ್ ಅದು ಕೇಳಿದ್ದ? ಅದಿಲ್ಲ, ಖಂಡಿತವಾಗಿ ಇಲ್ಲ. ಎಲ್ಲ ಮಾರ ಅಜ್ಜ ಕೇಳಿದ್ದಲ್ಲ, ಮತ್ತೆ ನಿನ್ನಲ್ಲಿ ಇಲ್ಲದ್ದು ಕೇಳಿದ್ದಲ್ಲ. ಮತ್ತೆ ಹೇಗೆ? ನಿನ್ನಲ್ಲಿ ಇದ್ದತೆಯಿಂದ ಅರ್ಧ ಕೊಡು ಅಂತ. ನನ್ನಲ್ಲಿ ಇರುವುದರಲ್ಲಿ ಅರ್ಧ ಕೊಡು. ನನ್ನ ಅರ್ಧವನ್ನು ತಕೊಂಡು ನಿಮಗೆ ಸಹಿಸುವುದಕ್ಕಾದೀತ? ನಾನು ಮನಸ್ಸು ಮಾಡಿದ್ರೆ ಇಡೀ ಕೊಡು.
ಕೆಲವರಿಗೆ ಆಗುವುದಕ್ಕುಂಟು. ಅರ್ಧ ತಕೊಂಡ್ರೆ ಮಾತ್ರ ನೆಟ್ಟಗೆ ಆಗುವುದು. ಅದಲ್ಲ ಮಾರಾಯ, ನಾನು ಬ್ರಾಹ್ಮಣ ಅಲ್ವೋ. ಭೂಸುರಲ್ಲ. ಹಾಗಾದ್ರೆ ಅರ್ಧ ಎಂತದ್ದು? ಎಂತದ್ದು? ಬೇರೆ ಏನಲ್ಲ, ನಿನ್ನಲ್ಲಿರುವ ಆಯುಷ್ಯದಿಂದ ಅರ್ಧ ಆಯುಷ್ಯ ನನಗೆ. ಸತ್ಯವಾಯಿತು. ಕೊಟ್ಟಿಗ ಮಾತು ತಪ್ಪುವುದುಂಟೆ, ಕೊಟ್ಟಿಗ ಮಾತು ತಪ್ಪುವುದುಂಟೆ. ಜಗದಿ ತನುವನೇ ತಿರವನೇ ಜಗದಿಯೇ ಈತ ಭೂಪುರನವನ ದೇವವ್ರಾತದೊಳಗಿನಯಾರೋ ಒಟ್ಟಿಗ ಮಾತು ತಪ್ಪುವುದುಂಟೆ ಧರ್ಮೋಸ್ತಿರವರೇ ಭೂತ ಪುಣ್ಯನಿಗೆ ದಿವಗುದವಾದ ಆ ಕ್ಷಣಧಾರೆಯರೆಯನು ಈತ ಭೂಸುರನು ನೀವು ಸುಳ್ಳು ಹೇಳಬಾರ್ದಾಯ್ತಾ? ಇದೆಂತದೆ ಮಾರೇ, ಈತ ಭೂಸುರನಲ್ಲ. ಧರ್ಮಕ್ಕೆ ಅಂಗಡಿ ಹಾಕಿದ್ದಲ್ಲ ಆಯ್ತಾ? ಪ್ರಪಂಚದಲ್ಲಿ ಯಾರನ್ನೇ ಆಗಲಿ, ಯಾವುದೋ ವ್ಯಕ್ತಿಯನ್ನಾಗಲಿ, ಯಾವುದೋ ಶಕ್ತಿಯನ್ನಾಗಲಿ, ಯಾವುದೋ ಜೀವಿಯನ್ನಾಗಲಿ ಪ್ರತಿ ಕ್ಷಣ ಪ್ರತಿ ನಿತ್ಯವೂ ಕೂಡ ಭಗವಂತ ಪರೀಕ್ಷೆಯನ್ನು ಮಾಡ್ತಾನೆ ಎನ್ನುವುದು ನನ್ನ ಜೀವನವೇ ಸಾಕ್ಷಿಯಾಗಿ ಹೋಯಿತು. ಯಾಕೆ ಹೇಳಿದ್ರೆ, ಇಲ್ಲಿಯವರೆಗೆ ಯಾರನ್ನು ಭೂಸುರ ಎನ್ನುವ ಹಾಗೆ ನಾನು ಕೊಂಡಾಡಿದೆನೋ ಆತ ಈ ಕಾಲಕ್ಕೆ ನನಗೆ ಭೂಸುರ ಅಲ್ಲ ಎನ್ನುವುದು ವೇದ್ಯವಾಗುತ್ತಾ ಇದೆ. ಯಾಕೆ ಬಲ್ಲೀರ, ಕಾಣುವುದಕ್ಕೆ ಭೂಸುರನಾಗಿರಬಹುದು, ಆದರೆ ಈತ ಕೇಳಿದ ವರ ಭೂಸುರನಿಗೆ ಭೂಷಣವಾದುದಲ್ಲ. ಭೂಸುರರಿಗೆ ಬೇಕಾದದ್ದು ಯಾವುದು? ಹೊಟ್ಟೆಪಾಡಿಗೋ ಹೋಮ ಹವನಾದಿಗಳನ್ನು ಮಾಡುವುದಕ್ಕೋ ದಕ್ಷಿಣೆಯೋ ಅಥವಾ ಇನ್ಯಾವುದಾದ್ರೂ ಆಹಾರದ ವಸ್ತುಗಳು, ಅದನ್ನು ಹೊರತುಪಡಿಸಿದ್ರೆ ಮತ್ತಿನ್ಯಾವುದು ಬೇಡ. ಅವರಿಗೆ ಅದುವೇ ಸಂತೋಷ. ಆದರೆ ಈತ ನನ್ನ ಅರ್ಧ ಆಯುಷ್ಯವನ್ನೇ ಕೇಳ್ತಾನೆಂತಾದ್ರೆ ದೇವವಾತ್ರರೊಳಗೆ ಈತನಾರಾದರೂ ಒಬ್ಬನಾಗಿರಬಹುದು ಎನ್ನುವ ಹಾಗೆ ಮನದಲ್ಲಿಯೇ ಕಾಡುವುದಕ್ಕೆ ತೊಡಗಿದೆ. ಯಾರು ಏನು ಎನ್ನುವ ಹಾಗೆ ಪ್ರಶ್ನಿಸಬೇಕು. ಆದರೆ ಜೀವನ ಎನ್ನುವಂತಹದ್ದು ಯಾವ ಕಾಲಕ್ಕೂ ಕೂಡ ಸತ್ಯ ಧರ್ಮ ನಿಷ್ಠೆಯನ್ನು ಅನುಭವಿಸಿ ಸತ್ಕಾಲಕ್ಕೆ ಸಕೀರ್ತಿವಂತರಾಗಿ ಶರೀರಿಗಳಾಗಿ ಬಾಳಿ ಬದುಕಿದೆವು ಅಂತಾದರೆ ಅದುವೇ ಸಾಫಲ್ಯವನ್ನು ಕೊಡ್ತದೆ. ಅದರ ಹೊರತಾಗಿ ಅಧರ್ಮೀಯರಾಗಿ ಪ್ರಪಂಚದಲ್ಲಿ ಬಾಳಿ ಬದುಕಿ ಏನ್ ಫಲ? ಆದ ಕಾರಣವೇ ಹೇಳಿದಲ್ಲವೇ, ಮಾನವ ಜನ್ಮ ದೊಡ್ಡದು, ಮಾನವ ಜನ್ಮವ ಹಾಳು ಮಾಡಬೇಡಯ್ಯ ಎನ್ನುವ ಹಾಗೆ ಹಿರಿಯರು ನಮಗೆ ಆಡಿದಂತಹ ಮಾತು. ಈ ಕಾಲಕ್ಕೆ ಮಾನವ ಜನ್ಮದಲ್ಲಿ ನಾನು ಬೆಳೆದನಾದರೂ ಕೂಡ ನನ್ನಲ್ಲಿರುವಂತಹ ಅರ್ಧಾಯುಷ್ಯವನ್ನೇ ಕೇಳಿದ್ದಾನೆ. ಕೊಡುವುದಿಲ್ಲ ಎಂತ ಮಾತನ್ನು ಆಡಿದೆ ಅಂತಾದರೆ ಹುಸಿಯನಾಡಿದ ಅಪವಾದ ಎನಗೆ ಬಪ್ಪುವುದು. ಆ ರೀತಿಯಾದಂತಹ ಅಪವಾದ ನನ್ನ ಪಾಲಿಗೆ ಬರಕೂಡದು. ಹಾಗಿದ್ರೆ ಈತ ಕೇಳಿದಂತಹ ಅರ್ಧಾಯುಷ್ಯವನ್ನು ಈ ಕಾಲಕ್ಕೆ ಕೊಡುವುದೇ. ಕೊಟ್ಟ ಮೇಲೆ ಏನು ಎತ್ತ ಅಂತ ವಿಚಾರಿಸಬೇಕು. ಆ ಕಡೆಗೆ ಹೋಗುತ್ತೇನೆ. ಅಲ್ಲ, ಕೊಡುವುದಿಲ್ಲ ಅಂದ್ರೆ ಬೇಡ. ನಾನು ಕೊಡುವುದಿಲ್ಲ ಎನ್ನುವಂತೆ ಯಾವ ಕಾಲಕ್ಕೂ ಆಡುವುದಕ್ಕಿಲ್ಲ. ನೀನು ಕರ ಕಟ್ಟಿದ್ದಿ. ಕರ ತಟ್ಟಿದ್ದೇನೆ, ಅದರ ರೋಸುಗವಾಗಿ ಎದುರು ನಿಂತಿದ್ದೇನೆ. ಸ್ವಾಮಿ, ನೀವು ನನ್ನ ಅರ್ಧಾಯುಷ್ಯವನ್ನು ಕೇಳಿದ್ದೀರಿ. ಬೇರೆ ಯಾರು ಪೂರ್ತಿ ಹೇಳುತ್ತಿದ್ರು, ನಾನು ಅರ್ಧವನ್ನೇ ಕೇಳಿದ್ದು. ನೀವು ಪೂರ್ತಿಯನ್ನು ಕೇಳಿದ್ದರೂ ಕೂಡ ಕೊಡುವಂತಹ ಯೋಗ್ಯತೆ ಸಾಮರ್ಥ್ಯ ನನಗುಂಟು ಸ್ವಾಮಿ. ಸ್ವಾಮಿ, ಅರ್ಧ ಆಯುಷ್ಯವನ್ನು ಕೇಳಿದ್ದೀರಲ್ಲ, ಅದನ್ನು ತಡೆದುಕೊಳ್ಳುವಂತಹ ಶಕ್ತಿ, ಧಾರಣೆ ಮಾಡುವಂತಹ ಶಕ್ತಿ ನಿಮಗೆ ಉಂಟೋ ಇಲ್ಲವೋ ಎನ್ನುವುದನ್ನು ನಾನು ಅರಿಯೇ. ಆದರೂ ಕೂಡ ಕೊಟ್ಟ ಮಾತಿಗೆ ತಪ್ಪದೋಸುಗಳಾಗಿ ನನ್ನ ಅರ್ಧ ಆಯುಷ್ಯವನ್ನು ಇಗೋ ದಾನ ಎಳೆದಿದ್ದೇನೆ. ಸಂತೋಷ ಆಯ್ತು.
ಆಯುಷ್ಯವಂತವನಲ್ಲ, ಅರ್ಧ ಆಯುಷ್ಯ ಕೊಟ್ಟಿದ್ಯಲ್ಲ, ಹಾಗಾದ್ರೆ ನಾನು ಯಾರು? ಅರ್ಧ ಆಯುಷ್ಯವನ್ನು ಪಡೆದುಕೊಂಡಿದ್ದೀರಲ್ಲ, ಹಾ. ಬರುವಾಗ ಪ್ರಶ್ನಾರ್ಥಕ ಚಿಹ್ನೆಯಾಗಿದ್ರಿ. ಬ್ರಾಹ್ಮಣನೇ. ಬ್ರಾಹ್ಮಣನೇ. ಹಾ. ಈ ಕಾಲಕ್ಕೆ ಆಶ್ಚರ್ಯಚೇತಕವಾದಂತಹ ಚಿಹ್ನೆಯಲ್ಲಿದ್ದೀರಲ್ಲ, ಹಾ. ತಾವು ಯಾರು ಸ್ವಾಮಿ? ಇದು ನಿಜವಲ್ಲ, ಇದು ಕಪಟ. ಹಾ. ನಾನು ಯಾರೆಂಬುದು ಈಗ ನೋಡು. ದೃಢತರದಾನಕ್ಕೆ ಮೆಚ್ಚಿದ ನೋಡುತ್ತಿದ್ದೆ. ಹಾ. ಇಷ್ಟರವರೆಗೆ ಬ್ರಾಹ್ಮಣನ ವೇಷದಲ್ಲಿ ನಿನ್ನಲ್ಲಿ ಮಾತಾಡಿದವನು ನಾನೇ ಇಂದ್ರ. ಓಹೋ, ನಿನ್ನ ದಾನ ದೃಢತೆಗೆ ಮೆಚ್ಚಿದ್ದೇನೆ. ಸರಿ. ಆದರೆ ದೇವತೆಗಳಾದ ನಮಗೆ ದಾನ ಪಡೆಯುವ ಹಕ್ಕಿಲ್ಲ. ಓಹೋ, ನೀನು ಕೊಟ್ಟ ಆಯುಷ್ಯಕ್ಕೆ ಬದಲಾಗಿ ಆ. ನಾನೇನಾದರೂ ನಿನಗೆ ಕೊಟ್ಟರೆ ಅದು ವಿನಿಮಯವಾಗುತ್ತದೆ. ಆ. ನೀನು ಕೊಟ್ಟ ಆಯುಷ್ಯಕ್ಕೆ ಪ್ರತಿಯಾಗಿ ಆ. ನಾನು ನಿನಗೆ ಊರ್ವಶಿಯನ್ನು ನೀಡುತ್ತೇನೆ. ಊರ್ವಶಿಯನ್ನು? ಹಾ. ಓಹೋ, ಅವಳು ದೇವಲೋಕದ ಸ್ವತ್ತು. ಸರಿ. ಅವಳಿಂದ ನೀನು ಓರ್ವ ಮಗುವನ್ನು ಪಡೆಯುತ್ತಿ. ಆ. ತದನಂತರ ಅವಳು ಬಳಿಕ ದೇವಲೋಕವನ್ನು ಸೇರಿಕೊಳ್ಳುತ್ತಾಳೆ. ಓಹೋ. ಒಳ್ಳೆಯದಾಗಲಿ ನಿನಗೆ. ನಿಮ್ಮ ಆಶೀರ್ವಾದ ಸದಾ ಇರಲಿ. ಇಂದ್ರಯನ ವರವನ್ನು ಅನುಗ್ರಹಿಸಿದ್ದಾನೆ. ವರವನ್ನು ಅನುಗ್ರಹಿಸಿದ್ದಾನಲ್ಲ, ಆ ವರದ ಸಾಫಲ್ಯವನ್ನು ಪಡೆಯುವುದಕ್ಕಾಗಿ ಆ ಕಡೆಗೆ ತೆರಳುತ್ತೇನೆ. ದೇವರಾಜನ ವಚನವಾದಿ
ಶಿರವನ್ನು ಸ್ವರ್ಗಲೋಕಕ್ಕೂ ಕಟಿ ಪ್ರದೇಶವನ್ನು ಮರ್ತ್ಯಲೋಕಕ್ಕೂ ಪಾದವನ್ನು ಪಾತಾಳ ಲೋಕಕ್ಕೂ ಹೋಲಿಸಿದವರಿದ್ದಾರೆ. ಮಾನವ ದೇಹದಲ್ಲಿ ಶಿರ ಹೇಗೆ ಪ್ರಧಾನವು ಅಂತೆಯೇ ಸ್ವರ್ಗ ಮರ್ತ್ಯ ಪಾತಾಳವೆನ್ನುವಂತಹ ತ್ರೈಲೋಕದಲ್ಲಿ ಸ್ವರ್ಗಲೋಕವೇ ಶ್ರೇಷ್ಠವೂ ಜ್ಯೇಷ್ಠವಾದಂತಹ ಲೋಕ. ಇಲ್ಲಿರುವಂತಹ ತಿತ್ತಿಸ ಕೋಟಿ ದೇವತೆಗಳಿಗೆ ಮನಸ್ಸಿಗೆ ಬೇಸರವಾದಂತಹ ಕಾಲಕ್ಕೆ ಅವರ ಮನ ಮುದಗೊಳಿಸುವ ಹಾಗೆ ನಾಟ್ಯ ಮಾಡುವ ವರ್ಗವೇ ಅನೇಕರಿದ್ದಾರೆ. ರಂಬೆ, ಊರ್ವಶಿ, ಮೇನಕಿ, ತಿಲೋತ್ತಮಿ, ಮಂಜುಘೋಷಿ ಎನ್ನುವ ಹಾಗೆ ಅನೇಕ ಮಂದಿ ನಾಟ್ಯಾಂಗಣೆಯರಿದ್ದಾರೆ. ಅವರಲ್ಲಿ ಓರ್ವಳೆ ನಾನು. ಊರ್ವಶಿ ಎನ್ನುವ ಹಾಗೆ ನನ್ನ ಹೆಸರು. ಹೌದು ಸ್ವಾಮಿ, ಈ ಕಾಲಕ್ಕೆ ಹೊರಟು ನಿಂತಿದ್ದೇನೆ. ಎಲ್ಲಿಗೆ? ವಿರೋಚನನ ಬಳಿ. ಸತ್ಯವನ್ನು ಆಡುವುದರ ಮೂಲಕವಾಗಿ ಸತ್ಯಸಂಧ ನಡೆಸಿಕೊಂಡಂತಹ ವಿರೋಚನನಿಗೆ ಮೆಚ್ಚಿದಂತಹ ಸುರಪಾಲ ಊರ್ವಶಿಯನ್ನು ನಿನಗೆ ಕೊಟ್ಟು ಕಳುಹಿಸುತ್ತೇನೆ ಎನ್ನುವಂತಹ ಮಾತನ್ನಾಡಿದ್ದಾನಂತೆ. ಹಾಗಾಗಿ ನನ್ನನ್ನು ಸಭೆಗೆ ಕರೆದ. ನೇರವಾಗಿ ವಿರೋಚನನ ಬಳಿಗೆ ಹೋಗಬೇಕು ಎನ್ನುವ ಹಾಗೆ ಆಜ್ಞೆಯನ್ನು ಮಾಡಿದ. ಹಾಗಾಗಿ ವಿರೋಚನನನ್ನು ಕಾಣಬೇಕೆನ್ನುವಂತಹ ಉದ್ದೇಶದಿಂದಲೇ ಸುರಲೋಕದಿಂದ ದರಗಿಳಿದು ಬಂದವಳಿದ್ದೇನೆ. ಹೌದು ಸ್ವಾಮಿ, ನಿತ್ಯ ನೂತನವಾದಂತಹ ಪ್ರಪಂಚ ಯಾವುದು ಎನ್ನುವ ಹಾಗೆ ಕೇಳಿದರೆ ಎಲ್ಲರೂ ಬೆಟ್ಟು ಮಾಡಿ ತೋರಿಸುವುದು ಭೂಲೋಕವೇ. ಇಂದಿದ್ದದ್ದು ನಾಳೆ ಇರುವುದಿಲ್ಲ, ನಾಳೆ ಇರುವುದು ಮತ್ತೊಂದು ದಿವಸ ಇರುವುದಿಲ್ಲ. ಬೆಳಿಗ್ಗೆ ಅರಳಿದಂತಹ ಹೂವು ಸಂಜೆಯಾಗುವಾಗ ಮುದುಡುತ್ತದೆ. ಹಾಗಾಗಿ ನಿತ್ಯ ನೂತನವಾದಂತಹ ಪ್ರಪಂಚದಲ್ಲಿರುವಂತಹ ಈ ಭೂಲೋಕದ ಸುಂದರವಾದ ದೃಶ್ಯಗಳನ್ನು ಕಾಣಬೇಕು ಎನ್ನುವಂತಹ ಉದ್ದೇಶದಿಂದಲೇ ಹೊರಟು ಬಂದೆ. ತಡ ಮಾಡುವುದೇ ವನವನ್ನು ಸಂಚರಿಸುತ್ತಾ ಮುಂದುವರಿಯುತ್ತೇನೆ.
ಘೋರವಾದಂತಹ ಈ ಕಾತಾರದೊಳಗೆ ನಾನೋರ್ವ ಹುಟ್ಟಿಕೊಂಡಿದ್ದೇನೆ. ಹುಟ್ಟಿಕೊಂಡಂತಹ ವೇಳೆಯಲ್ಲೇ ನನ್ನನ್ನು ಕೇಳುವವರು ಹೇಳುವವರು ಯಾರೂ ಇಲ್ಲ. ಆದ್ರೆ ಏನು ಮಾಡೋಣ? ತಂದೆ ತಾಯಿಗಳು ಯಾರು ಎನ್ನುವ ಹಾಗೆ ತಿಳಿಬೇಕು ಎನ್ನುವ ಹಂಬಲ ಬಳಿಕ ನಿನ್ನಿಂದ ದೂರವಾಯಿತು. ಯಾಕೆ? ಒಬ್ಬಾತ ವ್ಯಕ್ತಿ ಪೂರ್ವ ಹಿನ್ನೆಲೆಯಲ್ಲಿ ಸಾಧನೆ ಮಾಡುವುದೇನು ಕಷ್ಟ ಅಲ್ಲ. ತನ್ನ ಸ್ವಸಾಮರ್ಥ್ಯದ ಮುಖೇನವಾಗಿ ತಾನೇನು ಅನ್ನುವುದು ಲೋಕಮುಖಕ್ಕೆ ತೋರಿಸಿಕೊಡಬೇಕು. ಆ ಕಾರಣದಿಂದಲೇ ಈ ಕೇಶಿನಿ ಏನೆನ್ನುವುದನ್ನು ಈ ಘೋರಡವಿಯಲ್ಲಿದ್ದುಕೊಂಡೇ ತೋರಿಕೊಟ್ಟಿದ್ದೇನೆ. ಈ ಘೋರಡವಿ ನನ್ನ ಅಧಿಪತ್ಯಕ್ಕೆ ಒಳಪಟ್ಟಿದೆ. ಇಲ್ಲಿಗೆ ಪ್ರವೇಶ ಮಾಡಬೇಕು ಅಂತಾದ್ರೆ ನನ್ನ ಅಪ್ಪಣೆ ಬೇಕು. ಆದ್ರೆ ಏನು ಮಾಡೋಣ? ನನ್ನದು ಕರ್ತವ್ಯ ಅಂತ ಹೇಳಿದ್ರೆ ಬೇರೇನೂ ಅಲ್ಲ. ಸಿಕ್ಕ ಪ್ರಾಣಿಗಳನ್ನೆಲ್ಲ ತಿನ್ನೋದಷ್ಟೇ. ನರಮಾಂಸರು ಬಂದ್ರೆ ಅವರ ಮಾಂಸಗಳನ್ನು ಹೊಟ್ಟೆ ತುಂಬಿಸ್ತಾ ಇದ್ದೇನೆ. ಆದ್ರೆ ಇಂದು ನನ್ನ ಒಂದು ಕರ್ತವ್ಯ ಉಳಿತಲ್ಲ. ಎಲ್ಲರಂತೆ ನನಗೆ ದಿನಚರಿ ಎದ್ದು ದೇವರನ್ನ ಪೂಜೆ ಮಾಡುವುದು ಅಥವಾ ಮತ್ತೇನೋ ಯಾವುದು ನನಗಿಲ್ಲ. ನನ್ನ ದಿನಚರಿ ಬೇರೇನೂ ಅಲ್ಲ. ಸುಂದರ ತರುಣಿಯನ್ನ ಕಾಣುವುದು, ಅವರನ್ನ ಮೋಹಿಸುವುದು, ಅವರ ದೇಹ ಸುಖವನ್ನು ಪಡೆಯುವುದು, ಇದುವೇ ಕೇಶಿನಿಯ ಒಂದು ದಿನಚರಿ. ನೋಡಿ ಸ್ವಾಮಿ, ಈ ಘೋರ ಕಾನನದಲ್ಲಿ ಒಂದೇ ಒಂದು ಹೆಣ್ಣು ಸಿಗುವುದಿಲ್ಲ. ಯಾಕೆ? ನನ್ನನ್ನು ಕಂಡ ಕ್ಷಣದಲ್ಲಿ ಹೆಣ್ಣು ಮಕ್ಕಳೆಲ್ಲ ಓಡ್ಲಿಕ್ಕೆ ಆರಂಭಿಸ್ತಾರೆ. ಯಾಕೆ? ನನ್ನ ದೃಷ್ಟಿ ಬಿತ್ತು ಅಂತಾದ್ರೆ ಆಯ್ತು, ಆ ಹೆಣ್ಣಿನ ಸುಖವನ್ನ ಪಡೆದೇ ತೀರ್ತೇನೆ. ಹಾಗಾಗಿ ಎಂದಿನ ದಿನಚರಿ ಒಂದು ಬಾಕಿ ಉಂಟು. ಸುಂದರ ತರುಣಿಯನ್ನು ಅರಸುತ್ತಾ ಮುಂದುವರಿತಾನ.
ಕಾಣುತ್ತಾ ಇದ್ದಾರೆ. ನನ್ನ ಕಣ್ಣಿಗೆ ಬಾಲಂಗಳಿಂದ ಮೆಚ್ಚಿನ ಗೊಚ್ಚಲವನ್ನು ಬಡಿಯುವಂತಹ ಅನುಭವ. ಯಾಕೆ ಹೀಗಾಯ್ತು ಎನ್ನುವ ಹಾಗೆ ಮತ್ತೊಮ್ಮೆ ಕಣ್ಣನ್ನು ತೆರೆದು ನೋಡಿದೆ. ಬ್ರಹ್ಮನ ಸೃಷ್ಟಿಯಲ್ಲಿ ಶ್ರೇಷ್ಠವಾದ ಸೃಷ್ಟಿ ಅಂತಾದ್ರೆ ಇದು.
ಒಂದು ಹೆಣ್ಣನ್ನು ಕಂಡೆ. ಸಾಮಾನ್ಯವಾದ ಹೆಣ್ಣಲ್ಲ ಆಕೆ, ಬ್ರಹ್ಮನ ಸೃಷ್ಟಿಯ ವಿಶೇಷತೆವೇ ಇದು. ಸಕಲ ಸೌಂದರ್ಯವನ್ನ ಒಂದೇ ಎರಕದಲ್ಲಿ ಒಯ್ದಂತಹ ಬ್ರಹ್ಮನ ಸೃಷ್ಟಿಯು ಎನ್ನುವ ಹಾಗೆ ಭಾಸವಾಗುತ್ತಾ ಉಂಟು. ಮೆತ್ತುವಲ್ಲಿ ಮೆತ್ತಿ, ಒತ್ತುವಲ್ಲಿ ಒತ್ತಿ, ತಟ್ಟುವಲ್ಲಿ ತಟ್ಟಿ ಎಷ್ಟು ಚೆನ್ನಾಗಿ ಸೃಷ್ಟಿಸಿದ್ದಾನೆ. ತಟ್ಟುವುದು ಸ್ವಲ್ಪ ಕಡಿಮೆ ಆದರೆ ವ್ಯತ್ಯಾಸ ಕಾಣುತ್ತದೆ. ಹಾಗಿದ್ರೆ ಬ್ರಹ್ಮನಿಗೊಂದು ನಮಸ್ಕಾರ. ಒಳ್ಳೆಯದಾಯ್ತು. ಈಕೆಯನ್ನು ಕಂಡದ್ದು ನಾನು ಅಂತಲ್ಲ. ಇಲ್ಲಿ ಒಂದು ಮರ ನೋಡಿ, ಹೆಮ್ಮರ, ಇದರ ಒಂದು ಕೊಂಬೆ ಅದು ಈಗ ಮುರಿಯುತ್ತದೆ ಅಂತ ಭಾವಿಸುದು. ಅದು ಮುರಿಯುವುದಲ್ಲ, ಅದು ವಾಲುದು ಈ ಕಡೆಗೆ. ಸ್ವಲ್ಪ ತಾಗಿದ್ರೆ ಸ್ಪರ್ಶ ಸುಖ ಅನುಭವಿಸುವ ಅಂತ. ಅಷ್ಟು ಸುಂದರಿ ಈಕೆ, ಮಾನವನ ಸತ್ಯೋ ಈಕೆ. ಲೋಕದಲ್ಲಿ ಮನ್ಮಥನೇ ಸುಂದರ ಎನ್ನುವ ಹಾಗೆ ಹೊಳ್ತಾರೆ. ಆತನ ಮಾಡದೇ ಆದಂತಹ ರತಿ. ಮೂರು ಲೋಕದಲ್ಲಿ ಮಿಗಿಲೇರಿಸಿದ ಸೌಂದರ್ಯ ಉಂಟಂತೆ ಅವಳಿಗೆ. ಅವಳ ಸೌಂದರ್ಯವನ್ನು ಮೀರಿಸುವಂತಹ ಸುಂದರವತಿ ಯಾರಿರಬಹುದು? ಯಾವ ನಾರಿ ಘೋರ ಕಾನನಕ್ಕೆ ಬಂದಿದ್ದಾಳು ಅಂತಾದ್ರೆ ಕೆಲವರು ಹೇಳುವುದುಂಟು, ಹೆಣ್ಣಾದವಳು ಒಬ್ಬಳೆ ತಿರುಗಾಡಿದ್ರೆ ಇವಳು ಸರಿ ಇಲ್ಲ. ಯಾಕೆ ಒಬ್ಬಳೆ ತಿರುಗುತ್ತಾ ಇದ್ದಾಳೆ? ಏನೋ ವಿಷಯ ಇರಬೇಕು ಅಂತ. ಹಾಗಿದ್ರೆ ಇವಳನ್ನು ಕಂಡಾಗ ಹಾಗೆ ಭಾವಿಸುವುದಿಲ್ಲ. ಜಾರೆ ಅಲ್ಲ ಈಕೆ. ಯಾಕೆ? ಇವಳಲ್ಲಿ ಇರುವಂತಹ ತೇಜಸ್ಸು, ಆ ಓಜಸ್ಸು, ಯಾವುದೋ ಒಂದು ರೀತಿಯಾದಂತಹ ಕಾಂತಿ ಉಂಟು. ನಾನು ಇಲ್ಲೇ ಇರುವುದಲ್ಲ, ಮಾತಾಡಬೇಕು ಅಂತ ಮನಸ್ಸಾಗಿದೆ. ಅವಳಲ್ಲೇ ಮಾತಾಡ್ತೇನೆ. ಓ ಸಾರಸಾಕ್ಷಿಯೇ, ಯಾರೇ ನೀನು, ಯಾರೇ ನೀನು, ಯಾರೇ ನೀನು, ಭುವನ ಮೋಹಿನಿ, ಮೋಹಿನಿ, ಅದಲ್ಲ ಯಾರೇ 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 ನೀನು, ಭುವನ ಮೋಹಿನಿ, ಭುವನ ಮೋಹಿನಿ, ಭುವನ ಮೋಹಿನಿ.
ಆಯ್ತಾ ಅಂತ. ಓ ಹೆಣ್ಣೆ, ಓ ಪೆಣ್ಣೆ, ಏನು ಗೊತ್ತಾಯ್ತಾ? ಪೆಣ್ಣು ಹತ್ರ ಗೊತ್ತಾಯ್ತು, ಹೆಣ್ಣು ಅಂತ ಕರೆದಾಗ ಗೊತ್ತಾಯ್ತು. ಮತ್ತೆ ಅದು ಪೆಣ್ಣೆ ನಿನ್ನಡೆ ಕರೆದದ್ದು. ಹೌದಾ? ಓ ಸುಂದರಾಗಿ, ಓ ಓ ಜಲಜಾಕ್ಷಿ, ಓ ಚಂದ್ರಿಕೆ, ಅದೇ ಓ ಚಂದ್ರಮುಖಿ. ನನ್ನ ಹೆಸರು ಹಾಗಲ್ಲ. ಅಲ್ಲ, ಇದು ನಿನ್ನ ಹೆಸರು ಅಂತ ಕರೆದಲ್ಲ. ಮತ್ತೆ ನಿನ್ನನ್ನು ಕಂಡಾಗ ನನ್ನ ಹೊಟ್ಟೆಯೊಳಗಿದ್ದಂತ ಹೆಸರೆಲ್ಲ ಹೊರಗೆ ಬಂದದ್ದು. ಯಾಕೆ? ಅಷ್ಟು ಹೆಣ್ಣು ಮಕ್ಕಳ ಹೆಸರು ಇಲ್ಲಿ ಉಂಟು. ಕೆಲಸವೇ ಹಾಗಲ್ಲ, ಕೆಲವರು ಕೇಳ್ತಾರೆ, ನನ್ನ ಮಗಳಿಗೊಂದು ಹೆಸರು ಇಡುವುದಕ್ಕೆ ನಿಮ್ಮಲ್ಲಿ ಹೆಸರು ಉಂಟಾ? ಅದಕ್ಕೆ ಒಂದು ಕೊಡು. ಮಕ್ಕಳಿಗೆ ಗೊತ್ತಾ? ಮತ್ತೆ ಹಾಗೆ ಒಂದು ವಿಚಾರಕ್ಕೆ ಹೇಳಿತು. ನಿನ್ನನ್ನು ಕಂಡ ಕ್ಷಣದಲ್ಲಿಯೇ ಓ ಸಾಕ್ಷಿಯೇ, ಓ ಹೌದು, ಆ ನಿನ್ನ ಕಣ್ಣು, ಆ ನಿನ್ನ ಹುಬ್ಬು, ಆ ನಿನ್ನ ಮೂಗು, ಆ ನಿನ್ನ ತೊಟ್ಟೆ, ಏನು ಅಂದ, ಏನು ಚಂದ. ಮರಿ ದುಂಬಿಗಳ ಹಾಗೆ ನಿನ್ನ ಮುಂಗುಗಳು ಗೋಚರಿಸ್ತಾವನ್ನು. ಕಾಮನ ಬಿಲ್ಲಿನ ಹಾಗೆ ನಿನ್ನ ಹುಬ್ಬುಗಳು, ಕಂಪು ಸಂಪಿಗೆ ಕಮಲದ ದಸಳಿನಂತೆ ನಿನ್ನದಾದಂತಹ ಕಣ್ಣು. ಕೊಯ್ದ ತೊಂಡೆ ಕಣ್ಣು ಹಣ್ಣು, ಅದು ಕೂಡ ಹಣ್ಣಾದದು. ಟೆಪ್ಪು 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 ಟೆಪ್ಪು. ಆ ನಿನ್ನದಲ್ಲ, ಕಪ್ಪು ಸಂಪಿಗೆ ಮತ್ತೆ ಹಲ್ಲು ಬಿಡು. ಯಾಕೆ? ಉಂಟಲ್ಲ ಏನು ಅಲ್ಲಿ ಸೊನ್ನೆ ತೋರಿಸಿ. ಎಂತದು? ಹಾಗಲ್ಲ, ಕಪ್ಪು ಮಲ್ಲಿಗೆ. ಹೌದು, ನಿನ್ನ ಕಂಠ, ಆ ನಿನ್ನ ಬಾಹು, ಸಾಕು ಸಾಕು ಸೊಂಟ, ಸಾಕು, ಅಲ್ಲಿಗೆ ನಿಲ್ಲಿಸು. ಅದು ಬೇಡ. ಹಾ ಹಾ, ಕೆಳಗೆ ಹೋಗು. ಇಷ್ಟು ಸೌಂದರ್ಯವನ್ನು ಕಂಡ ಕ್ಷಣದಲ್ಲಿ ನಾನು ಈವರೆಗೆ ಕಾಣಲಿಲ್ಲ ಸೌಂದರ್ಯವನ್ನು. ಹೌದು, ಹಾಗಾಗಿ ಹೊಗಳುವುದಕ್ಕೆ ಆರಂಭಿಸಿದೆ. ಓ ಹೆಣ್ಣೆ, ನಿನ್ನನ್ನು ಕಂಡ ಕ್ಷಣದಲ್ಲಿಯೇ ಮಾರನ ಸತಿಯ ನೀನೆನ್ನುವ ಹಾಗೆ ವಾಸವಾಗ್ತಾ ಉಂಟು. ಆದರೆ ಮತ್ತೊಮ್ಮೆ ಸರಿಯಾಗಿ ನೋಡಿದ್ರೆ ಆ ರತಿಯನ್ನು ತಂದು ನಿನ್ನ ಕಾಲಿಗೆ ಕಟ್ಟಬೇಕು. ಅಂದ್ರೆ ಅದಕ್ಕೂ ಮಿಗಿಲಾದಂತಹ ನಿನ್ನ ಸೌಂದರ್ಯ. ಹಾಗೆ ಹೌದು, ನಿನ್ನನ್ನು ಕಂಡಾಕ್ಷಣ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಏನು? ಹೆಣ್ಣೆ, ಇದನ್ನು ನನ್ನನ್ನು ನೋಡು, ಸಾಮಾನ್ಯನಲ್ಲ, ಅಸುರ ವಿಕ್ರಮಿಯಾಗಿದ್ದೇನೆ, ಈ ಕಾನನಕ್ಕೆ ಅಧಿಪತಿಯಾಗಿದ್ದೇನೆ. ಹಾಗಾಗಿ ನನ್ನ ಜೊತೆ ಸೇರಿ ನನ್ನನ್ನು ಸುಖಿಸುವ ಏನು ಇದು? ತರವಿರಲ್ಲ ಕಣ್ಣನಿನ ಅರವಿರಲ್ಲ ಮೆಣಸಿನ ಕಾಳ. ಏಯ್, ಕಳನೆ ಅಂತ ಹೇಳಿದ್ದು. ಕಳನೆ ಹಾ. ಹೊಗಳಿದ್ದ. ಅದು ಹೊಗಳಿಕೆ. ಇರಲಿ, ನಿನಗೆ ತೆಗಳಿದ್ದದ್ದು ಹೊಗಳಿಕೆ ಅಂತ ಆದ್ರೆ ನನಗೇನಿಲ್ಲ. ಹೆಣ್ಣು ಮಕ್ಕಳು ಹಾ. ಹೂ ಅಂತ ಹುಬ್ಬಳಿಗಳು ನಮಗೆ ರುಚಿ ಇರ್ತಾರೆ. ಹೌದಾ? ಅದನ್ನೇ ಸ್ವೀಕರಿಸುವ ದೇವರು. ಕೇಳಿ ಹಾಗೆ. ಅಷ್ಟೂ ಹೆಣ್ಣು ಹುಚ್ಚ. ಅದು ಹೆಣ್ಣು ಹುಚ್ಚಲ್ಲ, ಗೌರವ. ಹೆಣ್ಣು ಹುಡುಗೆ ಹೆಣ್ಣಿನ ಇಂಟರ್ ಬಿಟ್ರೆ ದೇವರೇ, ಗೌರವ. ನಿನ್ನ ಮುಂದೆ ಒಂದು ಹೆಣ್ಣು ಮಕ್ಕಳಿಗೆ ನಿಂತುಕೊಳ್ಳುವುದಕ್ಕೂ ನಾಚಿಕೆ ಆದೀತು. ಹೌದು ಹೌದು. ಸ್ವಲ್ಪ ಕೆಲಸ ಮಾಡಿ ನಾ ಮುಖಕ್ಕೊಂದು ಮುಸುಕ ಹಾಕಿ. ಅದಕ್ಕೆ ಮತ್ತೆ ನಾಚಿಕೆ ಯಾಕೆ? ಹಾಗಲ್ಲವೋ, ಮತ್ತೆ? ನಿನ್ನ ವರ್ತನೆ ಹಾಗಿದೆ. ಯಾಕೆ? ಮತ್ತೆ ಹಾ. ಓ ಕಳನಿ, ಹಾ. ನನ್ನನ್ನು ಕಂಡಂತಹ ನೀನು ವಿಧ ವಿಧವಾಗಿ ವರ್ಣಿಸುವುದಕ್ಕೆ ಮುಂದಾದೆ. ಅದು ತಪ್ಪ ಅಲ್ವಪ್ಪ? ಮತ್ತೆ ಚಂದದವರನ್ನು ಕಾಣು. ಹುಡುಗಿಯರಿಗೆ ಒಂದು ಹೊಗಳಿದ್ರೆ ಅದು ತಪ್ಪು ಅಂತ ಹೇಳಿ ಯಾರಾದ್ರೂ ಹೇಳ್ತಾರೆ. ಒಮ್ಮೆ ಹೀಗೆ ಮಾಡ್ತಾರೆ, ಮತ್ತೆ ಹೇಳೋದು.
ಒಳ್ಳೆ ಅನುಭವ. ಮತ್ತೆ ಗೊತ್ತುಂಟು ನನಗೆ. ತುಂಬಾ ಹೆಣ್ಣು ಮಕ್ಕಳನ್ನು ಹೊಗಳಿದ ಅನುಭವ ನಿನಗುಂಟಾ? ಅದು ಹೊಗಳುವುದು ನಮ್ಮದೊಂದು ಕರ್ತವ್ಯ. ಚಂದದನ್ನು ಕಾಣುವಾಗ ಹಾ. ಹೊಗಳುವುದು ಸ್ವಾಭಾವಿಕ ಸಹಜ ಅಲ್ವಾ? ಹಾ. ಇದು ನನ್ನ ಪರಿಚಯ ನಿನಗಾಗಲಿಲ್ಲ ಅಂತ ಕಾಣುತ್ತದೆ. ಅಲ್ಲ, ನಿನ್ನ ಪರಿಚಯ ಆಗ್ಲಿಲ್ಲ, ನಾನೇ ಪರಿಚಯದ ಅವಶ್ಯಕತೆ ಇಲ್ವಾ ಅಂತ. ನಿನಗೆ ಯಾರು ಆಗುತ್ತದೆ ಅಂತ. ಮತ್ತೆ ಹಾಗಲ್ವೋ? ಎಂತದ್ದು? ಈ ಭೂಲೋಕದ ಬಳಿ ನಾನಲ್ಲ. ಹೌದಾ? ಆಹಾ. ಹಾಗಿದ್ರೆ ಒಂದು ಕೆಲಸ ಮಾಡುವ, ಇಲ್ಲಿ ಒಂದು ಹೊಂಡ ಇಲ್ಲ, ಎಂತದಕ್ಕೆ? ಈ ಹೊಂಡದಿಂದ ಎದ್ದು ಬಂದದ್ದು ಎಂತದ್ದು ಹೊಂಡದಿಂದ ಎದ್ದು ಬಿಡಲಿಕ್ಕೆ? ಆವಿರ್ಭಾವ. ಆಹಾ, ಮೇಲಿಂದ ಕೆಳಗಿಳಿದದ್ದು. ಮೇಲಿಂದ ಕೆಳಗೆ ಬಿದ್ದದ. ಹಾ. ಸ್ವಲ್ಪ ಕಾಲು ತೋರಿ. ಎಂತದ್ದು? ಹೇ, ಅಲ್ಲ, ಮೇಲಿಂದ ಕೆಳಗೆ ಬೀಳುವಾಗ ಒಂದು ಕಾಲು ಮುರಿಯುದಿಲ್ವ? ನಾವು ಇಲ್ಲಿಂದ ಇಲ್ಲಿಗೆ ಬಿದ್ರೆ ಮತ್ತೆ ಹೀಗೆ ಮೇಲಿಂದ ಹೋಗ್ಬೇಕಾದ್ರೆ. ಹಾಲಿ ತಳ್ಳುವು. ಮತ್ತೆ ಸ್ವರ್ಗಲೋಕದಿಂದಲೇ ದರಗಿಳಿದು ಬಂದಂತಹ ಅಪ್ಸರೆ ನಾನು. ಓ, ನೀನು ಸ್ವರ್ಗಸ್ಥಳ. ಅದು ನಿನ್ನ ಹಿರಿಯರು. ನೀನು ಅಲ್ಲಿಂದ ಸ್ವರ್ಗಲೋಕದಿಂದ ದರಗಿಳಿದವಳು ನಾನು. ಆ, ಸ್ವರ್ಗದಿಂದ? ನಾನು ಇರುವುದೇ ಅಲ್ಲ, ನಾನು ಸ್ವರ್ಗಲೋಕದಲ್ಲಿ. ಕೇಳಿದ್ದೆ ಸ್ವರ್ಗ ಉಂಟು ಅಂತ. ಹೌದು. ಅಲ್ಲ, ನೋಡ್ಲಿಲ್ಲ. ಅದು ನೋಡುವಂತ ನಿನಗೆ ಸಿಗಲಿಕ್ಕೂ ಇಲ್ಲ ನೋಡಿ. ಸರಿ, ಬೇಡ. ಇದು? ಇನ್ನು ಇದನ್ನು ನೋಡಿದ್ರೆ ಆ ಸ್ವರ್ಗ ಯಾಕೆ ಬೇಕು? ಹಾಗೆ ಹಾಗೆ ಸ್ವರ್ಗಲೋಕದಲ್ಲಿ ನರ್ತಕಿಯರಿದ್ದಾರೆ, ಗೊತ್ತುಂಟ ನಿಮಗೆ? ಅವರು ನೃತ್ಯ ಮಾಡುದಲ್ಲ ಅಲ್ಲಿ. ನರ್ತನ ಮಾಡು, ನಾಟ್ಯ ಮಾಡು. ಬೇಗ ಮುಗಿಸುವ. ಹಾಗೆ ಹಾಗೆ ನಾಟ್ಯ ಮಾಡುವುದಕ್ಕಂತಲೇ ಅದೆಷ್ಟೋ ಮಂದಿ ಹೆಣ್ಣು ಮಕ್ಕಳಿದ್ದಾರೆ. ನಾಟ್ಯ ಮಯೂರಿಗಳು. ಹೌದು. ಹೌದಾ? ಅದರಲ್ಲಿ ನಾನೊಬ್ಬಳು. ನಿನ್ನದು ನಾಟ್ಯ ವೈಭವ ಆಗ್ತದೆ ಈಗ? ಏನಾಗುದು? ಹೌದಾ? ಅಲ್ಲಿ ಮುಗಿಸಿಯೇ ಕೆಳಗಿಳಿದು ಬಂದದ್ದು. ಹೌದಾ? ಹಾ. ಸರಿ. ನನ್ನ ಹೆಸರು ನಿನ್ನ ಹೆಸರು? ಊರ್ವಶಿ ಎನ್ನುವ ಹಾಗೆ. ಯಾವುದು? ಊರ್ವಶಿ. ಊರ್ವಶಿ. ಹಾ. ಒಳ್ಳೆ ಹೆಸರು ನಿನಗೆ. ಹೌದಾ? ಹೌದೌದು. ಅದಕ್ಕಾಗಿ ಎನಿಸಿದ್ರು ನನಗೆ ಆ ಹೆಸರು. ಹೌದಾ? ಹೌದೌದು. ಸರಿ. ಸ್ವರ್ಗಲೋಕದಿಂದ ದರಗಿಳಿಯುವುದಕ್ಕೆ ಕಾರಣವಿದೆ. ಆಯ್ತು. ಯಾಕೆ? ಕಾರಣ ಯಾಕೆ? ವಿರೋಚನನಿಗೆ ನಾನು ವಿರೋಚನನ ಬಳಿ ವಿರೋಚನ. ನೀನು ಸ್ವಲ್ಪ ನೀನು. ಆ ವಿರೋಚನ ಸತ್ತಲ್ಲಿ ಸತ್ತು ಹೋಗ್ಲಿ, ಮಣ್ಣು ತಿಂದ ಅವನ ಸುದ್ದಿ ಮಾತಾಡ ಜಾಗ. ಅವ ಯಾರು ಪಾಪಿ? ಮೂರನೇವ. ಅದಿರ್ತದಕ್ಕೆ ನಿಮಗೆ ಗಂಡು ಮಕ್ಕಳ ಹೆಸರು ಕೇಳುವಾಗ ಹೀಗೆಲ್ಲ ಬೈಗಳು. ಹಾಗಲ್ಲ, ಅವರೆಲ್ಲ ಒಳ್ಳೆಯವರಲ್ಲ. ನಾನು ಒಳ್ಳೆಯವ, ನನ್ನಷ್ಟು ಈ ಒಳ್ಳೆಯವರಲ್ಲ. ಪ್ರಪಂಚದಲ್ಲಿ ನಿನ್ನಷ್ಟು ಒಳ್ಳೆಯವರು ಇರುವುದಕ್ಕೆ ಮತ್ತೆ ಸಾಧ್ಯವಿಲ್ಲ. ಇಲ್ಲದೆ ನಿನ್ನನ್ನು ಕರೀತೇನೆ ಇಲ್ಲಿವರೆಗೆ. ಭಾವಿಸಿಕೊಂಡದ್ದು ನೀನು. ಹಾ. ಹಾಗಲ್ಲ. ಹಾ. ದೇವೇಂದ್ರನು ನನ್ನನ್ನು ವಿರೋಚನನ ಬಳಿಗೆ ಹೋಗಿ ಹಾ. ಆತನೊಡನೆ ಇರುವುದಕ್ಕಾಗಿಯೇ ಕಳುಹಿಸಿಕೊಟ್ಟಿದ್ದಾನೆ. ಹೌದಾ? ಹಾಗಾಗಿ ಹಾ. ಸುರಲೋಕದಿಂದ ದರೆಗಿಳಿದು ವಿರೋಚನನ ಬಳಿಗೆ ಹೊರಟದ್ದು ಸರಿ, ನಾನು. ನೀನು ಅಲ್ಲಿಗೆ ಹೋಗು. ಅದಕ್ಕಿಂತ ಮೊದಲಾಗಿ ನನಗೊಂದು ಗಳಿಗೆಯ ಸುಖವನ್ನು ಕೊಡು. ಏ, ಕಾಮುಕ. ಅಗತ್ಯ ಇಲ್ವಾ ಈಗ? ಬರುವುದಿಲ್ವ ನೀನು? ಬರುವುದಿಲ್ವ? ಹೆಣ್ಣು ಎನ್ನುವ ಹಾಗೆ ಸಮಾಜವನ್ನು ಬರುವುದಿಲ್ಲ. ನಿಲ್ಲು ನಿಲ್ಲು ನಿಲ್ಲು. ಏ ಬಡದಾನವ, ನಾನು ಬಡವಲ್ಲ. ಬಡದಾನವ,
ಯಾಕೆ ಹಾಗೆ? ಯಾಕೆ ಹೆಣ್ಣಿನೊಡನೆ ಹಾ, ಯಾವ ರೀತಿಯಲ್ಲಿ ನೀನು ಹಾ. ವರ್ತನೆಯನ್ನು ಕೈತಾ ಇದ್ದೀಯ, ಹಾ. ಪ್ರಪಂಚದಲ್ಲಿ ಯಾವ ರೀತಿಯಾದಂತಹ ಹಾ. ತಪ್ಪನ್ನು ಎಸಗಬಾರದು, ಅದೇ ರೀತಿಯಾದಂತಹ ತಪ್ಪನ್ನು ಹಾ. ಈ ಕಾಲಕ್ಕೆ ಎಸಗುವುದಕ್ಕೆ ಹೊರಟೆ ಅಲ್ಲವೋ, ಆದ ಕಾರಣ ನಿನ್ನನ್ನು ಬಡ ಎನ್ನುವ ಹಾಗೆ ಕರೆದೆ. ನೀನು ಪ್ರಪಂಚದಲ್ಲಿ ಹೇಳಿದ್ದು, ನಾನು ಈ ಕಾಡಿನೊಳಗೆ ಮಾತ್ರ ಸೀಮಿತ. ಈ ಕಾಡು ಎನ್ನುವಂತಹದ್ದು ಅದೇ ಪ್ರಪಂಚದೊಳಗೆ ಸೀಮಿತ. ಅದು ನಿನಗೆ ಪ್ರಪಂಚ, ನನಗೆ ಇದುವೇ ಪ್ರಪಂಚ. ಒಟ್ಟುಕೊಂಡೆ ಅಲ್ಲ ಪ್ರಪಂಚ ಎನ್ನುವುದನ್ನು. ಇದುವೇ ಪ್ರಪಂಚ ನನಗೆ. ಹಾ. ಈ ಪ್ರಪಂಚದೊಳಗೆ ಹೆಣ್ಣಿನೊಡನೆ ಅನುಚಿತವಾದಂತಹ ವರ್ತನೆಯನ್ನು ಮಾಡ್ತಾ ಇದ್ದೀಯಲ್ಲ, ಈ ರೀತಿಯಾದಂತಹ ವಿದ್ಯೆಯನ್ನು ಎಲ್ಲಿ ಕಲಿತೆ? ನಿನಗೆ ಮನದ ವಾದವಾದುವೆನೆಂತ ಇದು ಕೇಳಿ ಅಲಿಪೇನೆವ ಹುರಿದು ಈಗ ನೀನು ಬಂದು ತಡೆದಿದ್ಯಲ್ಲ, ನೀನು ತಡೆದಿದ್ರಲ್ಲಿ ಪ್ರಶ್ನೆ ಉಂಟು ನನಗೆ. ಹೇಗೆ? ಈಗ ನಿನಗೆ ಇವಳು ನಿನ್ನ ಹೆಂಡತಿ, ಇವಳು ಅಲ್ಲ ನಿನ್ನ ತಂಗಿಯ, ಅಲ್ಲ ನಿನ್ನ ತಾಯಿಯ, ಅಲ್ಲ ನಿನ್ನ ಅಕ್ಕನ, ಅಲ್ಲ. ಯಾವುದೇ ಒಂದು ಸಂಬಂಧ ಇಲ್ಲದೆ ನೇರವಾಗಿ ಮಧ್ಯ ಪ್ರವೇಶಿಸಿ ಒಂದು ಒಳ್ಳೆಯ ನನ್ನ ನಿತ್ಯದ ಕರ್ತವ್ಯ, ಇದು ನನ್ನ ನಿತ್ಯದ ಕರ್ತವ್ಯ, ಇದನ್ನೊಂದು ಪೂರೈಸುವಾಗ ಬಂದೆ ಅಲ್ಲಪ್ಪ. ಮುಂದೆ ಬಂದೆ ಅಂತಾದ್ರೆ ನಿನ್ನ ಶಿರ ಕಡಿದ ಒಂದು ಪ್ರಶ್ನೆಯನ್ನು ಮಾಡಿದೆ. ಏನು ಪ್ರಶ್ನೆ? ಇವನು ಯಾರು ಎನ್ನುವ ಹಾಗೆ, ಯಾರೇ ಆಗಿರಲಿ ಯಾರೇ ಆಗಿರಲಿ. ಹೆಣ್ಣು ಎನ್ನುವುದು ಸತ್ಯ ಅಲ್ವಾ? ಸರಿ. ಹೆಣ್ಣನ್ನು ಕಾಪಾಡಬೇಕಾದದ್ದು, ಹಾ. ರಕ್ಷಿಸಬೇಕಾದದ್ದು ಈ ಲೋಕದಲ್ಲಿ ಹಾ. ನಮ್ಮ ಆದ್ಯ ಕರ್ತವ್ಯ. ಹೌದಾ? ಹೆಣ್ಣಿಗೆ ಅವಮರ್ಯಾದೆ ಆಗುತ್ತದೆ ಅಂತಾದ್ರೆ ಸ್ಥಳಕ್ಕೆ ಧೂಮುಕಿ ಮಾಡಿದವರ ಶಿರ ಕತ್ತರಿಸದೆ ಹೋದ್ರೆ ನಾನು ವಿರೋಚನನಲ್ಲ. ಹೊತ್ತು ಕಳೆಯುವುದಕ್ಕೆ ಮನಸ್ಸು ಕೇಳುವುದಿಲ್ಲ. ನಿನ್ನ ತಲೆಯನ್ನು ಕಡಿದ ಅವಳು ಸುಖಿತೆ.
ಎಲ್ಲವೇ ಸಿರಿಗೇಳು ಕಳವೆಯವ ಹರಿಯುವುದನ್ಯಾಯ ಬಿಡು ಛಲದಿ ಕಾಯುವಂತೆ ಭಂಡರ ಕುಲ ತಿಲಕ ಸಾಮರಿ ರಲನೆಯನ್ನು ಬಿಡಿಸಿದ ಶಾಂತಿ 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 ನಿನಗೆ ಹೇಳಿದ್ದು ನನಗೆ? ನೀನು ಪ್ರಚಾರ ಮಾಡೋದು ಅಲ್ಲ ನನಗೀಗ ಶಾಂತಿ ಬೇಡ ಅವಳದು ಏಯ್ ಏನು ಸಿಕ್ಕಿದವರನ್ನೆಲ್ಲ ಬಯಸುವುದು? ಅಲ್ಲ ಅವರು ಒಂದು ತಿಳಿದು ಬಂದದ್ದು ಈಗ ಸ್ವಲ್ಪ ತುಮುಲ ಉಂಟು ಶಾಂತಿಯನ್ನು ಮತ್ತೆ ಕೊಡುವ ಅದಿರ್ಲಿ. ಮತ್ತೆ ಶಾಂತಿ ಆಗಲಿ. ಲೆಕ್ಕಾಚಾರ ಮಾಡಿದ್ರೆ ಹೇಗೆ ಉಂಟು ಲೆಕ್ಕ? ಅಲ್ಲ ಲೆಕ್ಕ ಸ್ವಲ್ಪ ಕಷ್ಟ ಕೊಡುವುದಕ್ಕೆ ಆಗ್ತದೆ. ಎಷ್ಟು ಸಿಕ್ಲಿಕ್ಕೆ ಎಷ್ಟು? ಈಗ ಮರುದು ಬಂದಿದ್ದಾರೆ ಹಾ. ಕೊಡುವುದು ಕೊಡಬೇಕು. ಕೊಡುವವರು ಕೊಟ್ರೆ ಕೊಡದೆ ಏನು ನಮಗೆ? ಕೊಡುವವರು ಕೊಟ್ಟರೆ ಬಂದವರಿಗೆ ಇಲ್ವೇ ಇಲ್ಲ ಅಲ್ಲ ಕೊಡುವರು ಅಂತ ಹೇಳಿದ್ದೀನಿ ನಾವ ಶೂನ್ಯಾತ್ಮ. ಇಷ್ಟು ಸಮಯ ಯುದ್ಧ ಮಾಡಿದ್ದಿ, ಹಗಲು ರಾತ್ರಿ ಹಾ. ಸೋಲು ಗೆಲುವು ಎಂಬುದು ಯಾರಿಗಾದ್ರೂ ಗೊತ್ತಾಯ್ತು ಈಗ? ಗೊತ್ತಾ ನಿನ್ನೆ ರಾತ್ರಿ ಅಯ್ಯೋ ರಾತ್ರಿ ನಿದ್ದೆ ಇಲ್ಲ ನನಗೆ. ಹೌದು, ಹಗಲು ನಿದ್ದೆ ಇಲ್ಲ, ಹೌದು, ಮತ್ತೆ- ಒಟ್ಟು ಯುದ್ಧ ಹೌದು. ಗಲಾಟೆ ಹೌದು. ಹೇಗಾಯ್ತು? ಈ ರೀತಿಯಾದಂತಹ ನಿದ್ದೆಯನ್ನಿತ್ತ ಹಾ. ಬಿಡುವ ಕಾರಣ ನಿಮಗೆ ಉಷ್ಣ ಜಾಸ್ತಿ ಆದದ್ದು. ಪುಣ್ಯಾತ್ಮ, ನಾನು ಯಾಕೆ ಬಂದದ್ದು? ಇನ್ನಷ್ಟು ಕಾಲ ನೀವು ಯುದ್ಧ ಮಾಡಿದ್ರು ನಿನಗೆ ಸೋಲು ಇಲ್ಲ, ನಿನಗೆ ಗೆಲುವು ಇಲ್ಲ. ಸ್ವಲ್ಪ ಏನು ಇದು ನಿಮ್ಮ ವಿಳಾಸ? ಅಲ್ಲ ನಮಗೆ ಯಾರ್ದೆಲ್ಲ ಪರಿಚಯ ಇಲ್ಲ ಹಾಗೆ, ಮತ್ತೆ ನಮಗೆ ಅಪರಿಚಿತರು ಮತ್ತೆ ಒಂದು ಕರೆ ಒಲೆ ಕೊಡುದಷ್ಟು. ಒಬ್ಬರು ಗುರುಗಳಿದ್ದಾರೆ ಅಂತ ಗೊತ್ತುಂಟಾ? ಹಾ ಗುರು ಗುರು ಅಲ್ಲ, ಗುರು ಗುರು ಹಾ. ಎಲ್ಲಿರುವರು? ಎಲ್ಲಿಪ್ಪರು? ಸ್ವರ್ಗಲೋಕದಲ್ಲಿ ಇರ್ಪಾರು, ಭೂಲೋಕದಲ್ಲಿ ಇಪ್ಪರು. ನಾನು ಭೂಲೋಕದಲ್ಲಿ ಇರುವರೇ ಅಲ್ಲ ಅಲ್ಲ, ನಾನು ಸ್ವರ್ಗಲೋಕದಿಂದ ಆಗಮಿಸಿದವ. ಸ್ವರ್ಗದಿಂದ ಬಂದದ್ದ. ಬೃಹಸ್ಪತಿ ಆಚಾರ್ಯದ ನಾನೇ. ಓ ದೇವಗುರುಗಳು, ಆ, ದೇವ ಋಷಿ ಸಮಾನರು. ಆ, ಗುರುಗಳಿಗೆ ಗುರು ನೀತ. ಆ. ಹಾಗಾದ್ರೆ ನಾನು ಬಂದದ್ದು ಯಾಕೆ? ಯಾಕೆ? ನಿಮ್ಮೊಳಗೆ ಸಮರ ಸರಿಯಲ್ಲ ಅಂದ್ರೆ ಇಲ್ಲಿಗೆ ನಿಲ್ಲಿಸಬೇಕು. ಯಾಕೆ ನಿಲ್ಲಿಸಬೇಕು? ಯಾಕಂದ್ರೆ ಹಾ. ನೀನೂ ಸಮುದ್ರ, ನೀನೂ ಸಮುದ್ರ, ಎರಡೂ ಸಮುದ್ರ ಒಂದಾದ್ರೆ ಮತ್ತೆ ಎಂತದ್ದಾಗ್ತದೆ? ಎರಡು ಸಮುದ್ರ ಒಂದಾದ್ರೆ ಮತ್ತೆ ಈಗ ಯಾರು ಇರ್ಲಿ? ಹಾಗಿರುವಾಗ ಹೌದು. ನಿಮ್ಮೊಳಗೆ ದ್ವೇಷ ಸರಿಯಲ್ಲ. ಮುಂದೆ ಏನಾಗ್ಬೇಕು? ಆ ದ್ವೇಷವನ್ನು ಎಲ್ಲ ಮರೆ ಮಾಚಬೇಕು. ನಾವು ಸಮಾನರಾಗಿದ್ದೇವೆ ಸ್ವಲ್ಪ. ಹಾ. ನೋಡಿ ಅವನ ಮುಖ ನೋಡಿ, ನನ್ನ ಮುಖ ನೋಡಿ, ಹಾ. ಅವನ ಬಣ್ಣ ಮಾತ್ರ ಸ್ವಲ್ಪ ವ್ಯತ್ಯಾಸ. ಅವ ಕಪ್ಪು ಕಪ್ಪು, ನಾನು ಕೆಂಪು ಕೆಂಪು. ಆಗಲಿ, ಏನಿದ್ರು ಕೂಡ ಆ ಕಪ್ಪು ಮತ್ತು ಕೆಂಪು ಒಂದಾಗಬೇಕು, ಆದ್ರೆ ಮತ್ತೊಂದು ಬಣ್ಣ ಉಂಟಾಗ್ತದೆ. ಕಪ್ಪೆ ಬಂದ್ರೆ ಕಷ್ಟ, ಆದ್ದರಿಂದ ಕಪ್ಪೆ ಬಂದ್ರೆ ಕಷ್ಟ. ಇಷ್ಟೆಲ್ಲ ಹೇಳಿದ್ ಯಾಕೆ? ನೀವು ಈಗಲೂ ಕೂಡ ಮಿತ್ರರಾಗಬೇಕು, ಸಂಧಾನ ಮಾಡಿಕೊಳ್ಳಬೇಕು ಅಂತ. ನಾವೀಗಿದ್ರೆ ಒಂದೇ ವರ್ಗಕ್ಕೆ ಸೇರಿದವರು, ಹೌದು. ಖಳಧಾಮರು, ಹಾ. ಖಳ ಕುಲಖ್ಯಾತಿಗಳು ಎನ್ನುವ ಹಾಗೆ. ಆಗ್ಲಿ ನಾವು ಜಾತಿ ವ್ಯಾಮೋಹ ಎಂಬುದು ಉಂಟಲ್ಲ, ಅದು ಬಿಡಬಾರ್ದು. ಜಾತಿ ಬೇಕು, ಮತ್ತೆ ಬೇಕು ಬೇಕು. ಹಾ. ಹಾ. ಹಾಗಿರುವಾಗ ನಾವು ಕರ ತಟ್ಟಬೇಕು. ನೀವು ಕರ ತಟ್ಟಬೇಕು. ನೀವು ಈ ರೀತಿ, ನಾನು ಕರ ತಟ್ಟುದೆ. ಹೌದಲ್ಲ, ಜಾತಿ ಬಂದು ನೀವು ಈ ರೀತಿ ಮಾಡಿದ್ರೆ ಮುಂದಿನ ಪೀಳಿಗೆಗೆ ಅವಕಾಶ ಮಾಡಿಕೊಟ್ಟಾಗಾಯ್ತು. ಅದು ನನ್ನ ಮುಂದೆ ಕರ ತಟ್ಟಬೇಕು. ಹಾ, ನಾವು ಒಂದೇ. ಆಮೇಲೆ ಸಿಗುವ. ಇನ್ನೊಂದು ವರ್ಷ ತಟ್ಟುತ್ತಾ ಇದ್ದೀರಿ. ನಾನಿನ್ನು ಬರ್ತೇನೆ ಗುರು. ಇನ್ನು ಹಾಗಾದ್ರೆ ಇಂಥದಕ್ಕೆಲ್ಲ ಹೋಗಬೇಡ, ಆಯ್ತಾ? ನೀವು ಇಲ್ಲೇ ಇರ್ತೀರಿ. ಹಾ, ಇಲ್ಲ, ನಾನು ಕೂಡ ಬರ್ತೇನೆ. ಆಯ್ತು. ಹಾಗಾದ್ರೆ ಆಶೀರ್ವಾದ. ಶುಭವಾಗಲಿಪ್ಪ, ಶುಭವಾಗಲಿ. ನಿನ್ನ ಬುದ್ಧಿ ಬಿಡ್ಲಿಲ್ಲ ನೀನು. ಅಲ್ಲ ಅಲ್ಲ, ಅಲ್ಲಿ ಸಿಗುವ ಅಂತ. ಊರ್ವಶಿ, ದೇವೇಂದ್ರನ ಆಣತಿಯಾಗಿದೆ, ನಿನ್ನನ್ನು ಸೇರಬೇಕು ಎನ್ನುವ ಹಾಗೆ. ಸರಿ. ಹಾಗಾಗಿ ಆ ನಿರೀಕ್ಷೆಯಲ್ಲಿದ್ದೇನೆ. ಹೀಗೆ ಬಾ. ಧನುಜನ ಕೂಡಿ ವಿಲೋಮನೆನುವ ಸುತನನು ಪಡೆದು ರಚಿಸುತ್ತವಾನು. ಧನುಜನ ಕೋಡಿ ವಿಲೋಮನೆನುವ ಸುತನನು ಪಡೆದು ರಚಿಸುತ್ತವಾನು. ಅಲಿತರುಳಾಗಿಯು ಸುರಪುರ ವಚನವ ನೆನೆಯುತ್ತ ಕೊರಗಲು ಅರಿಯುತ್ತು. ಧನುಜನ ಕೋಡಿ ವಿಲೋಮನೆನುವ ಸುತನನು ಪಡೆದು ಊರ್ವಶಿ. ಭೂಲೋಕಕ್ಕಿಳಿದು ಅದೆಷ್ಟೋ ಸಮಯಗಳೇ ಸಂದು ಹೋದ. ವಿರೋಚನನೊಂದಿಗೆ ನನ್ನದಾದಂತಹ ಜೀವನ ಮತ್ತು ಸಾಗಿದಂತಹ ದಿವಸಗಳನ್ನು ಆಲೋಚಿಸುವಾಗ
ಸಂತೋಷವಾಗುತ್ತದೆ ಸ್ವಾಮಿ. ದಿನ ಉರುಳಿದ್ದೇ ಗೊತ್ತಾಗಲಿಲ್ಲ. ಆತನಿಂದ ಒಂದು ಸಂತಾನವನ್ನು ಪಡೆದವಳಿದ್ದೇನೆ. ವಿಲೋಮ ಎನ್ನುವ ಹಾಗೆ ಹೆಸರನ್ನೆನಿಸಿದವಳು. ಆದರೆ ಏನು ಮಾಡೋಣ, ಮಗುವನ್ನು ಕಾಣುತ್ತಾ ಇಲ್ಲೇ ಕುಳಿತುಕೊಳ್ಳುವುದಕ್ಕಾಗುತ್ತದೆ? ಇಲ್ಲವೇ ಇಲ್ಲ. ಹೊರಟು ಬರುವಂತಹ ಕಾಲಕ್ಕೆ ಸುರಪನಾಡಿದಂತಹ ಮಾತು, ವಿರೋಚನನಿಂದ ಒಂದು ಮಗುವಾಗುವ ತನಕ ನೀ ಭೂಲೋಕದಲ್ಲಿ ವಿರೋಚನನೊಂದಿಗೆ ಇರಬೇಕು ಎನ್ನುವ ಹಾಗೆ. ಮಗುವನ್ನು ಹೆತ್ತ ಬಳಿಕ ಆಮೇಲೆ ನನ್ನದಾದಂತಹ ಸ್ವಸ್ಥಾನವನ್ನು ಸೇರಿಕೋ ಎನ್ನುವ ಹಾಗೆ. ಹಾಗಾಗಿ ತಡ ಮಾಡುವುದಲ್ಲ, ಆದಷ್ಟು ಶೀಘ್ರ ಆಯುಷ್ಯವನ್ನು ಕೇಳಿ ಸುರಪ ಮೋಸ ಮಾಡಿದ ನನ್ನೊಂದಿಗೆ ಚಂತಹ ಊರ್ವಶಿ ಮಗುವನ್ನು ಪಡೆದಳು. ಮಗುವನ್ನು ಪಡೆದಂತಹ ಸಂದರ್ಭದಲ್ಲಿ ಕೇಶಿನಿ ಎನ್ನುವಂತಹ ರಕ್ಕಸ ಆ ಮಗುವನ್ನು ಕತ್ತರಿಸಿದ. ಮಗು ಹೋಯ್ತೆನ್ನುವಂತಹ ಬೇಸರದಿಂದ ಊರ್ವಶಿ ಸ್ವರ್ಗವನ್ನು ಸೇರಿದಳು. ಈ ರೀತಿಯಾದಂತಹ ಮೋಸ ನನ್ನ ಜೀವನದಲ್ಲಿ ಆಯ್ತಲ್ಲ, ಬಿಡಲಾರೆ. ಸುರಪ್ಪನಿಗೆ ತಕ್ಕ ಶಾಸ್ತಿಯನ್ನು ಕಲಿಸಬೇಕು. ಅದಕ್ಕಾಗಿ ಹೊರಟ ತಪಸ್ಸಿಗೆ ಬಂಧುವನದಿ ಸರಸಿಯಲಿದ ಭಕ್ತಿಯುಳಿರುಳಿ ವಾಣಿವರಲಿ ಬಂಧುವನದಿ ಸೇರಿದ ಸುಸ್ಥಳ ಈ ಘೋರವಾದಂತಹ ಕಾಂತಾವರ ಸೇರಿದ್ದೇನೆ. ಅದನ್ನ ಕುರಿತಾಗಿ ತಪಸ್ಸನ್ನು ಆಚರಿಸುತ್ತೇನೆ. ವಾಣಿ ರಮಣ ಬಾ ಸ್ವಾಮಿ ಬಾ. ಶರದಾರಮಣ ಸೇರಿದೆ ಚರಣ, ಶರದಾರಮಣ ಸೇರಿದೆ ಚರಣ, ಮೀರುತ ಕರುಣ ಶಾರದಾರಮಣ ವಾಣಿ ರಮಣ ಹಂಸವಾಗನ ಜಯ ಜಯ. ವಾಣಿ ರಮಣ ಶಾರದಾ ರಮಣ ಹಂಸವಾಹನ ಬಾ ಸ್ವಾಮಿ ಮೈದೂರು. ಈ ವಿರೋಚನ ತಪಸ್ಸಿಗೆ ಒಲಿದು ವರವನ್ನು ಅನುಗ್ರಹಿಸು ತಂದೆ, ಅನುಗ್ರಹಿಸು. ವಿರೋಚನ ತಪಸ್ಸಿಗೆ ಒಲಿದು ಬಾರದೆ ಕುಳಿತೆಯ ಹೇಗೆ ಮುಖವನ್ನು ತೋರಿಸಲಿ? ಬಾರದೆ ಉಳಿದೆಯಲ್ಲ, ಈ ಕಟಾರಿಯಿಂದ ನನ್ನ ಶಿರವನ್ನು ಮೆತ್ತಿದೆಯು ನಯನ ಬಗೆ ಬಲು ಮೆತ್ತಿದನೆ ಜಲದಲಗೆ ಉಚ್ಚರಿಸಲಿ ಮನದಿ ಜಯನೇನ ಚರಿದ ಮುದಾನೆ ಮೆತ್ತಿದೆಯು ನಯನ ಬಗೆ ಬಲು ಮೆತ್ತಿದನೆ ಜಲದಲಗೆ ಮೆತ್ತಿದೆ. ಯಾರು? ನಿನ್ನ ಅಚಲವಾದ ತಪಸ್ಸಿಗೆ ಮೆಚ್ಚಿದ್ದೇನೆ. ನೀನು ಯಾರ ಕುರಿತು ತಪಸ್ಸನ್ನು ಆಚರಿಸುತ್ತಿರುವೆಯೋ ಅದೇ ಬ್ರಹ್ಮದೇವನು ಪ್ರತ್ಯಕ್ಷನಾಗಿದ್ದೇನೆ. ತಪಸ್ಸನ್ನು ಬಿಡು. ನೀನು ನಿನಗೆ ಏನು ವರವನ್ನು ಬೇಕು ಎನ್ನುವ ಹಾಗೆ ಕರುಣಿಸುವೆಯಾ ಸ್ವಾಮಿ? ಜನಕ
ದೇಹಕ್ಕೆ ಗೋಚರ ಮಾಡದೆ ತಾನು ನುಡಿಸುವಂತೆ ಎನಗೆ ಭಾವಿಸದ ನಸೀಬ ಇವ ಕಾಲಿದು ಎನಲು ಲೋಚನ ನನ್ನ ತಪಸ್ಸಿಗೆ ನೀನು ಒಲಿದು ಬಂದದ್ದೇ ಹೌದು ಅಂತಾದ್ರೆ ವರವನ್ನು ಅನುಗ್ರಹಿಸುವುದೇ ನಿಜವೆಂದಾದರೆ ಸ್ವಾಮಿ ನನಗೆ ಅಮರತ್ವವನ್ನು ಕರುಣಿಸಿ ಪ್ರಭು. ಮಗನೇ ವಿರೋಚನ, ಈ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವಿ ಕೂಡ ಹುಟ್ಟಿನ ಹೊಟ್ಟೆಯಲ್ಲೇ ಸಾವಿನ ಗಂಟನ್ನು ಕಟ್ಟಿಕೊಂಡು ಜನ್ಮವನ್ನು ತಳೆಯುತ್ತದೆ. ಸೃಷ್ಟಿಕರ್ತನಾದ ನನ್ನಿಂದ ಸೃಷ್ಟಿಸಲ್ಪಟ್ಟ 84 ಲಕ್ಷ ಜೀವರಾಶಿಗೂ ಒಂದಲ್ಲ ಒಂದು ದಿನ ಹುಟ್ಟಿ ಬದುಕಿ ಸಾಯಲೇಬೇಕು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಎಂಬಂತೆ ಜಗದಾದಿಮಾಯೆಯಿಂದ ಸೃಷ್ಟಿಸಲ್ಪಟ್ಟ 3 ಮೂರ್ತಿಗಳಾದ ನಮಗೂ ಅಂತ್ಯವಿದೆ. ಆದ್ದರಿಂದ ನಿನಗೆ ಅಮರತ್ವದ ವರವನ್ನು ನೀಡುವ ಅಧಿಕಾರ ನನಗಿಲ್ಲ. ಆದರೆ ನಿನ್ನ ತಪಸ್ಸಿಗೆ ಮೆಚ್ಚಿದಂತಹ ನಾನು ನಿನಗೆ ನಿನ್ನ ದೇಹಕ್ಕೆ ಘನಕವಚವೊಂದನ್ನು ದಯಪಾಲಿಸುತ್ತೇನೆ. ಹೇಗೆ ಸ್ವಾಮಿ ಅದು? ಎಲ್ಲಿಯವರೆಗೂ ಅದು ನಿನ್ನ ದೇಹದಲ್ಲಿ ಇರುತ್ತದೋ ಅಲ್ಲಿಯವರೆಗೆ ನಿನಗೆ ಮರಣವೆಂಬುವುದಿಲ್ಲ. ಒಂದು ವೇಳೆ ಕಲಚಲ್ಪಟ್ಟು ನಿನ್ನ ದೇಹದಿಂದ ನಾಶವಾದರೆ ಅದುವೇ ನಿನ್ನ ಮರಣಕ್ಕೆ ಹೇತುವಾದೀತು. ನಿನಗೆ ಶುಭವಾಗಲಿ. ಅನುಗ್ರಹವನ್ನು ಪಡೆದಿದ್ದೇನೆ, ಹಣವನ್ನು ಸೇರಿದ್ದೇನೆ, ದೇವಲೋಕವನ್ನು ದಾಳಿ ಮಾಡಬೇಕು. ಒಳ್ಳೆಯದಾಗಲಿ. ವರ್ತಮಾನ ಕಾಲದಲ್ಲಿ ಸರದಿಯೋಪಾದಿಯಲ್ಲಿ ಗೋಚರಿಸುತ್ತಿರುವ ಈ ರಾಕ್ಷಸ ಸಮುದಾಯಕ್ಕೆ
ಹರಿದ ವಿಚಾರವೇನು? ಹೊರೆಯಲಿರುವ ಗೋರಿಯಲ್ಲಿ ಹೈಗಳಿಸಿದರೆ ಯಾವ ಕಾರ್ಯಕ್ಕೆ ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಶುಭವಾಗಲಿ. ಒಮ್ಮಿಂದೊಮ್ಮೆಲೆ ಕರೆ ಅಂದು ನೋಡಿದ್ರೆ ನಿಮ್ಮ ಮುಖವು ದುಃಖದಿಂದ ಕೂಡಿದೆ. ಸರಿ, ಯಾಕೆ ಕರೆದ್ರಿ ಪ್ರಭು? ಕಾರಣ ತಿಳಿಸಿ. ದೇವಲೋಕವನ್ನು ಈ ಕಾಲಕ್ಕೆ ದಾಳಿಯನ್ನು ಮಾಡಿ ಸುರೇಶನನ್ನು ಸುರಪೀಠದಿಂದ ಕೆಳಗಿಳಿಸಿ ಕತ್ತಿಗೆಯನ್ನು ಏರಬೇಕು. ಏನು ನಿಮ್ಮ ಅಭಿಪ್ರಾಯ? ಇದಕ್ಕೆ ಚಿಂತಿಸುವ ಅಗತ್ಯವಿಲ್ಲ. ಖಂಡಿತ ನನಗೊಂದು ಅಪ್ಪಣೆ ಕೊಟ್ಟರೆ ಈಗಲೇ ಹೋಗಿ ಆ ಸುರೇಶನನ್ನು ಕೆಳಗಿಳಿಸ್ತೀಯಾ? ಶಾಬಾಸ್. ಬಿಡು ಚಿಂತೆ. ನಾನವರು ಸ್ವರ್ಗಲೋಕವನ್ನು ನಿಮಗೆ ನಾನು ಒಪ್ಪಿಸುತ್ತೇನೆ. ಸಂತೋಷವಾಯಿತು. ದಾನವಾಣಿಯನ್ನು ಕೇಳಿ ತಡ ಮಾಡುವುದು ಸರಿಯಲ್ಲ. ನಮ್ಮ ನಡೆ ಸ್ವರ್ಗಲೋಕಕ್ಕೆ. ವಿರೋಚನೆಯೆನ್ನುವ ದಾನವ ನಮ್ಮ ಈ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದ್ದಾನೆ. ಆತನನ್ನು ಎದುರಿಸಬೇಕಾಗಿದೆ. ಯಾರು ನಿಮ್ಮ ಯಾಕೆ ಚಿಂತಿಸುವುದಲ್ಲ. ನನ್ನನ್ನು ಕಳುಹಿಸಿಕೊಡಿ. ಆ ದಾನವರನ್ನು ಕೊಂದು ಬಿಡುತ್ತೇನೆ. ಸುಮ್ಮನೆ ಸರಿ. ನಿಮ್ಮ ಮಾತುಗಳಿಂದ ಮನಸ್ಸಿಗೆ ಸಂತೋಷವಾಯಿತು. ನಿಮ್ಮ ಆಯುಧಗಳನ್ನು ಹಿಡಿದುಕೊಳ್ಳಿ, ಹೋಗಲಿ ಸರಿ.
ಏನು ಮುಂದುವರೆದೆ ಅಂತಂದ್ರೆ ಜಾಗ್ರತೆ. ಕೆಟ್ಟ ವೆಚ್ಚಕ್ಕೆ ಎಷ್ಟೇ ನೀರು ಸಾರವನ್ನು ಒದಗಿಸಿದರೂ ಕೂಡ ಅದು ಉತ್ತಮವಾದ ಫಲವನ್ನು ನೀಡುವುದಕ್ಕೂ ಸಾಧ್ಯವಿಲ್ಲ. ಹಾಗೆ ನಿಮ್ಮಲಾದ ರಾಕ್ಷಸ ಕುಲಕ್ಕೆ ಎಷ್ಟೇ ನೀವು ಬುದ್ಧಿ ಮಾತುಗಳನ್ನು ಹೇಳಿದರೆ ಕೆಟ್ಟ ಯೋಚನೆಗಳಲ್ಲಿ ಒಳ್ಳೆಯ ಯೋಚನೆಗಳು ಏನು ಈ ಸ್ವರ್ಗದ ಅಧಿಕಾರವನ್ನು ನಮ್ಮೊಡೆಯನಾದ ವಿರೋಚನನಿಗೆ ಸ್ಥಿರಗೊಳಿಸಲು ಬಂದವ ನಾನು. ಶರಣಾದರೆ ರಕ್ಷಿಸುತ್ತೇನೆ, ಇಲ್ಲವಾದರೆ ಈಗ ಶಿರಾವಧಿಯಲ್ಲಿ ನೀರಲ್ಲಿ ಬದುಕಬೇಕಾದ ಮೀನೊಂದು ನೀರು ಬಿಟ್ಟು ತಾನು ಹಾಲಲ್ಲಿ ಬದುಕ ಹೊರಟರೆ ಬದುಕಲು ಸಾಧ್ಯವಿಲ್ಲ. ಮನದ ಲೋಕವನ್ನು ಬಿಟ್ಟು ದೇವಲೋಕಕ್ಕೆ ದಾಳಿ ಮಾಡಿದ್ದೀರಲ್ಲ, ಈ ಹಿಂದೆ ಬಂದವರಾರು ಉಳಿದಿಲ್ಲ ಎಂಬ ವಿಚಾರವನ್ನು ತಿಳಿದು ಕೂಡ ಮುಂದೆ ಬಂದಿರಾದರೆ ಯಮಸದನ ಸೇರಬೇಕಾಗಿದ್ದ ಪ್ರಿಯದಿಂದ ಹೇಳುತ್ತಾ ಇದ್ದೇನೆ ಕೇಳು. ಲೋಕದ ಪೀಠವನ್ನು ಬಿಟ್ಟುಕೊಟ್ಟರೆ ಬದುಕುವೆ, ಇಲ್ಲದಿದ್ರೆ ನನ್ನ ಕೈಯಿಂದಲೇ ಸಾಯುವೆ. ಸ್ವರ್ಗದ ಪೀಠವನ್ನು ಬಯಸಿ ಬಂದೆಯ. ಇದು ಇನ್ನಂತಹ ಕೆಟ್ಟ ದಾನವರಿಗೆ ದೊರಕುವುದಿಲ್ಲ. ಆದ ಕಾರಣ ಹೇಳುತ್ತಾ
ಏನು? ದೇವಲೋಕ ನಿನ್ನಲ್ಲಿ ಉಂಟು ಅಂತ ಕಾರಣಕ್ಕಾಗಿ ಅಹಂಕಾರದಲ್ಲಿ ಮೆರೆಯುತ್ತಾ ಇದ್ದಿ. ಓಹೋ. ಆದ್ದರಿಂದ ನಿನ್ನಲ್ಲಿ ಹೇಳುತ್ತಿದ್ದೇನೆ, ಏನು? ಮರ್ಯಾದೆಯಿಂದ ಹಾ. ದೇವಲೋಕದ ಪೀಠವನ್ನು ಬಿಟ್ಟುಕೊಡು, ಇಲ್ಲವಾದರೆ ನಿನ್ನ ತಾರೆ ಕಾಡಿದೇನು. ಕಪಟ ವೇಷದಿಂದ ಅಂತ ಆಯುಷ್ಯವನ್ನು ಕೇಳಿದೆ, ಊರ್ವಶಿಯನ್ನು ಕಳುಹಿಸಿ ಅಲ್ಲಿಯೂ ಮೋಸ ಮಾಡಿದೆ. ಎಲ್ಲ ಮೋಸಕ್ಕೆ ಕಾರಣ ನೀನಾಗಿದ್ದೀಯಲ್ಲ, ಪ್ರಶ್ನಿಸುವುದಕ್ಕಾಗಿ ಬಂದಿದ್ದೇನೆ. ಪೀಠವನ್ನು ಬಿಟ್ಟು ಕಾಲಿಗೆ ಏನು ಹೇಳಿದೆ? ಹಿಂದೊಮ್ಮೆ ನಿನಗೆ ನಾನು ಊರ್ವಶಿಯನ್ನು ನೀಡಿದ್ದೆ. ಸರಿ. ಆ ಕೃತಾರ್ಥತೆಯನ್ನು ಮರೆತು ಸ್ವರ್ಗಲೋಕವನ್ನು ಬಯಸಿ ಬಂದಿದ್ದೀಯ. ಅಷ್ಟು ಸುಲಭವಾಗಿ ನಾವು ಸ್ವರ್ಗವನ್ನು ಬಿಟ್ಟುಕೊಡುವುದಿಲ್ಲ. ದೀಪಕ್ಕೆ ಬಿದ್ದ ಈ ಪತಂಗದಂತೆ ಸಾಯಬೇಡ. ಪೀಠವನ್ನು ಯಾರಿದ್ದೇನೆ? ನಮ್ಮ
ಸಂತೋಷ, ಮನಸ್ಸಿಗೆ ಆನಂದ ತುಂಬಿದೆ ಹಾಗೆ ಅಂತ ಇಲ್ಲಿಯೇ ಕುಳಿತುಕೊಳ್ಳುವುದಲ್ಲ, ನನ್ನ ಪುರವನ್ನು ಸೇರಿಕೊಳ್ಳುತ್ತೇನೆ. ಹಾನಿಯ ಕೃತ್ಯಕ್ಕೆ ಮರುಗಿರುವೆ ತಗುಲುವಗೆ ಮಾನವಿ ಮಾಡುವ ದಾರಿಯ ವಾಡಿಯ ದಾತನು ತಪ್ಪಿದೆ ಚೋಳಿಯೊಳೆ ಮಡಿ ಬರಿಯಲಿ ಹೀನತೆಯನ್ನು ತಂದ ಪ್ರಾಣವನು ಒಂದು ತಲೆಗನು ದಾನವನು ಬಗಿದ ಬಲುವಗೆ ಹಾನಿಯ ಕೃತ್ಯಕ್ಕೆ ಅಯ್ಯೋ, ಏನು ಮಾಡಲಿ ನಾನು? ವಿರೋಚನನೆನ್ನುವ ದಾನವ ಬ್ರಹ್ಮನ ವರಬಲದಿಂದಾಗಿ ನಮ್ಮನ್ನು ಯುದ್ಧದಲ್ಲಿ ದೆಸಗಿಡಿಸಿದ್ದಾನೆ. ಅದಕ್ಕಾಗಿ ಬ್ರಹ್ಮನಲ್ಲಿ ಹೋಗಿ ಕೇಳಿಕೊಂಡಾಗ ವೈಕುಂಠಕ್ಕೆ ತೆರಳಿ ಎಂದು ಹೇಳಿದ್ದಾನೆ. ಹಾಗಾಗಿ ನಾವಿನ್ನು ವೈಕುಂಠಕ್ಕೆ ತೆರಳೋಣ. ಚಿತ್ತ ಜಯನು ಚಿಚ್ಚದೆಯನು ಜರದಿಸುತ್ತೇನೆಯೋ ಒತ್ತಿಸುತ್ತ ಪಾದವನು ಸಂತಸವೆತ್ತು ನೆರೆದ ಇತ್ತವಾಗಿ ದಯನರಾಗಿ ಚಿತ್ತದಯ್ಯ ಪಾವನವಾದ ವೈಕುಂಠ ಲೋಕವಿದು. ಪಾಲ್ಗಡಲೆಂಬ ವನಿತೆಯು ಶ್ವೇತ ಮಂದಹಾಸವನ್ನು ಬೀರಿ ನರ್ತಿಸುತ್ತಾಳೆ. ಶ್ವೇತ ಬಣ್ಣ ಶಾಂತಿಯ ಸಂಕೇತ. ಶಾಂತಿಯು ಎಲ್ಲಿ ಶರದಿಯೋಪಾದಿಯಲ್ಲಿ ನೆಲೆಸಿರುತ್ತದೋ ಅಲ್ಲಿ ಭಗವಂತ ನೆಲೆಸಿರುತ್ತಾನೆ ಎಂಬ ಸಂದೇಶವನ್ನು ಲೋಕಕ್ಕೆ ಸಾರುವುದಕ್ಕಾಗಿ ಕ್ಷೀರವಾರಿದಿಯಲ್ಲಿ ಶೇಷಶಯನನಾಗಿ ಲಕ್ಷ್ಮೀ ಸಹಿತ ನಾರಾಯಣನಾಗಿ ನಾನು ನೆಲೆಸಿದ್ದೇನೆ. ಚ್ಯುತಿ ಇಲ್ಲದವನಾದುದರಿಂದ ಅಚ್ಯುತನೆಂದು, ಜ್ಞಾನೇಂದ್ರಿಯಗಳಿಗೆ ಮಾತ್ರ ಗೋಚರಿಸುವವನಾದುದರಿಂದ ಋಷಿಕೇಶಿ ಎಂದು ಭಕ್ತರು ನನ್ನನ್ನು ಕೊಂಡಾಡುತ್ತಾರೆ. ನಾನು ಚತುರ್ಭುಜಧಾರಿಯಾಗಿದ್ದೇನೆ. ಯಾಕೆ? ಪ್ರಪಂಚದಲ್ಲಿ ಯಾವುದೇ ಒಂದು ಜೀವಿಯು ತಂದೆ, ತಾಯಿ, ಗುರು, ದೊರೆ ಎಂಬ 4 ಆಸರೆಗಳ ಆಧಾರದ ಮೇಲೆ ಬದುಕಿರುತ್ತದೆ. ಹಾಗಾಗಿ ಭಕ್ತರನ್ನು ತಂದೆಯಾಗಿ, ತಾಯಿಯಾಗಿ, ಗುರುವಾಗಿ, ದೊರೆಯಾಗಿ ನಾನು ಪೊರೆಯುತ್ತೇನೆ. ಲೋಕದ ಒಳಿತನ್ನೇ ಬಯಸುವವನು ನಾನು. ಅದಕ್ಕಾಗಿ ನಾನಾ ಅವತಾರಗಳನ್ನು ತಳೆದು ದುಷ್ಟರನ್ನು ವಧಿಸಿ ಲೋಕ ಕಲ್ಯಾಣವನ್ನು ಮಾಡಿದವನು ನಾನು. ಈ ಹೊತ್ತಿನಲ್ಲೂ ಕೂಡ ಲೋಕದ ಹಿತಚಿಂತನೆಯನ್ನು ಮಾಡುತ್ತಿರುವಂತಹ ಸಮಯದಲ್ಲಿ ಅದು ಯಾರು ಬರುತ್ತಾ ಇರುವುದು? ಜಯ ಜಯ ರಮಾರಮಣ ಜಯ ಭಾನುಸತ ಕಿರಣ ಜಯ ದುಷ್ಟ ಕ್ಷಳನಾಶ ನಿಗಮ ನಿರ್ಮಲ ಪೂಜ ಜಯ ಗೋವಿಂದ ಪರಮಾತ್ಮ ಮುಕುಂದ ೀರಾರ್ಣವಶಯನ ನಾರಾಯಣ ನೀರಜ ದಳನಯನ ಘೋರ ದುರಿತ ಸಂಹಾರಣ ಧೀರೋದ್ಧಾರಿ ರಮಾರಮಣ ಜಯ 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 ಅಪ್ಪುವ ಕರಂಗಳು
ಅಡಿಗೆರಯಿತು ಹರಿ ಕಡಲೆಯ ಅಪ್ಪುವ ಕರಗಡೋ ಕಾಯ್ದುಕೊಳ್ಳಬೇಕಾದ ನೀನು ಈ ರೀತಿ ನೆಲನೋಟಕನಾಗಿದ್ದೀಯ ಎಂದಾದರೆ ಬಲವಾದ ಕಾರಣವಿರಬೇಕು. ಹೌದು, ಏನು ಕಾರಣ? ಯಾರಿಂದ ಕಷ್ಟ ಬಂತು? ಮದ ಮುಖವಿರೋ ಸಮರವೇ ತಾನೇ ತ್ರಿದಿವನಾಡುವನು ಗತಿಯೇ ಸದಯನಾಗುತ್ತ ನರಹರಿ ಪೇಳು ನರಹರಿ ಪೇಳು ನಮಗೆ ಮದನು ವಿರೋಚನನು ಕಮರದಿ ದೇವಾ ಆಶೀರ್ವಾದದಿಂದಲೇ ಲೋಕ
ಪಾಲನೆ ಸಾಂಗವಾಗಿ ನಡೆಯುತ್ತಿತ್ತು. ಆದರೆ ಮಧೋನ್ಮುಖರಾದ ಆ ಪ್ರಹ್ಲಾದ ಪುತ್ರ ವಿರೋಚನ ನಮ್ಮ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿ ನಮ್ಮನ್ನು ದೆಸೆಗಳಿಸಿದ್ದಾನೆ. ಹೌದೇ, ಅವನನ್ನು ಕೊಂದು ನೀನೇ ರಕ್ಷಿಸಬೇಕು ತಂದೆ. ಕಮಲದೋ ತವ ಮುಖ್ಯ ಸುಮನಸರಿಲ್ಲ ಮಮ ವಚನವ ಕೇಳಿ ಕ್ರಮವಹುರಿಲ್ಲ ಮಮ ವಚನವ ಕೇಳಿ ಕ್ರಮವಹುರಿಲ್ಲ ಬಿಡದಿಡದಲ್ಲಿ ಪಡೆದ ಸೀಸಗವ ಬಿಡದ ಜಗದಲ್ಲಿ ಪಡೆದ ಸೀಸಗವ ಅಡಿಗಂದ ನದಿ ನಿಮ್ಮ ಪಡಿಪಾತ ಕಮಲ ತುಮನದಲ್ಲ ಮಮ ವಚನವ ಕೇಳಿ ಕ್ರಮವಹುರಿಲ್ಲ ಆದರೆ ಇಂದು ವಿರೋಚನೆಂಬ ದಾನವ ಬಂದಿದ್ದಾನೆ. ಇಂತಹ ಘಟನೆಗಳು ಕಳೆದೆ ಅದೆಷ್ಟು ಸಮಯಗಳೇ ಕಳೆದು ಹೋಗುತ್ತವು. ಹೌದು, ನೀವು ಚಿಂತಿಸಬೇಕಾದಂತಹ ಅಗತ್ಯವೇ ಇಲ್ಲ. ಬಂದಂತಹ ದಾನವನ ಹೊರಬಲ ಏನಿದೆಯೋ ಅದನ್ನು ದುರ್ಬಲಗೊಳಿಸಿ ಅವನನ್ನು ಸಂಹರಿಸಿ ಲೋಕವನ್ನು ಮರಳಿ ನಿನಗೊಪ್ಪಿಸುತ್ತೇನೆ. ನಿಶ್ಚಿಂತೆಂದಿರು. ಹಾಗೆ ಆಗಲಿ ತಂದೆ. ಜಯ 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 ಜಯ. ಸರಿ ಸರಿ. ಅವನಿವಂತ ತೆಗೆಸಿ
ಕಳುಹಿಸಿದಿ ಸುರರನು ತಳುವದೆ ನಾನು ಕಳುಹಿದೆ ಸುರರನು ತಳುವದೆ ನಾನು ತಳೆದು ಹೋಗಿಲಿ ರೂಪ ತಳೆದು ಹೋಗಿಲಿ ರೂಪದೊಳು ಬೆಳಗಿದನು ತಳಿದು ಹೋಗಿಲಿ ರೂಪದೊಳು ಬೆಳಗಿದನು ಶಿವರ ಯಾಕೆಂದರೆ ಅವನು ಪಡೆದಿರುವಂತಹ ವರಬಲ ಸಾಮಾನ್ಯವಾದುದಲ್ಲ. ಬ್ರಹ್ಮದೇವನೇ ಒಳಿದು ಇಟ್ಟಿರುವಂತಹ ರಕ್ಷಾ ಕವಚ ಅವನ ಎದೆಯಲ್ಲಿದೆ. ಅದು ಇರುವವರೆಗೂ ಅವನಿಗೆ ಮರಣ ಇಲ್ಲ. ಅದಕ್ಕಾಗಿ ನಾನೇನಾದ್ರೂ ಉಪಾಯ ಮಾಡಲೇಬೇಕು. ಈ ಬಾರಿ ನಾನೊಂದು ವೇಷ ಮಾಡಬೇಕು. ಹೌದು, ಇದಕ್ಕಿಂತ ಮುಂಚೆ ಎಷ್ಟೋ ಬಾರಿ ಮಾಡಿದವನು ನಾನು. ಇನ್ನು ಈ ಬಾರಿ ಆ ವಿರೋಚನೆಯನ್ನು ತಡೆಯುವುದಕ್ಕಾಗಿ ಸುಂದರ ತರುಣಿಯ ರೂಪದಲ್ಲಿ ಅವನ ಮುಂದೆ ಕಾಣಿಸಿಕೊಂಡಿದ್ದಂತೆ. ಓಹೋಯ್, ಹೇಗಾಯ್ತು ನನ್ನ ವೇಷ? ನಿಮಗೆ ನನ್ನ ಪರಿಚಯ ಆಗಿಲ್ವೇ? ನಿಮಗೇನು ನನ್ನ ಪರಿಚಯ ಆಗದೆ? ನನ್ನ ನಡೆ ಎಷ್ಟೇ ಗುಟ್ಟಾಗಿರಲಿ, ಗುಪ್ತವಾಗಿಯೇ ಇರಲಿ, ನಿಮಗೆ ಮಾತ್ರ ನಾನು ರಂಗಕ್ಕೆ ಕಾಲಿಟ್ಟ ಕೂಡಲೇ ಗುರುತಿಸಿ ಬಿಡುತ್ತೀರಲ್ಲ ಸ್ವಾಮಿ. ಹೌದು, ನೀವು ಯಾರು? ಭಾಗವತರು, ಅಂದರೆ ನನ್ನ ಭಜಕರು. ಭಕ್ತ ಸಂದೋಹಕ್ಕೆ ತನ್ನ ತೆತ್ತಿಹನೆಂಬ ಬಿರುದನ್ನು ಹೊತ್ತವನು ನಾನು. ತೃಣದ ಅನುಗಾಟಕ್ಕೂ ನನ್ನೆಣಿಕೆ ಬೇಕು. ನಾನೊಂದಿಷ್ಟು ಮಿಸುಕಾಡಿದರು ನಿಮ್ಮ ಭಕ್ತಿಯ ಭಾವದಲೆಗಳ ತರಂಗಾಂತರಗಳ ವ್ಯತ್ಯಾಸದಿಂದ ನೀವು ನನ್ನನ್ನು ಕಂಡು ಹಿಡಿದು ಬಿಡುತ್ತೀರಿ. ಕೆಲವೊಮ್ಮೆ ನೀವೇ ಭಾವಾವೇಶದಿಂದ ಹಾಡಿ ಕುಣಿಯುತ್ತೀರಿ, ಕುಣಿಸುತ್ತೀರಿ. ಅರಸಿ ಕಾರಣವು ವೇದ ತತಿಗಳು ಸುರಪ ಅಜ ಶಂಕರರು ನಿನ್ನಯ ನಿರತ ಧ್ಯಾನವ ಮಾಡಿ ದಣಿಯರು ಸಕಲ ಮುನಿವರರು ಧರಣಿ ಸಚರಾಚರಕ್ಕೆ ಅಧಿಪತಿ ಉರಗರಾಜನು ಸ್ತುತಿಸಲರಿಯನು ಭರಿತ ಬ್ರಹ್ಮಾಂಡಗಳ ಧರಿಸಿದ ದಿವ್ಯ ಮೂರ್ತಿಯ. ನಿಮಗೆ ಯಾವತ್ತೂ ನನ್ನನ್ನು ಭಜಿಸುವುದೇ ಕೆಲಸ ಬಿಡಿ, ಅದೆಲ್ಲ ವಿಷಯ. ನಿಮಗೆ ಈ ಸುಂದರವಾದ ಸ್ತ್ರೀವೇಷದಲ್ಲಡಗಿದ ನಾನೇ ವಿಷ್ಣು ಅಂತ ಗೊತ್ತಾಗಿದೆ. ಆದರೆ ಉದ್ದೇಶವೂ ಅರ್ಥವಾಯಿತೆ? ಇಲ್ಲವಲ್ಲ. ಸುಲಭದಲ್ಲಿ ಹೇಳುವುದಾದರೆ ಶಿಷ್ಟ ರಕ್ಷಣ, ಅದಕ್ಕೆ ತೊಡಕಾಗುತ್ತದೆ ಎಂದಾದರೆ ದುಷ್ಟ ಶಿಕ್ಷಣ. ಶಿಷ್ಟನು ಭಾಗವತ ಶಿರೋಮಣಿಯು ಎನಿಸಿದ ಪ್ರಹ್ಲಾದನ ಆತ್ಮ ಸಂಭವನಾಗಿಯೂ ದುಷ್ಟ ಕೂಟದ ಸೆಳೆತಕ್ಕೆ ಸಿಕ್ಕು ಸಜ್ಜನ ಪೀಡಕವಾದ ತನ್ನ ನಡೆಯನ್ನೇ ವಿತಂಡವಾದದಿಂದ ಸಮರ್ಥಿಸುತ್ತಾ ಮುಂದುವರಿಯುತ್ತಾ ಇದ್ದಾನೆ. ಆ ಖಳ ವಿರೋಚನನ ವಧೆಗಾಗಿ ಈ ಪೂರ್ವ ಸಿದ್ಧತೆ. ಆದರೆ ನಮಗೆ ತೊಡಕಾಗಿರುವುದು ಅಜನಿತ್ತ ಸದೃಢ ಕವಚದ ಆವರಣ. ಅದನ್ನು ಹರಿದೊಗೆದು ಒದಗಿಸಬೇಕವಗೆ ಮರಣ. ಅವನ ಅಂತರಂಗದ ಆಪ್ತತೆ ದೊರಕದೆಯೇ ಹೋದರೆ ನಡೆಯದು ನನ್ನ ಕೈಕರಣ.
ಅವನ ಅಂತಃಪುರ ಅಂತರಂಗ ಎರಡೂ ನನ್ನದಾಗಬೇಕಾದರೆ ಅವನ ಮನದನ್ನೇ ಆಗಬೇಕು. ಹಾಗಾದರೆ ಹೀಗೇ ಹೋಗುವುದು ತರವಲ್ಲ. ನನಗೆ ಯಾವತ್ತು ನನ್ನ ಭಜಕರದ್ದೇ ಹಿಮ್ಮೇಳ, ಒಂದು ಚಂದದ ಹಿಮ್ಮೇಳವನ್ನು ಒದಗಿಸಿ ನೋಡುವ. ವಿಹರಿಸಿದಳು ವನದಿ ವಿಹರಿಸಿದಳು ವನದಿ ಆನಂದ ಮಗುವಿಲಾಸದ ತೆರದಿ ಆನಂದ ಮಗುವಿಲಾಸದ ತೆರದಿ ವನದಿ ತೆರದಿ ವಿಹರಿಸಿದಳು ವನದಿ ವಿಹರಿಸಿದಳು 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 ವನದಿ ಆನಂದ ಆನಂದ ಬಹುವಿಲಾಸದ ತೆರದಿ ಬಹುವಿಲಾಸದ ವಿಲಾಸದ ವಿಲಾಸದ ತೆರದಿ ವನದಿಯೇ ಈ ತೆರದಿ ಪಂಚ
ಶರಣ ಪಂಚ ಶರಣ ಮುಂಗಿ ಅರಗಿಣಿ 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 नाची 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 सरिये ಅನುಕೂಲ ಹೇಗೆ? ಬೇರೆಯವರು ತೊಳೆದ ಅದೇ ಸವಿದ ದಾರಿಯನ್ನು ತೊಳೆಯಬೇಕಾದ ಅನಿವಾರ್ಯತೆ ಇಲ್ಲ. ನಮ್ಮದೇ ಪ್ರತ್ಯೇಕ ದಾರಿ, ನಮ್ಮ ಇಷ್ಟ, ಜೊತೆಗೆ ಹೊಣೆಯೂ ನಮ್ಮದೇ. ಹಾಗಾದರೆ ತೊಡಕು ಹೇಗೆ? ನವ ನಿರ್ಮಾಣದ ಹೊಣೆ, ಜೊತೆಗೆ ಗುರಿ ತಪ್ಪುವಂತಹ ಭೀತಿ ಮತ್ತು ಮಿತಿಗಳ ಪೂರ್ಣವಾದ ಅರಿವು ಬೇಕು. ಆದ್ದರಿಂದಲೇ ಅಂತಹ ಅರಿವು ನನ್ನಲ್ಲಿರುವುದರಿಂದ ಈ ವನದಲ್ಲಿ ಸ್ವಚ್ಛಂದವಾಗಿ ವಿಹರಿಸುತ್ತಾ ಇದ್ದೇನೆ. ಹೌದು, ಹೀಗೆ ಮಾತನಾಡಿ ನಿಂತರೆ ಆಗದು. ಹೇಗುಂಟು ನನ್ನ ಶೃಂಗಾರ? ಚಂದ ಇದೆಯಲ್ಲ? ಹಾ, ಅಡಿಗೊಂದು ಮುಡಿಗೊಂದು, ಸೊಂಟಕ್ಕೆ ಒಂದು, ಕಂಠಕ್ಕೆ ಇನ್ನೊಂದು, ಜಡೆಗೊಂದು ನಡೆಗೊಂದು, ಬಾಲ ಕಪಾಲ, ಮೂಗು ಹುಬ್ಬಿನ ಬಾಗು, ಕಣ್ಣು ಬೆನ್ನು, ಮುಖ ನಖ, ಹೀಗೆ ಎಲ್ಲವನ್ನು ಶೃಂಗರಿಸಿಕೊಂಡದ್ದಾಯಿತು. ತಡ ಮಾಡುವುದಲ್ಲ, ಸುಮ ಸಂಚಯವನ್ನು ಮಾಡುತ್ತಾ ಮುಂದುವರಿಯುತ್ತೇನೆ.
ಪಡೆಯುವುದಕ್ಕಿಲ್ಲ. 14 ಲೋಕಗಳು ಕೂಡ ನನ್ನ ಸ್ವಾಧೀನವಾಗಿದೆ. ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗುತ್ತಾ ಇದೆ. ನನ್ನ ಜನರೆಲ್ಲರೂ ಕೂಡ ಸಂತೋಷದಲ್ಲೇ ಇದ್ದಾರೆ. ಇದೇ ಬೇಕಾದದ್ದು. ಯಾರಂತೆ? ಹೇಳುವುದೇನು ಪವನದಿ, ಹೇಳುವುದೇನು ಪವನದಿ, ಓರ್ವ ಪಾಲಿ ಬಂದಿರುತ್ತಳು ಮುದ್ದದೆ, ಓರ್ವಳ್ ಪಾಲಿ, ಓರ್ವಳ್ ಪಾಲಿ, ಓರ್ವಳ್ ಪಾಲಿ ಬಂದಿರುತ್ತಳು ಮುದ್ದದೆ, ಪಾಲಿ ಜನುಜಾದೇನೆ ನುಡಿಯಾಲಿ ಗುಣಮಜಗೋ. ನಾನು ಬಂದೆ, ನಿಮಗೆ ತಂದೆ. ಏನು ವಿಷಯ? ವಿಷಯ ತಂದೆ. ಹೌದೌದು, ಸರಿ. ಅಂತಿಂತ ವಿಷಯವಲ್ಲ, ಮತ್ತೆ ನೀವು ಕೇಳಲೇಬೇಕಾದಂತ ವಿಷಯ. ಏನು ವಿಷಯ? ನಾವು ತಿರುಗಾಟಕ್ಕೆ ಹೋಗಿದ್ದೇವೆ. ತಿರುಗಾಟಕ್ಕೆ? ಇನ್ನು ಅದಕ್ಕಾಗಿ ಎಲ್ಲ ನೇಮಿಸಿದ್ದು. ಹೌದು. ನೀನು ನನ್ನ ಸಖ. ನಿನ್ನ ಮುಖ ನೋಡಿದ್ರೆ ನನಗೆ ಅದರಲ್ಲಿ ಇರುವುದು ಸುಖ. ಹೌದಲ್ಲ, ಅದಕ್ಕೆ ಬೇಕಾಗಿ ಓಡಿಕೊಂಡು ಬಂದದ್ದು. ಹೇಗೆ? ಹೋಗಿ 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 ನಿಮ್ಮ ಬಗ್ಗೆ ತೆಗಳುತ್ತಾರ ಹೊಗಳುತ್ತಾ ತಿಳಿಸಬೇಕು. ಹೋದಾಗ ಎಲ್ಲ ಬಗ್ಗೆ ಹೊಗಳುವವರೇ ಹೊರತು ತೆಗಳುವವರು ಯಾರು ಇಲ್ಲ. ಸಂತೋಷ. ಇದು ಸುಮ್ಮನೆ ತಿರುಗಾಟ ಮಾಡಿ ಇತ್ತೆಂದು ಖರ್ಚು ಮಾಡುವುದಕ್ಕೆ ಉಳಿದಷ್ಟು ಉಳಿಯಲಿ ಅಂತ ಹೇಳಿ ಮುಂದೆ ಮುಂದೆ ಬರುವಾಗ ನಮ್ಮ ಉಪವನ. ಯಾರು? ನಮ್ಮ ಉಪವನ. ಉಪವನ. ಉಪವನ ಆ ಕಡೆ ಬರುವಾಗ ಒಂದು ವಿಶೇಷವಾದ ದೃಶ್ಯವನ್ನು ಕಂಡೆ. ವಿಶೇಷವಾದ ದೃಶ್ಯ? ಯಾವ ರೀತಿಯಲ್ಲಿ? ಎಂತದ್ದು ಹೇಳುವುದು, ನನಗೆ ಹೇಳಲಿಕ್ಕೆ ಅಷ್ಟು ಕುತೂಹಲ ಬರ್ತಾ ಉಂಟು. ಅಷ್ಟು? ಏನು? ಒಂದು ಚಂದನ ನಾಯಿ ಮರಿ. ಹೇಗೆ? ಚಂದ ನಾಯಿ ಮರಿಯನ್ನು ಹೇಳುವುದಕ್ಕೆ ನಿನಗೆ ಕುತೂಹಲವ? ಇದು ನಾರಿಮಣಿ. ನಾರಿಮಣಿ. ಇದುವರೆಗೆ ನಮ್ಮ ಊರಲ್ಲಿ ಅಂತ ಹೆಣ್ಣನ್ನು ನೋಡಿದ್ದವ ನಾನಲ್ಲ. ಹೌದೇ? ಪರ ಊರಿನವಳು ಆಗಿರಬೇಕು. ಎಂತ ಮುದುಕನಾದ್ರೂ ಕೂಡ ಒಮ್ಮೆ ಕಣ್ಣೆತ್ತಿ ನೋಡಬೇಕು. ಮುದುಕಿಯ? ಮುದುಕಿ ಅಲ್ಲ, ಮತ್ತೆ ಸೌಂದರ್ಯವತಿ. ಸೌಂದರ್ಯವತಿ, ತರುಣಿ ಎನ್ನುವ ಹಾಗೆ ಹೆಚ್ಚಾಗಿರ್ಲಿಕ್ಕಿಲ್ಲ. ಮತ್ತೆ 16 ವರ್ಷದ ಹೆಣ್ಣಾಗವಳು, ಮದರಿಂದ ಶೃಂಗಾರ ಮಾಡಿ ಮತ್ತಳು. ಯಾವ ಪ್ರಸಂಗ? ಪ್ರಸಂಗ ಬದಲಿಸಿದ್ದೇನು? ಅಷ್ಟು ಚಂದ ಇದ್ದಾಳೆ ಅಂತ. ಅಷ್ಟು ಚಂದ ಇದ್ದಾಳೆ, ನೋಡಲೇಬೇಕಾದವಳು. ನಿಮ್ಗೆ ನೋಡಬೇಕು ಅಂತ ಇದ್ರೆ ಆದಷ್ಟು ಬೇಗ ಹೋಗಿ. ನಾನು ಆ ಜಾತಿಯಿಂದ ಭಾವಿಸಿದೆಯಾ? ಮತ್ತೆ ಜಾತಿನಲ್ಲ, ಮತ್ತೆ ನೋಡುವಂತ ಒಂದು ದಿವಸ ಇರುವಾಗ ನೋಡಿ ತಪ್ಪಾಗುದಿಲ್ಲ. ಕಣ್ಣೀರುವುದು ಯಾಕೆ? ಅಂದವಾದದ್ದನ್ನು ನೋಡುವುದಕ್ಕೆ. ಬಾಯಿರುವುದು ಯಾಕೆ? ಅಂದವಾದದ್ದನ್ನು ಹೇಳುವುದಕ್ಕೆ. ಕಿವಿಡುವುದು ಯಾಕೆ? ಚಂದದನ್ನು ಕೇಳುವುದಕ್ಕೆ. ಮೂಗಿರುವುದು ಯಾಕೆ? ಯಾಕೆ? ಮೂಸುವುದಕ್ಕೆ. ಅದು ನಿನಗೆ ಆಗ್ರಹಿಸುವುದಕ್ಕೆ. ಸಂತೋಷ. ನಿನ್ನ ಮಾತನ್ನು ಕೇಳುವಾಗ ಯಾಕೋ ನನಗೂ ಕೂಡ ಸುಂದರವಾದಂತಹ ತರುಣಿಯನ್ನು ನೋಡಬೇಕು ಎನ್ನುವ ಹಾಗೆ ಮನದಲ್ಲಿ ಬಯಕೆಯಾಗುತ್ತಾ ಇದೆ. ಸಖನೇ, ಹೇಗೆ ಹೋಗುವನೆ? ಶುಭ ಶೀಘ್ರ. ನನ್ನೊಂದಿಗೆ ಬರುವುದಲ್ಲ, ನಿಧಾನದಲ್ಲ, ಮತ್ತೆ ತ್ವರಿತದಲ್ಲಿ ತೈತ ತಗದಲ್ಲಿ ಹೋಗುವ. ನಾರಿಯಳ ರೂಪವ ಶಾರದೆಯೋ
ಸತಿಯೋ ಆಗಿರ್ಬಹುದೇ? ನನ್ನನ್ನು ಕಾಪಾಡಿ, ನನ್ನ ಮಾನ ತೆಗಿತಾರೆ. ನಾನು ಪತಿವ್ರತೆ ಆಯ್ತಾ? ಪತಿವ್ರತೆ ಯಾವ್ದಕ್ಕೆ ನೀನು ಪತಿವ್ರತೆ? ಪತಿವ್ರತೆ ಅಂತ ಹೇಳುದು ಯಾರಿಗೆ? ನಾನಂತವಲ್ಲ ಆಯ್ತಾ? ನಾನಂತವನ? ನೀವು ನನ್ನ ಬೀಗದ ಅಪ್ಪುದಂತದ್ದು ಮತ್ತೆ. ಅವಳು ಅಂತ ನಿನ್ನನ್ನು ಭಾವಿಸಿ ಅಪ್ಪಿದ್ದ. ಅವಳು ಅವಳು ಅದು ಅವಳು ಅಲ್ಲಿದ್ದಾಳೆ. ಅವಳು ಅಂತ ನಾನು ಭಾವಿಸಿದೆ. ಆಹಾ, ಸಕಾ ಸಾಕಾನೆ ಅಲ್ಲ, ನಾನೇ ಸಾಯ ಆಕೆಯನ್ನು ನೋಡು. ನೋಡ್ತಾ ಇದ್ದೇನಲ್ಲ. ನೋಡಿದಾಗ ಯಾರಿರಬಹುದು? ಗೊತ್ತಿಲ್ವಾ? ಆಹಾ. ಎಂತದು ನಿನಗೆ ತಿಳ್ಕೊಳ್ಳ. ಯಾರು? ಇವಳು ಅಮ್ಮನ ಮಗಳು. ಅವಳ ಅಮ್ಮನ ಮಗಳು ಅಂತ ನನಗೆ ಗೊತ್ತಿಲ್ಲ. ಅಮ್ಮ ಯಾರು ಗೊತ್ತಾ? ಯಾರು? ಇವಳ ಅಪ್ಪನ ಹೆಂಡತಿ. ಅಪ್ಪನ ಹೆಂಡತಿ ಹೌದಾ? ಇವಳು ಯಾರು ಗೊತ್ತುಂಟ? ಯಾರು? ಅವರ ಇಬ್ಬಳ ಪುಸುತ್ರಿ. ಸುಪುತ್ರಿ. ಸುಪುತ್ರಿ. ಹಾ. ಶಾರದೆ ಆಗಿರಬಹುದಾ? ಶಾರದೆ ಬ್ರಹ್ಮನ ರಾಣಿ. ಆಚೆ ಮನೆಯವಳಲ್ಲ. ಅಲ್ಲಲ್ಲ, ಬ್ರಹ್ಮನ ರಾಣಿ. ಶಾರದಾ ರಾಣಿ, ವೀಣಾ ಪಾಣಿ, ಕಾಳ ಹಿವೇಳಿ, ಪುಸ್ತಕ ಪಾಣಿ, ಪುಸ್ತಕ ಪಾಣಿ, ಕಲ್ಯಾಣಿ. ಕಲ್ಯಾಣಿ ಎಲ್ಲ ಇದು. ಅವಳು ಬರ್ಲಿಕ್ಕಿಲ್ಲ. ಅವಳಲ್ವೇ? ಅವಳಿಲ್ಲದೆ ಏನಾಗ್ತದೆ? ಆಗ ಧರ್ಮ ಸೃಷ್ಟಿ ಮಾಡುವ ಯಾರ್ಯಾರಿಗೆ ಬೇಕಾದ್ರೆ ಯಾರ್ಯಾರಿಗೆ ಇಡ್ತಾನಂತೆ. ಅಲ್ವೇ? ಅವಳ ಹತ್ರವೇ ಬೇಕು. ಹೌದು. ಸೂಚನೆ ಕೊಡ್ತಲ್ಲ ಅವಳು. ಅವಳೇ ಅಂತ ಆದ್ರೆ ಅವಳಲ್ಲ ಅಂತ. ಶಾರದಕ್ಕೆ ಅಲ್ಲ. ಶಾರದಲ್ಲ. ಆಹಾ. ಸರಿ, ಹಾಗಿದ್ರೆ ಯಾರು? ಹಾಗಿದ್ರೆ ಈಕೆ ಪಾರ್ವತಿ. ಪಾರ್ವತಿ. ಅದಲ್ಲದ ಮತ್ತೆ ಪಾರ್ವತಿ ಪರಮೇಶ್ವರಿ. ಈ ಚಂದನ ಹೆಂಡತಿ. ಹೌದು. ಆಹಾ. ಯಾಕೆ ಬರ್ಲಿಕ್ಕಿಲ್ಲ. ಯಾಕೆ? ಹಣೆ ನೋಡಂತೆ. ಏನು? ಬೊಟ್ಟು ಸಣ್ಣದು. ಆ? ಪಾರ್ವತಮ್ಮಲ್ಲ. ಪಾರ್ವತಮ್ಮನದು ಅಲ್ಲ. ಯಾಕೆ? ದೊಡ್ಡದ. ಹಾ, ಓಹೋ, ಹಾಗಿದ್ರೆ ಅವಳಲ್ಲ. ಪಾರ್ವತಿ ಅಲ್ಲ. ಸರಿ, ಹಾಗಿದ್ರೆ ಹಾ. ಹಾಗಿದ್ರೆ ಮಾರನ ಸತಿ. ಮಾರನ? ಸತಿ ಮಾರನ. ಮನ್ಮಥನ. ಹೌದು. ಅವಳು ಮೇಳ ಬಿಟ್ಟು ಯಾವಾಗಲೂ ಹೋಗುದಿಲ್ಲ. ಏ, ಪ್ರತಿಯ ಮೇಳದೊಳಿ ಪ್ರಕಾಮ. ಈ ಪ್ರಸಂಗದಲ್ಲ. ಪ್ರಸಂಗ ಯಾವ್ದಾದ್ರು ಹೌದು, ವಿಷಯ ಹೌದಲ್ಲ. ವಿಷಯ ಹೌದು. ವಿಷಯ ಉಂಟಲ್ಲಿ. ಹಾಗಿದ್ರೆ ಅದು ಅಲ್ಲ ಅಂತ ಆದ್ರೆ ಪ್ರತಿ ಅಲ್ಲವೇ ಇಲ್ಲ. ದೇವವ್ರಾತಗಳು ಓರ್ವಳಾಗಿರಬಹುದೇ? ದಂಬೆಯೋ, ರಂಭೆಯೋ, ಊದುಬತ್ತಿಯೋ, ಊರ್ವಶಿಯೋ, ಮೇಣದ ಬತ್ತಿಯೋ, ಮೇನಕೆಯೋ, ಮಸಾಲ ದೋಸೆಯೋ, ಯಾರು? ಮಸಾಲ ದೋಸೆ, ಆಹಾ, ಆಲುಚ್ಚೆಯೋ ಆಲಂಬುಷೆಯೋ ಅಲ್ಲ ಅಲ್ಲ ಎಂಬುದಕ್ಕೆ ಸಾಕ್ಷಿ ಉಂಟು ಇಲ್ಲಿ. ಸಾಕ್ಷಿ ಉಂಟು. ಹೌದು. ಯಾರು? ನೋಡಿ, ಅವರೆಲ್ಲ ನೆಲ ಮುಟ್ಟುದಿಲ್ಲ ಅಂತೆ. ಆ, ನೆಲಲ್ಲಿ ಗೀಚುತ್ತಾ ಇದ್ದಾಳೆ, ಹೌದು. ಹೊಂಡ ತೋಡ್ತಾ ಇದ್ದಾಳೆ. ಯಾರಿಗಿದೆ ಗೊತ್ತಿಲ್ಲ. ಹಾಗಿದ್ರೆ ಯಾರಿರಬಹುದು? ಯಾರಿವಳು ಇಲ್ಲಿ ಬಂದು ನಿಂತಿಗಳು. ಯಾತಕ್ಕೆ ನಿಂತು ಹೇಳು? ಅದಕ್ಕೆ ಬಂದಳು ಈ ಪಾತ್ರ. ಏ, ಮಾತಕ್ಕೆ ಹೇಳು. ನೀವು ಈಗ ಕಿರಿಕಿರಿ ಮಾಡಿದ್ರೆ ಹೌದಲ್ವಾ? ಹೋದ್ರೆ ಅದು ಇಲ್ಲ ಇದು ಇಲ್ಲ. ಅವಳನ್ನು ಬಂದದ್ದು ವ್ಯರ್ಥ ಆಯ್ತು. ಮಾತಾಡಿಸ್ಬೇಕಲ್ಲ. ಹಾ. ಒಮ್ಮೆ ಹೋಗಿ ಮಾತಾಡಿಸಿ ನೋಡುವ. ನಾನಾ? ಹೌದು. ಹೆಣ್ಣು ಮಕ್ಕಳು ಮಾತಾಡೋ ಅಭ್ಯಾಸ ಇಲ್ಲಲ್ಲ, ನಾನು ಮಾತಾಡಿ. ಮಾತಾಡ್ತೇನೆ. ಹೆಣ್ಣು ಮಕ್ಕಳು ಒಲಿಯಬೇಕು ಅಂತಾದ್ರೆ ಹೊಗಳಿಗೆ ಕರಿಬೇಕು. ಸರಿ. ಅದೆಲ್ಲ ಕಲ್ಪ ಕಳಿಬೇಕು. ಹೇಗೆ ಹೇಗೆ? ಆನೆ ನಯನೆ ಶ್ವಾನ ಗಮನೆ ಸೂಕರಾನನೆ. ಆನೆ ನಯನೆ ಶ್ವಾನ ಗಮನೆ ಸೂಕರಾನನೆ. ಆನೆ ನಯನೆ. ಏ, ಎಂತ ಹೇಳ್ತಾ ಇದ್ದೀಯೋ? ಹೊಗಳಿದ್ದು ಹೇಗೆ? ಆನೆ ನಯನೆ. ಆನನಯನೆ. ಹಾ. ಅದ್ಯಾವುದು ಆನನಯನೆ? ಆನೆ ಅಂದ್ರೆ ಗಜ. ಹಾ, ಗಜದ ಕಣ್ಣಿದ್ದವಳ. ಮತ್ತೆ ಶ್ವಾನ ಗಮನೆ. ಹೇಗೆ? ಶ್ವಾನ ಗಮನೆ ಆಚೀಚೆ ಆಯ್ತಾ ಅಂತ. ಎಂತದ್ದು? ಮತ್ತೆ ಏಚೇಚೆ ಆದ್ರೂ ಹೊಗಳಿದ್ದು ಹೊಗಳಿದ್ದ ಹೌದು, ಸರಿಯಾಗಿ ಹೊಗಳಬೇಕಲ್ಲ. ಆ ರೀತಿಯಾಗಿ ಹೊಗಳಿದ್ದು ನಿಂತಾಳ, ಓಡಿ ಹೋದಾಳು. ನನಗೆ ಅಭ್ಯಾಸ ಇಲ್ಲ. ನಿನಗೆ ಅಭ್ಯಾಸ ಇಲ್ವಾ? ನಾನು ಹಿಂದೆ ಇದ್ದೇನೆ. ನನಗೂ ಅಭ್ಯಾಸ ಇಲ್ಲ, ಆದ್ರೂ ಪ್ರಯತ್ನಿಸ್ತೇನೆ. ಕೆಲವರು ಅಭ್ಯಾಸ ಮಾಡಬೇಕಾಗ್ತದೆ ಅಲ್ವೇ? ಹೌದು. ಓ, ಸರಿ. ಸರ
ನರಗಿಣಿಯೇ ಮಾರ ನರಗಿಣಿಯೇ ಅರಗಿಣಿಯೇ ಅವಳು ಹೆಣ್ಣು, ನೀವು ಗಂಡು. ಜ್ಞಾಪಕ ಇರಲಿ. ಯಾಕೆ ನನಗೆ ಹುಟ್ಟಿಸಿದ್ರು? ಒಬ್ಬ ಗಂಡು ಗಂಡು ಉನ್ನತಿಯಲ್ಲೂ ಅವನತಿಯಲ್ಲೂ ಎರಡು ವಿಷಯದಲ್ಲಿ ಮಾತ್ರ ಹಾಳಾಗುದು. ಯಾವುದು? ಒಂದು ಹೆಣ್ಣು, ಮತ್ತೊಂದು ಮಣ್ಣು. ಅಲ್ಲ, ಮತ್ತೊಂದು ಹೆಣ್ಣು. ಎರಡು ಹೆಣ್ಣಿನ ಜೊತೆ ಇದ್ರೆ ಅಂತಲ್ವಾ? ಯಾವತ್ತೆರಡು ಜಡೆ ಸೇರಬಾರದು ಅಂತ ನಮಗೆ ಇಲ್ಲಲ್ಲ. ಒಂದು ಕಲ್ಲು ಬಿಸಾಡಿ ಹೋದ್ರೆ ಒಂದು ಕಲ್ಲಲ್ವ ಅಲ್ವಾ? ಬಿದ್ರೆ ಒಂದು ಹಣ್ಣಲ್ವಾ? ಸರಿ ಸರಿ. ಓ ಸಾರಸನೇತ್ರೆ, ನಿನ್ನನ್ನೇ ನನ್ನಲ್ಲೇ ಏನು ವಿಚಾರ? ಏನು ವಿಚಾರ? ಏನು ವಿಚಾರ? ಕರ್ತದ್ದೇನು? ಕರೆದದ್ದು ಅವರಿಗೆ ಇದು ಎಂತ? ಏನು? ಊಟಕ್ಕೆ ಅಲ್ಲ, ಮಾತಾಡ್ಲಿಕ್ಕೆ ಉಂಟು ಅಂತ. ಮಾತಾಡ್ಲಿಕ್ಕುಂಟ? ಅವ ಸ್ವಲ್ಪ ಹಾಗೆ ನನ್ನ ಸಖ ಅವ, ಬೇಸರಿಸಬೇಡ. ಸರಿ ಸರಿ. ಇದು ನಿನ್ನ ಹೆಸರು ಹೇಗೆ? ಹೆಸರು ಹೇಗೆ? ನಿನ್ನ ಊರು ಯಾವುದು? ಯಾವುದು? ಎಲ್ಲಿಂದ ಬಂದೆ? ಬಂದದ್ದು. ನಿನ್ನ ಅಪ್ಪ ಇದ್ದಾನ? ಇದ್ದರೆ. ಅಪ್ಪ ಇದ್ದಾರೆ. ಅವರ ಹೆಸರು ಹೇಗೆ? ಅಮ್ಮ ಇದ್ದಾರ? ಅಮ್ಮನ ಹೆಸರು ಹೇಗೆ? ಒಂದು ವೇಳೆ ಇದ್ರೆ ಅಪ್ಪನಿಗೂ ಅಮ್ಮನಿಗೂ ಏನು ಸಂಬಂಧ? ಅವರಿಗೂ ನಿನಗೂ ಏನು ಸಂಬಂಧ? ಅದನ್ನೆಲ್ಲ ಕೇಳಲಿಕ್ಕೆ ಹೋಗ್ಬೇಡ, ಪೆಟ್ಟು ಬಿದ್ದಿತ್ತು. ಆ ವಿಚಾರವನ್ನೆಲ್ಲ ಬಿಡೋಣ, ಪ್ರಧಾನ ವಿಷಯಕ್ಕೆ ಬರ್ತೇನೆ. ಅವರು ಯಾರು ನನಗೆ ಪ್ರಧಾನವಾದದ್ದಲ್ಲ, ಪ್ರಧಾನವಾದದ್ದು ನೀನೆ. ನಿನ್ನ ಹೆಸರು ಹೇಗೆ? ನೀನು ಯಾರು? ಎಲ್ಲಿಂದ ಬಂದೆ? ಸವಿಸ್ತಾರವನ್ನು ತಿಳಿಸುವೆಯಾ? ಸಂಕ್ಷಿಪ್ತವಾಗಿ. ಪರಿಚಯವನ್ನು ಕೇಳುವ ನೀನಾರು? ಹಾಕೊಳ್ಳಿ, ನಿಮ್ಮ ವಿಷಯವೇ ಗೊತ್ತಿಲ್ಲ. ನೀನು ಹೇಳ್ತಿ ಮಾರ, ಎಲ್ಲ ಕಡೆ ಪ್ರಚಾರ ಉಂಟು ಅಂತ. ನಾನು ಹೆಣ್ಣು ಮಕ್ಕಳ ಪ್ರಚಾರಕ್ಕೆ ಹೋಗ್ಲಿಲ್ಲ, ಗಂಡಸರಲ್ಲೇ ಹೇಳಿದ್ದು. ಇವರು ಸಾಮಾನ್ಯರಲ್ಲ, ಎದೆ ಗಟ್ಟಿ ಮಾಡಿಕೊಳ್ಳಿ. ಎಂತದಕ್ಕೆ? ಮಲ್ಲರಳು ಮಲ್ಲ ಜಗದೇಕ ಮಲ್ಲ ಮಲ್ಲರ ನೆಲ್ಲ ಗೆಲ್ಲ ಬಲ್ಲ ಮಲ್ಲ ಇವರೇ ಮುಂದಿನ ನೀವು ಹೇಳಿ. ವಿರೋಚನ. ವಿರೋಚನನೆಂದರೆ ನಾನೇ. ನಾನೊಲಿವಡೆದಾಳಿರಬೇಕು ಪುಣ್ಯ ಅಗ್ರಗಣ್ಯ ತಾಳಿರಬೇಕು ಪುಣ್ಯ.
ನಾನೊಲಿಬಡಿತಾಳಿರು ನೀನು ಪುಣ್ಯ ಅಗ್ರಗಣ್ಯರ ಪುಣ್ಯ ಎನ್ನ ಭಾವಿಸುತ್ತಿಗರೇ ಎನ್ನ ಭಾವಿಸುತ್ತಿಗರೇ ಮಾತಾ ಪಿತರ್ ಇನ್ನಿಲ್ಲ ಜಗದಿ ಬೇರೆ ಮಾತಾ ಪಿತರ್ ಇನ್ನಿಲ್ಲ ಜಗದಿ ಬೇರೆ ಕಾವಲೆಯಾಗಿ ಚೆನ್ನಾಗಿ ಹುಡುಕುತ್ತಾರ ನನ್ನ ಪರಿಚಯ ಕೇಳುವವರು ನೀವೀಗ ವಿರೋಚನ. ನೀವಿನ್ನೂ ಇದ್ದೀರಾ? ಬೇಕಿತ್ತ ನಿಮಗೆ? ನಿನ್ನಿಂದ ಆದದ್ದು. ಹೋಗ್ಬೇಕಿತ್ತ ಇವರು ಹಾಗಾದ್ರೆ? ಹಾಗಲ್ಲ, ಮತ್ತೆ ಇಲ್ಲೇ ಇದ್ದೀರಾ? ಓ ಹಾಗೆ. ಮೇಲಿರುವ 6, ಕೆಳಗಿರುವ 7, ನಾವು ನಿಂತಿರುವಂತಹ ಭೂಮಿ ಒಟ್ಟು 14 ಲೋಕಗಳಲ್ಲಿ ನಿಮ್ಮ ಹೆಸರು ಪಸರಿಸಿದೆ. ನಾನು ಹೇಳಿಲ್ಲ. ಹೇಳಿದೀವ ಸರಿ. ನೀವು ಇತ್ತೀಚೆಗೆ ಸ್ವರ್ಗಸ್ಥರಾಗಿದ್ದೀರಾ ಅಂತ ಹೇಳಿ ಕೇಳಿಪಟ್ಟೆ. ಅಮ್ಮ ತಾಯೇ, ಸತ್ತು ಸ್ವರ್ಗಸ್ಥರಾದದ್ದಲ್ಲ, ಜೀವಂತ ಸ್ವರ್ಗಸ್ಥರಾದದ್ದು. ಜೀವಂತ ಸ್ವರ್ಗಸ್ಥರಾಗುವುದಂತ ಸ್ವರ್ಗಕ್ಕೆ ಬಂದಿದ್ದಾರೆ ಅವರು. ಸ್ವರ್ಗಕ್ಕೆ ಹೋಗಿ ಬಂದವರು. ಬಂದಿದ್ದೀರಿ ಹಾಗಾದ್ರೆ? ಹೌದು, ಇಲ್ಲೇ ಇದ್ದೀರಿ. ನನ್ನನ್ನು ಓಲೈಸುವ ಮಾತುಗಳನ್ನು ಆಡುತ್ತಾ ನನ್ನ ಪರಿಚಯವನ್ನು ಕೇಳುತ್ತಾ ಇದ್ದೀರಿ. ಹೌದೌದು. ನಾನು ಸತ್ಯವಾಗಿ ಹೇಳಬೇಕು ಅಂತಾದ್ರೆ ಇಷ್ಟರವರೆಗೆ ಸುಳ್ಳೇ ಹೇಳಿದ್ದ? ಇಲ್ಲಪ್ಪ, ಮತ್ತೆ ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮ, ಮೆಚ್ಚನೀ ಪರಮಾತ್ಮ. ಒಂದು ತಿನ್ನುವೆದಂದ ಹುಲಿಗೆ ಚಂದದಿಂದಲೇ ಭಾಷೆ ಇತ್ತು, ಕಂದ ನಿನ್ನನ್ನು ನೋಡಿ ಹೋಗುವೆ ಎಂದು ಬಂದೆ ದೊಡ್ಡಿಗೆ. ನೀನು ಪ್ರಸಂಗವನ್ನೇ ಬದಲಾವಣೆ ಮಾಡಿ ಮತ್ತೆ ಅವರು ಹೇಳಿದ ಮುಂದುವರಿಸುವಂತ. ಅಲ್ಲ, ಸತ್ಯವನ್ನೇ ಹೇಳೋದು ನಾನು. ಇಷ್ಟರವರೆಗೆ ನಾನು ಯಾರಿಗೂ ಒಲಿದವಳಲ್ಲ. ನನ್ನನ್ನು ಒಲಿಸಿಕೊಳ್ಳುವುದಕ್ಕೆ ಎಂತೆಂತವರು ಎಂತೆಂತ ತಪಸ್ಸು ಮಾಡಿದ್ದಾರೆ ಗೊತ್ತುಂಟಾ? ಹೌದಾ? ಹಾ, ಈಗ ನನ್ನ ಪರಿಚಯ ನಿಮಗೆ. ಹೌದಪ್ಪ. ಹೇಳುವಂತಹ ದೊಡ್ಡ ಹಿನ್ನೆಲೆ ಏನಿಲ್ಲ, ತೊಂದ್ರೆ ಇಲ್ಲ, ಸಣ್ಣದಾದ್ರೂ ನಮಗೆ ಅವರಿಗೆ ಹಾಕಾಗ್ತದೆ. ನನ್ನ ಅಪ್ಪ ಗೋವಿಂದ. ಅಪ್ಪ ಗೋವಿಂದನ? ಗೋವಿಂದನ ಮಗಳು ಗೋವಿಂದಿ. ಅದು ಹೇಗಾಗುತ್ತದ?
ಅಪ್ಪನ ಹೆಸರು ಬರುವ ಅಪ್ಪನ ಹೆಸರು ಬರ್ಲಿಕ್ಕಿಲ್ಲ. ಹಾಗಲ್ಲ ಗೋವಿಂದನ ಮಗಳು. ಅಪ್ಪ ಇಲ್ಲ. ಓ ಅಪ್ಪ ಸತ್ರಲ್ಲ ಮಿತ್ರ, ಸತ್ತಂತ ಅಪ್ಪನಿಗೆ ಇಲ್ಲಿಂದಲೇ ಶ್ರದ್ಧಾಂಜಲಿ. ಕೊಳ್ಳಿ ಸತ್ತದ್ದು ಅವಳಪ್ಪ, ನಿನ್ನಪ್ಪ ಅಲ್ಲ. ಅಪ್ಪ ಯಾರ್ದಾದ್ರು ಅಪ್ಪ ಅಪ್ಪನೇ ಅಲ್ವ? ಅಪ್ಪ ನಿನಗಪ್ಪನೆಯ? ನನಗಪ್ಪ ಅಲ್ಲ, ನನಗಪ್ಪ ಒಬ್ಬ ಬೆಪ್ಪ ಇದ್ದಾನೆ. ಯಾರು? ಮನೆಯಲ್ಲಿ ಅಮ್ಮ ಉಮ್ಮ ಕಾಣುವಾಗ ಹಾಗೆ ಕಾಣುವುದಿಲ್ಲ. ಅಮ್ಮ ಉಮ್ಮ ಹಾಗಲ್ಲ. ಅದು ನನಗೆ ಸಮಸ್ಯೆ ಉಂಟು. ಹೇಗೆ? ಅಪ್ಪ ಗೋವಿಂದ ಅಂತೆ, ಅಮ್ಮ ಉಮ್ಮ ಅಂತ. ಎಂತದಿದು? ಎಲ್ಲೆಲ್ಲಿಗೆ ಕಲ್ಪಿಸಬೇಡ. ಅಪ್ಪ ಗೋವಿಂದ, ಅಮ್ಮ ಉಮ್ಮ ಹೇಳಿದ್ರೆ ಆಗಲ್ಲ. ಅಮ್ಮ ಗೊತ್ತಿಲ್ಲ, ಮಾತೃಶ್ರೀವರು ಇಲ್ಲವೇ? ಹುಟ್ಟುವಾಗಲೇ ಇಲ್ಲ ಅಂತ. ಅನಾಥೆ ಮಗುವಾದೆ ನೀನು, ಅಪ್ಪನು ಅಮ್ಮನೂ ಇಲ್ಲ. ಅಪ್ಪ ಅಮ್ಮ ನನಗೆ ಯಾರೂ ಇಲ್ಲ. ಓಹೋ, ಹಾಗಂತ ನನ್ನನ್ನು ಸಾಕಿದವರು ಊರಿನವರು. ಓ ಹಾಗಿದ್ರೆ ಇದು 10 ಸಂವತ್ಸರ ಕೊಡುಗೆಯ? 10 ಸಂವತ್ಸರ ಅಲ್ಲಪ್ಪ, ಹಾಗಲ್ಲ. ನನ್ನನ್ನು ಸಾಕಿದವರು ಊರಿನವರು. ಓಹೋ, ನಾನು ಉತ್ತಮ ಕುಲದವಳು ಹೌದು. ಉತ್ತಮ ಕುಲದವಳು ಹೌದು. ಸಂತೋಷ. ಅಷ್ಟು ಮಾತ್ರ ಅಲ್ಲ, ಮತ್ತೆ ನನಗೊಂದು ಚಂದದ ಹೆಸರಿಟ್ಟಿದ್ದಾರೆ. ಚಂದದ ಹೆಸರು ಬೇಕಾದದ್ದು ಅದುವೇ. ಹೇಗೆ ಹೆಸರು? ಗೊತ್ತಾಯ್ತು, ಉಗುರಿಣಿ. ಏ ಹಾಗಲ್ವಾ, ನಾಚಿಕೆ ಹೇಳುದಕ್ಕೆ. ಹೌದಪ್ಪ, ನಾಚಿಕೆ. ನಾನು ನಾಚಿಕೆ ಬಿಟ್ಟಿದ್ದೇನೆ. ನೀನು ನಾಚಿಕೆ ಬಿಡ್ಲಿಕ್ಕೆ ನೀನು ಹೆಣ್ಣ? ಮತ್ತೆ ಹೆಸರು ನೀನು ತಿರುಗಿಸಿದಂತದ್ದು. ಹಾಗಲ್ಲ, ಹೆಸರು ಹೆಸರು ಮೋಹಿನಿ. ಹೇಗೆ ಮೋಹಿನಿ ಅಂತ. ಹೇಗೆ? ಮೋಹಿನಿ. ಯಾವಾಗ? ಮೋಹಿನಿ. ಸಂತೋಷವಾಯಿತು. ಓ ಹೆಣ್ಣೆ, ನನ್ನ ಮಾತನ್ನು ಕೇಳ್ತೀಯ ನೀನು? ನಿನ್ನ ರೂಪಿಗೆ ಹೋಲುವ ಕನ್ಯೆಯರಾನು ಎನ್ನ ಪಾಸಟಿಯಾಗುವಯ. ಕನ್ಯೆಯರಾರು ಎನ್ನ ಪಾಸಟಿಯಾಗುವಯ. ಬೇಗರಿ ಮನುಮತ ಕದನದೇ ಮೌನಿತು ಬಿಟ್ಟೋದಿ ಮನುಮತ ಕದನದಿ ಮನುಮತ ಕದನದಿ ಮನುಮತ ಕದನದಿ ಮನುಮತ ಕದನದಿ ನಿನ್ನ ರೂಪಿಗೆ ಹೋಲುವ ಕನ್ಯೆಯರಾರು ಎನ್ನ ಪಾಸಟಿಯಾಗುವ. ನಿನ್ನ ರೂಪಿಗೆ ಹೋಲುವವರು ಈ ಪ್ರಪಂಚದ 7 ಲೋಕದಲ್ಲಿ ಯಾರಾದ್ರೂ ಇದ್ದಾರಾ? ನಾ ಕಾಣೆ. ನಾನು ಕಾಣೆ.
ಹಾಗಿರುವಾಗ ನಿನ್ನ ಮೇಲೆ ನನಗೆ ಮನಸ್ಸಾಗಿದೆ. ಮನ್ಮಥನ ಬಾಣ ನನಗೆ ತಾಗಿತೋ ಈ ಕಾಲಕ್ಕೆ ಎನ್ನುವ ಹಾಗೆ. ಆದರೂ ನಿನ್ನಲ್ಲಿ ಕೇಳಲೆ, ಇಲ್ಲಿಯವರೆಗೆ ಯಾರನ್ನು ಬಯಸಿದವ ನಾನಲ್ಲ, ನಿನಗಾಗಿ ಬಯಸಿ ಬಂದಿದ್ದೇನೆ. ನನ್ನನ್ನು ವರಿಸುವೆಯಾ? ಏನು? ನನ್ನನ್ನು ವರಿಸುವೆಯಾ? ನನ್ನನ್ನೇ? ಭಾವಿಸುವರ್ಗೆ ಸಂತೋಷಗೊಳಿಸುವೇನು. ಅಯ್ಯ ಭಾವಿಸುವರ್ಗೆ ಸಂತೋಷಗೊಳಿಸುವೇನು. ಭಾವಿಸುವರ್ಗೆ ಸಂತೋಷಗೊಳಿಸುವೇನು. ಮನದನ ಮನದನ ಇನ್ನವರೋ ತಳುವದೆ ಸೇರಿ ಇಂತೆನ್ನ ಭಾವವು ಪಂಪಗೆ ಭಾವಿಸುವರ್ಗೆ ಸಂತೋಷಗೊಳಿಸುವೆನು. ಅಯ್ಯ ಜಂಜಾಟಗಳಿಂದ ಬೇಸತ್ತು ನಾನೊಂದು ಪಂಥವನ್ನು ಗೈದಿದ್ದೇನೆ. ಪಂಥವೇ? ಹೌದು. ಎಂಥ ಪಂಥ? ಹೇಗೆ? ಯಾವ ಸಮಯದಲ್ಲೂ ನಾನು ಯಾವ ಬೇಡಿಕೆಯನ್ನಿಟ್ಟರೂ ಆಗದು, ಈಗ ಬೇಡ, ಮತ್ತೊಮ್ಮೆ ಹೀಗೆಲ್ಲ ಹೇಳಕೂಡದು. ಕೇಳಿದ್ದನ್ನು ಹೇಳಿದ ಸಮಯಕ್ಕೆ ನಡೆಸಿಕೊಡಬೇಕು. ನೀವು ಹೇಳಿದ್ರೆ ಬಹಳ ಒಳ್ಳೆ ಆಯ್ತು. ಇವರದ್ದು ಅಭ್ಯಾಸ ಅದು. ಇವತ್ತಿಲ್ಲ, ನಾಳೆ ಬಾ, ನಾಳೆ ನಡೆದು ಬಾ. ಇದು ಅಭ್ಯಾಸ ಜೋರುಂಟು ಅವರಿಗೆ. ಅದು ನಮ್ಮ ಗುಟ್ಟನ್ನು ಬಿಟ್ಟು ಕೊಡುವುದು ಯಾಕ? ನಾವು ಕೇಳಿ 1 ವಾರ ಆಯ್ತು, ಕೊಟ್ಟಿದ್ರೆ ನೀವು. ನೀನು ಯಾವಾಗಲೂ ಕೇಳ್ತಾ ಇರ್ತಿ, ಹಾಗೆ ಕೊಡ್ತಾ ಹೋದ್ರೆ ಹೇಗೆ? ಇದು ಒಳ್ಳೆ ಈಗ ಉತ್ತರ. ಇದಕ್ಕೆ ಒಪ್ಪಿದ್ರೆ ಮಾತ್ರ ಅವನನ್ನು ಮದುವೆ ಆಗುವುದು ಅಂತ ಹೇಳಿ ತೀರ್ಮಾನಿಸಿದ್ದೇನೆ. ಇದಕ್ಕೆ ನಿನ್ನ ಒಪ್ಪಿಗೆ ಇದೆ? ಖಂಡಿತವಾಗಿಯೂ. ಇಲ್ಲಿಯವರೆಗೆ ಯಾರು ಬೇಡಿ ಬರ್ತಾರೆ, ಆರ್ಥರಾಗಿ ಬರ್ತಾರೆ, ಅವರಿಗೆ ನಾನು ಒಳ್ಳೆ ಎನ್ನುವ ಹಾಗೆ ಹೇಳಿದ್ದೇ ಇಲ್ಲ. ಕೇಳಿದ್ದನ್ನು ಕೊಟ್ಟಿದ್ದೇನೆ, ಇವನಿಗೆ ಮಾತ್ರ ಕೊಡ್ಲಿಲ್ಲ. ಇವಾಗ ತಕೊಂಡು ಹೋದ್ರೆ ಮತ್ತೆ ಬರ್ಲಿಕ್ಕೆ ಇಲ್ಲ. ಹಾಗಾಗಿ ಅವನಿಗೆ ಕೊಡ್ಲಿಲ್ಲ. ಹೀಗೆ ಹೇಳಿದ್ರೆ ಆಗ್ಲಿಕ್ಕಿಲ್ಲ. ನಮ್ಮ ಪಕ್ಕದ ಮನೆ ಅಜ್ಜಿ ಇದ್ದಾರಲ್ಲ, ಹೇಳುವ 2 ಮಾತುಂಟು. ಹೇಗೆ? ಕಬ್ಬಿಣ ಕಾದಾಗಲೇ ಬಗ್ಗಿಸಬೇಕು, ಮತ್ತೊಂದು ಗಂಡ ಮದುವೆಯ ಮೊದಲು ಹೇಳುವಂತಹ ಎಲ್ಲಾ ಮಾತುಗಳನ್ನು ಕೇಳಬಾರದು. ಯಾಕಂದ್ರೆ ಮದುವೆಯ ಮುಂಚೆ ಹುಡುಗಿಯ ಕಾಲನ್ನು ಹಿಡಿಯುವುದಕ್ಕೆ ಹಿಂಜರಿಯದವನು ಮದುವೆಯ ನಂತರ ಕೈ ಮಾಡಲಿಕ್ಕೆ ಬಯಸುವುದಿಲ್ಲವಂತೆ. ಹಾಗಾಗಿ ನಿನ್ನ ಜಾಗೃತಿಯಲ್ಲಿ ನೀನಿರಬೇಕು ಅಂತ ಹೇಳಿದ್ದಾರೆ. ಇಂಥದ್ದೇ ಆಗ್ಬೇಕು. ಅಲ್ಲ, ಇವಳ ಅಜ್ಜಿಗೆ ಮಣ್ಣು ಹಾಕ್ಲಿಕ್ಕೆ, ಅಜ್ಜಿಗೆ ಮಣ್ಣು ಹಾಕಿ ಆಗಿದೆ. ಇನ್ನು ಅಜ್ಜ ಬಾಕಿ, ಇಲ್ಲಿ ಉತ್ತರ ಕೊಡಿ. ಹಾಗಲ್ಲ, ಬೇಡದನ್ನೆಲ್ಲ ಹೇಳಿಕೊಟ್ಟು ಹೋಗಿದ್ದಾರಲ್ಲ. ಬೇಡದನ್ನೆಂತ ಹೇಳಿದ್ದಾರೆ. ಅದು ಹೇಳಿದ ಜೀವನ ಇದ್ದ ತಪ್ಪು ಹೇಳಲಿಕ್ಕೆ ಆಗುದಿಲ್ಲ. ಹೆಣ್ಣು ಮಕ್ಕಳು ಯಾವ
ಜಾಗೃತೆಯಾಗಿರಬೇಕು. ಸರಿ, ಹಾ. ಜಾಗೃತರಾಗಿರಬೇಕಾದದ್ದೇನೋ ಸತ್ಯ. ಹೌದು. ಕೆಲವರು ಜಾಗೃತೆಯಲ್ಲಿ ಕೈ ತತ್ತಾರೋ, ಅದಕ್ಕೆ ಏನು ಮಾಡುವುದು? ಏನು ಮಾಡುವುದಕ್ಕಾಗುವುದಿಲ್ಲ. ನೀನು ಕೈ ತಪ್ಪುತ್ತಿ ಅಂತಲ್ಲ, ನಿನ್ನ ಕೈಯನ್ನು ನಾನು ಹಿಡಿತೇನೆ, ನಿನ್ನ ಸರ್ವ ಮಾತಿಗೂ ನಾನು ಒಪ್ಪಿದ್ದೇನೆ. ಅಗ್ನಿ ಸಾಕ್ಷಿಯಾಗಿ ಹಾ. ಮಾತು ಕೊಡ್ತೀರಾ? ಖಂಡಿತವಾಗಿಯೂ. ಕರ ಎನ್ನುವುದರಲ್ಲಿ ಅಗ್ನಿ ಉಂಟಂತೆ, ಆ ರೀತಿ ಆದ ಕಾರಣಕ್ಕಾಗಿ ಕರದ ಭಾಷೆಯನ್ನು ಇಟ್ಟಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ಹಾ. ಈ ಕಾನನ ಪ್ರದೇಶದಲ್ಲಿ ಪುರೋಹಿತರು ಸಿಗ್ಲಿಕ್ಕಿಲ್ಲ. ಹಾಗಾಗಿ ನನ್ನ ಪುರೋಹಿತ ಆದೀತ ನಿನ್ನ ಪುರೋಹಿತ ಆಗ್ಲಿಕ್ಕಿಲ್ಲ. ಅದಕ್ಕಾಗಿ ಗಾಂಧರ್ವ ರೀತಿಯಲ್ಲಿ ವಿವಾಹವಾಗಿ ಪುರವನ್ನು ಸೇರಿ ಆ ನಂತರ ವಿವಾಹವನ್ನು ಆಗುವ. ಆಗದೆ ಸರಿ ಸ್ವಾಮಿ. ಹೀಗೆ ಬಾ, ಹೋಗೋಣ. ಇಂದು ಕೆಲ ದಿನವಾಗಿ ಗಿಳಿಯಳು ಆತಳು ನಿರ್ಮಲ ಕಾಂತಿನ ನವಿರಳು. ಹೌದಲ್ಲ, ವಿರೋಚನನನ್ನು ಮದುವೆಯಾಗಿ ಆಯ್ತು. ಅವನ ಅಂತಃಪುರವನ್ನು ಸೇರಿದ್ದೇನೆ, ಗರ್ಭಿಣಿಯೂ ಆಗಿದ್ದೇನೆ. ಮೊನ್ನೆ ಬಂದಂತಹ ನಾರದನು ಇದ್ದಾನಲ್ಲ, ನನ್ನ ಅವಸ್ಥೆಯನ್ನು ಕಂಡು ನಗಾಡಿದ. ಅವನಿಗೂ ಸರಿಯಾದ ಪಾಠವನ್ನು ಕಲಿಸಿದ್ದೇನೆ. ಹೇಗೆ ಸಮಯವನ್ನು ಕಾಯಬೇಕು, ಹೇಗೆ ಕಾಯುವುದು? ಹಾ, ಇದೆಯಲ್ಲ. ವಿರೋಚನನ ನನ್ನ ಬಳಿಗೆ ಬಂದು, ಕಾಂತೆ ನಿನಗೆ ಏನಾಗಬೇಕೆಂದು ಗೋಗರೆಯುವಂತೆ ಮಾಡಬೇಕು. ಅದಕ್ಕಾಗಿ ಆಭರಣಗಳನ್ನೆಲ್ಲ ಕಳಚಿ ದುಪ್ಪ ತಪ್ಪಲಾಗಿರುತ್ತೇನಂತೆ. ಒಂದು ದಿನ ಮಗಳ ಬೇಸರ ಹೆಂಡತಿಯನ್ನು ಸಮಾಧಾನಗೊಳಿಸಿದವನಿದ್ದೇನೆ. ಆದ್ರೆ ನಮ್ಮನ್ನು ಕಾಣುವುದಕ್ಕಾಗಿ ಯಾರು ಬಂದಿದ್ದಾರಂತಲ್ಲ. ಯಾರಂತೆ? ಬನ್ನಿ ಬನ್ನಿ ಬನ್ನಿ. ಎದ್ದೇಳಿ, ಶುಭವಾಗಲಿ. ಕೆಲಸಿದ್ದಲ್ಲ, ಕರೆದದ್ದು. ಯಾಕೆ ಬಲ್ಲೆರ? ನಿಮಗಾದಂತಹ ಕಷ್ಟಕ್ಕೆ ಪರಿಹಾರ ನಾನು ಕೊಡ್ತೇನೆ. ನಡೆಯುವ ಬೇಟೆಗೆ. ಅಗಂಡದಿಲ್ಲದೆ
ದಾಸಿ ಬಂದು ವಿಚಾರವನ್ನು ತಿಳಿಸಿದ್ದಾಳೆ. ನನ್ನ ಸ್ವಾಮಿ ಕಾಡಿಗೆ ಹೊರಟು ಹೋಗಿದ್ದಾರೆ, ಈಗ ಮರಳಿ ಅರಮನೆಗೆ ಬಂದಿದ್ದಾರೆ ಎಂಬುದಾಗಿ. ಹೌದು, ತೈಲಾಭ್ಯಂಜನದ ನೆಪದಲ್ಲಿ ಅವರಲ್ಲಿರುವ ದೃಢ ಕವಚವನ್ನು ತೆಗೆಯುವುದಕ್ಕೆ ಬರಲಿ ಬರಲಿ. ಮಾತನಾಡಿ ಸ್ತ್ರೀವ್ರಾತದ ಸದನೆ ಯಾರೇನವರು ನೀರಲಿ ನರುಗು ತೋರಿಸಾದುಳುಗು ಯಾತಕ್ಕೆ ಚೋಟಿದೆ ಸುಗುಣೆ. ಇದೆಯಲ್ಲ, ಮುಖವನ್ನು ಕೆಳಗಡೆ ಹಾಕಿ ದುಃಖದಲ್ಲಿದ್ದೀಯ. ಈ ರೀತಿಯಾದಂತಹ ದುಃಖ ಯಾಕೆ? ಯಾರಿಂದ ನಿನಗೆ ದುಃಖವಾಯಿತು? ಯಾರಾದರೂ ಏನಾದರೂ ಹೇಳಿದ್ರ? ಯಾರು ಹೇಳಿದ್ರು ಅಂತ ಹೇಳು, ಸರಿಯಾದಂತಹ ಶಿಕ್ಷೆ ನಾನು ಕೊಡ್ತೇನೆ. ಸ್ವಾಮಿ, ಎನ್ನ ಬಯಕೆ ನಿನ್ನೊಳಗೆ ವಿಧಾನವೀಂದ್ರ ಪನ್ನೀರಿದು ಉಣಬಡಿಪೆನು ದಾನವೀಂದ್ರ ಎನ್ನ ಬಯಕೆ ನಿನ್ನೊಳಗೆ ದಾನವೀಂದ್ರ ಹೌದಪ್ಪ. ಬೇಟೆಗೆ ಹೋದಂತಹ ನೀವು ನಾನು ದುಃಖಿತಳಾಗಿದ್ದೇನೆ ಎಂಬ ವಿಚಾರವನ್ನು ಕೇಳಿದ ಕ್ಷಣ ನೇರವಾಗಿ ಅಂತಃಪುರಕ್ಕೆ ಬಂದಿದ್ದೀರಿ. ಹೌದು ಸ್ವಾಮಿ, ಏನು ಹೇಳಲಿ, ನನಗೂ ಒಂಥರ ವಿಚಿತ್ರವಾದಂತಹ ಬಯಕೆ ಸ್ವಾಮಿ. ಬಯಕೆ? ಹೌದು. ಇಷ್ಟು ಬೇಗ? ಹಾ, ಗರ್ಭವತಿ ಅಲ್ವೇ ನಾನು? ಹೌದೇ? ಸಂತೋಷದ ವಿಚಾರ, ದುಃಖ ಯಾಕೆ? ಆದ್ರೂ ನನ್ನ ಬಯಕೆಯನ್ನು ನೀವು ಈಡೇರಿಸಿಕೊಡುತ್ತೀರಾ? ಬಯಕೆಯನ್ನು ಈಡೇರಿಸುವುದು ನನ್ನ ಕರ್ತವ್ಯ ಅಲ್ವಾ ಈ ಕಾಲಕ್ಕೆ? ಏನು ಬೇಕು ಕೇಳು ಸ್ವಾಮಿ. ನಿಮ್ಮಲ್ಲಿ ಪನ್ನೀರ ಸ್ನಾನವನ್ನು ಮಾಡಿಸಬೇಕೆಂದು ನನ್ನ ಆಸೆ ಸ್ವಾಮಿ. ಇಲ್ಲಿಯ ದಿನ ಮಾಡಿದ್ದೆ ಅದನ್ನಲ್ವೇ, ಮತ್ತೆ ಪುನಃ ಯಾಕೆ ಅದು? ಇಲ್ಲ ಸ್ವಾಮಿ, ನಾನು ನಿಮಗೆ ಸ್ನಾನ ಮಾಡಿಸಲೇಬೇಕು. ಮಾತ್ರವಲ್ಲ, ಮೃಷ್ಟಾನ್ನ ಭೋಜನವನ್ನು ಕೂಡ ಉಣಬಡಿಸಬೇಕೆಂಬ ಆಸೆ. ನೀನು ನನಗೆ ಊಟವನ್ನು ಬಡಿಸಿದ್ದಿಂತಾದ್ರೆ ಯಾರಾದ್ರೂ ನೆಗಡ್ಲಿಕ್ಕಿಲ್ವಾ? ಯಾಕೆ ಸ್ವಾಮಿ? ಇವನಿಗೆ ಈ ಕಾಲಕ್ಕೆ ಹೋಗುವ ಬುದ್ಧಿ ಹೇಳಿ. ಯಾಕೆ? ನೀನು ಊಟ ಬಡಿಸ್ತೀಯಲ್ಲ, ಕೈ ಇಲ್ಲ ಅಂತ ಕೇಳಿ ಯಾರು? ಸ್ವಾಮಿ, ನಾನೀಗ ಗರ್ಭಾವಸ್ಥೆಯಲ್ಲಿ ಇದ್ದೇನೆ. ಸರಿ, ಗರ್ಭವತಿಯೂ ಬೇರೆ. ಇದು ನನ್ನ ಬಯಕೆ ಅಲ್ಲ, ಮತ್ತೆ ಮಗುವಿನ ಬಯಕೆಯೂ ಕೂಡ ಹೌದು. ಸರಿ ಸರಿ, ಹಾಗಾಗಿ ನೀವು ನೆರವೇರಿಸಿ ಕೊಡಲೇಬೇಕು. ಖಂಡಿತ ನೆರವೇರಿಸಿ ಕೊಡುವ. ಅಷ್ಟೇ ಅಲ್ಲ? ಹೌದು, ಅಷ್ಟೇ. ಸರಿ ತಾನೆ? ಬನ್ನಿ ಬನ್ನಿ. ಎಲ್ಲಿಗೆ? ಕುಳಿತುಕೊಳ್ಳಿ. ಯಾಕೆ? ಅಭ್ಯಂಜನ ಮಾಡಿಸ್ಲಿಕ್ಕೆ. ಅಭ್ಯಂಜನ? ಯಾರು ಮಾಡಿಸುವುದು? ನಾನು. ನೀನು? ಯಾಕೆ ಸ್ವಾಮಿ? ನೀನು ಅಭ್ಯಂಜನ ಮಾಡುದು? ನಾನು ಮಾಡುವುದಲ್ಲ, ನಿಮ್ಮನ್ನು ನಾನು ಮಾಡಿಸುವುದು. ಮಾಡಿಸುವುದಾ? ಯಾರಾದ್ರೂ ಅದನ್ನು ನೋಡಿದ್ರೆ ನನಗೆ ಅದೆಲ್ಲ ಅಭ್ಯಾಸ ಇಲ್ವ, ಅದೆಲ್ಲ ಬೇಡವೇ ಸ್ವಾಮಿ. ಗಂಡನನ್ನು ಮುಟ್ಟುವಂತಹ ಸ್ವಾತಂತ್ರ್ಯ ಯಾರಿಗಿರುವುದು? ಯಾರಿಗೆ? ಹೆಂಡತಿಯಾದವಳಿಗೆ ತಾನೇ. ಅದೇನೋ ಹೌದು ಹೌದು. ಹಾಗೆ ಅಂತ ಸ್ನಾನ ಮಾಡಿಸುವುದಾ? ಏನಾದೀತು? ಸ್ನಾನ ಮಾಡಿಸುವುದು ಯಾರಿಗೆ ಗೊತ್ತುಂಟಾ? ಯಾರಿಗೆ? ಕೆಲವರಿಗೆಲ್ಲ ಬೆನ್ನು ತಿಕ್ಕುವಾಗ ಕೈ ಹೋಗುವುದಿಲ್ಲ, ಅಂತವರಿಗೆಲ್ಲ ಮಾತ್ರ. ಸ್ವಾಮಿ, ಮಾತು ತಪ್ಪಿಸಬೇಡಿ. ಅಂದು ನೀವು ನನಗೆ ಭಾಷೆ ಕೊಟ್ಟಿದ್ರೆ ಯಾವ ಸಮಯದಲ್ಲೂ ಏನನ್ನು ಕೇಳಿದ್ರು ನಾನು ಆಗಲೇ ನೆರವೇರಿಸುತ್ತೇನೆ ಎಂಬುದಾಗಿ. ಮಾತಿಗೆ ತಪ್ಪಿದವರಾಗ್ತೀರಿ ನೋಡಿ. ಸರಿ ಸರಿ, ಮಾತಿಗೆ ತಪ್ಪುವುದಿಲ್ಲ. ಸರಿ, ಎಲ್ಲಿ ಕುತ್ಕೊಳ್ಳಿ? ತೈಲ ಹಚ್ಚುವುದಕ್ಕೆಲ್ಲ ಕ್ರಮ ಎಲ್ಲ ಉಂಟು ಸ್ವಾಮಿ. ಹೌದಾ? ಮೊದಲು ತಲೆಗೆ, ಬೆನ್ನಿಗೆ, ಕಾಲಿಗೆ, ಹೀಗೆಲ್ಲ ಉಂಟು. ಸೀಗೆ ಎಣ್ಣೆಯುಳು ನಿನಗನಾಗಿಗೆ ನೋಡೆಂಬ ತೆರದಿ ಸೀಗೆ ಎಣ್ಣೆಯುಳು ನಿನಗನಾಗಿಗೆ ನೋಡೆಂಬ ತೆರದಿ ಹದಗುಳಿಸುತ್ತೋ ಬೇಗ ಕವಚ ತೆಗೆ ಬೆಸಗೊಂಡ
ಹೋಗಿದೆ. ಎಣ್ಣೆ ಹಾಕ್ಲಿಲ್ವೇನು? ಎಷ್ಟು ಸಮಯ ಆಗಿದೆ ಸ್ನಾನ ಮಾಡದೆ? ಹೌದು ಹೌದು ಹೌದು, ಹಾ. ಸಮಯ ಇಲ್ಲ ಹಾಗೆ. ಸರಿ ಸರಿ ಸರಿ, ನಾನು ಚಂದ ಉಂಟು. ಇನ್ನು ಸ್ವಲ್ಪ. ಆಹಾ 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 ಆಹಾ. ಸ್ವಾಮಿ, ಇದೇನು ಕವಚ? ಇದನ್ನು ತೆಗೀರಿ. ಯಾವುದು ಕವಚ ಕಾಣ್ತುಂಟು. ನಿನಗೆ ಕಾಣಿಸಿತೆ? ಹೌದು ಸ್ವಾಮಿ. ಹೇಗೆ ಕಾಣಿಸಿತು ಆ ಕವಚ ನಿನಗೆ? ಹಾ? ಯಾರಿಗೂ ಕಾಣಿಸದಂತಹ ಕವಚ ಬ್ರಹ್ಮದೇವನಿಂದ ವರವನ್ನು ಪಡೆದಿದ್ದೇನೆ, ಓಹೋ. ಅಭೇದ್ಯವಾದದ್ದು ಎನ್ನುವ ಹಾಗೆ. ಹಾ, ಹಾ. ಹಾಗಿರುವಾಗ ಅದು ನಿನಗೆ ಹೇಗೆ ಕಾಣುವುದಕ್ಕೆ ಸಾಧ್ಯ? ನೀ ಏನು? ಪರಮ ಪತಿವ್ರತೆ ನಾನು. ಆ, ಈ ಜಗತ್ತಿಯ ವೀರನರ್ಥ ಅಲ್ಲದೆ ಸೇರಿ ಬಲುಳೆಸಾಗಿ ಈ ನುಡಿಯನು ನಾನು ನಬಿಯ ಕೇಳುವ ನಿಮಗೆ ಅಚ್ಚರಿಯಾಗಿ ಬ್ರಹ್ಮವಿದ್ದಂತಹ ಕವಚವು ನನ್ನ ಕಣ್ಣಿಗೆ ಕಾಣಿತು ಎಂದಾದರೆ ಆ, ಏನಿದು ಅರ್ಥ? ಏನು? ನಾನು ಪರಮ ಪತಿವ್ರತೆ ಎಂಬುದಾಗಿ ಅರ್ಥ. ಸ್ವಾಮಿ, ಓ. ನಿಮ್ಮನ್ನು ದೇವರೆಂದು ಪೂಜಿಸಿದವಳು, ಆರಾಧಿಸಿದವಳು ನಾನು. ಸರಿ. ಹಾಗಾಗಿ ಈ ಕವಚ ನನ್ನ ಕಣ್ಣಿಗೆ ಕಾಣುವುದರಲ್ಲಿ ತಪ್ಪೇನೂ ಇಲ್ಲ ಸ್ವಾಮಿ. ಓಹೋ. ಸರಿ ಸ್ವಾಮಿ, ಸರಿ. ನಾನು ಸ್ನಾನ ಮಾಡಿಸುತ್ತೇನೆ. ಸರಿ, ಬನ್ನಿ, ಸರಿ. ಬನ್ನಿ, ಬನ್ನಿ. ನಾರಿಯಲ್ಲ ಎನ್ನುವುದು ಸ್ಪಷ್ಟವಾಗಿತ್ತು. ಯಾಕೆ? ಆ ಕವಚವನ್ನು ತೆಗೆದು ಹಾ. ಒಲೆಗೆ ಬಿಸಾಡಿ ಹಾ. ಹೊಟ್ಟೆಯಲ್ಲ ಬಿಡುವುದಿಲ್ಲ, ನಿನ್ನ ಗರ್ಭಕ್ಕೆ ತುಳಿಯುತ್ತೇನೆ. ಏನು? ಪಾಲನ ಕರ್ತೃವಾದ ವಿಷ್ಣುವೇ ನಿನ್ನೆದುರು ಬಂದು ನಿಂತಿದ್ದಾನೆ. ಹಾ. ಪಾಪಿ, ನನ್ನ ಪ್ರಿಯ ಭಕ್ತನಾದ ಪ್ರಹ್ಲಾದನ ಪುತ್ರನಾಗಿದ್ದುಕೊಂಡು ಹಾ. ಇಂತಹ ಅಧರ್ಮದ ಕಾರ್ಯವನ್ನು ನೀನು ಮಾಡುತ್ತಿದ್ದೀಯಲ್ಲ, ಓಹೋ. ನನ್ನ ಸುಮ್ಮನೆ ಬಿಡಲಾರೆ. ನಿನಗಾಗಿ ಕಾದವ ಹಾ. ನಿನ್ನನ್ನು ಕೊಂದ
ಅದಕ್ಕಾಗಿ ಏನು ಮಾಡುತ್ತೇನೆ ಅವಳನ್ನು ಕೆಣಕಿದೆ ಅಂತಾದರೆ ಅವನು ಖಂಡಿತ ಬರ್ತಾನೆ. ಅದಕ್ಕಾಗಿ ನಾನು ರಥೋತ್ಸವವನ್ನು ಸೇರಿಕೊಳ್ಳುತ್ತೇನೆ.
ಬ್ರಹ್ಮನ ಬಲಬಲದಿಂದ ಕೊಬ್ಬಿ ಮೆರೆದೆಯಾ? ಭೂದೇವಿಯನ್ನು ಪೀಡಿಸಿದೆಯಾ? ನಿನ್ನ ವಧೆಗಾಗಿ ಸುರಕರು ಬಂದಿದೆ. ಬಂದೆಯೋ? ನಿನಗಾಗಿಯೇ ಕಾಯುತ್ತಿದ್ದೆ. ಅದಕ್ಕಾಗಿ ನಿನ್ನ ಮಡದಿಯನ್ನು ಬೇಡಿಸಿದ್ದು. ಸಾವಿರ ಹಂದಿಯನ್ನು ತಿನ್ನುವ ನನಗೆ ನೀನು ನಗಣ್ಯ. ನನ್ನನ್ನು ತಿನ್ನುವ ಹಂಬಲವು ನಿನಗೆ. ಹೌದು. ವರವನ್ನೊಮ್ಮೆ ನೆನಪಿಸಿಕೋ. ಏನು? 100 ಹಂದಿಯನ್ನು ತಿಂದಿರಬಹುದು. ಆ, 101ನೇ ಹಂದಿನೇ ವಿಷವಾಗಿ. ¡Vamos!
ಮೊದಲಾಗಿ ವಂದಿಸಿಕೊಳ್ಳುತ್ತಿದ್ದೇನೆ. ಸರಿ. ಒಮ್ಮಿಂದೊಮ್ಮೆಲೆ ನಿಮ್ಮ ಸೃಷ್ಟಿಯ ಕಾರಣವೇನು ತಿಳಿಸಿರಾ? ಹರಿಯ
ಆದ್ದರಿಂದ ನಿನ್ನಲ್ಲಿ ಹೇಳುತ್ತಿದ್ದೇನೆ, ಮರ್ಯಾದೆಯಿಂದ ಜಾಗ ಬಿಟ್ಟರೆ ಒಳಿತು, ನಿನ್ನ ಪ್ರಾಣವನ್ನು
ಮರೆಯುತ್ತ ವೈಕುಂಠ ದುಷ್ಟನಾದಂತಹ ವಿರೋಚನನ ಅಂತ್ಯವಾಯಿತು. ಲೋಕದಲ್ಲಿ ನಾವು ಮಾಡುವಂತಹ ದಾನದಲ್ಲಿ ಅಹಂಕಾರವನ್ನು ತೋರದೆ ವಿನೀತ ಭಾವವನ್ನು ತೋರಿಸಬೇಕು. ಇಲ್ಲವಾದಲ್ಲಿ ವಿರೋಚನನ ಹಾಗೆ ಎಲ್ಲವನ್ನೂ ಕಳೆದುಕೊಂಡು ಕೊನೆಯ ಕಾಲದಲ್ಲಿ ಅಳಿದು ಹೋಗಬೇಕಾದಿತ್ತು ಎನ್ನುವಲ್ಲಿಗೆ ಈ ಕಥೆಯ ಭಾಗವನ್ನು ಯಾರು ನೋಡಿದರೂ ಆಡಿದರೂ ಆಡುವುದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟವರಿಗೂ ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವರು, ಮಹಾಗಣಪತಿ ದೇವರು, ಸ್ಥಳದ ಎಲ್ಲ ದೈವ ದೇವರುಗಳು ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಇತ್ತು ಹರಸಲೆ ಎಂದು ಕೇಳಿಕೊಳ್ಳುತ್ತಾ ಸಭೆಗೆ ಮಂಗಳ ಹಾಡಲು ಸಭ್ಯ ಸಭಿಕರಲ್ಲಿ ಕೇಳುತ್ತೇನೆ. ಭದ್ರಂ ಶುಭಂ ಮಂಗಳಂ. ಶ್ರೀಗಣಪತಿಯರು ತೋಟದಿ ನಡೆತರುತ್ತವರು ಮಾಸದ ಕೀರ್ತಿಯ ಬೆಳೆಯನ್ನುತ್ತ ಸರ್ವೇ ಆರಾಧಿಯ ಎತ್ತಿರೆ ಶೋಭಾರಿ ಮಂಗಲಂ ಜಯ ಮಂಗಲಂ ಶಿವ ಮಂಗಲಂ ನಿತ್ಯ ಮಂಗಲಂ ಶ್ರೀ ಭ್ರಮರಾಂಬಿಗೆ ಮಹಾಗಣಪಗೆ ಶ್ರೀ ಸುಬ್ರಹ್ಮಣ್ಯಗೆ ಮಂಗಲೋ 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 ಶುಭ ಮಂಗಲೋ